ಮೆಲ್ಲ ಜಪ್ಪ
हरिचंदन ओम ह्रीं श्री साक्षात विराजमान 108 आचार्य गुलाबभूषण महाराज ಸಮಯಕ್ಕೆ ಬಂದ ಮೇಲೆ ನಮ್ಮೆಲ್ಲರ ಭಾಗ್ಯದಿಂದಾಗಿ ಚಾತುರ್ಮಾಸ 2025 ಆಚಾರ್ಯ 108 ಗುಲಾಬಭೂಷಣ ಮಹಾರಾಜರ ಬೆಳ್ಳಿ ಹಬ್ಬದ ಸಂದರ್ಭ ನಮಗೂ ಕೂಡ ಈ ಜವಾಬ್ದಾರಿ ತಗೊಂಡು ಬೆಳ್ಳಿ ಹಬ್ಬ ಈ ಒಂದು ವಿಶೇಷದಲ್ಲಿ ಗುರುಗಳ ಸಿಕ್ಕಿದ್ದು ನಿಮ್ಮೆಲ್ಲರ ಒತ್ತಾಯದಿಂದ. ಹಾಗಾಗಿ ನಾವು ಬಹಳ ಸಂತೋಷದಿಂದ ಪಟ್ನಶೆಟ್ಟಿ ಸುರೇಶ್ ಕುಮಾರ್ ಮತ್ತು ಶೈಲೇಂದ್ರ ಆರೋಹ ಆಮೇಲೆ ಬಕ್ಕಾರ್ ಮನೆ ತಂದವರು ಶ್ರೀಫಲವನ್ನು ನೀಡಬೇಕಾಗಿ ವಿನಂತಿ ಮಾಡ್ತೇವೆ. ವಿಶೇಷವಾಗಿ ಮೊದಲು ಪಟ್ನಶೆಟ್ಟಿ ಸುರೇಶ್ ಕುಮಾರ್ ಅವರು ಅಲ್ಲಿ ಶ್ರೀಫಲ ಇಟ್ಟಿದ್ದಾರೆ, ಅದನ್ನು ಕೊಡಬೇಕು. ಆನಂತರ ಶ್ರೀಯುತ ನಮ್ಮ ಸಂಪತ್ ಸಾಮ್ರಾಜರು ಶೈಲೇಂದ್ರ ಆರೋಹರು, ನಮಿರಾಜರು, ಅಂಡರ್ ಗುಣಪರು, ಬಕ್ಕಾರು ಮನೆ ತಂದವರು ಮತ್ತು ಸಂಜಯ್ ಕುಮಾರ್ ಒಟ್ಟಾಗಿ ಶಂಭಾಕುಮಾರ್ ಸೇರಿ ಶ್ರೀಫಲ ಅರ್ಪಣೆ ಮಾಡ್ತಾರೆ. ಶೈಲೇಂದ್ರ
ಸಮಾಜದ ಪರವಾಗಿ. ಇದೀಗ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದಂತೆ ಈ ಚಾತುರ್ಮಾಸ ಇರುವುದು ಯತಿಗಳಿಗೆ, ಆದರೆ ಶ್ರಾವಕರಿಗೆ ಏನು ಸಂಬಂಧ ಅಂದರೆ ಯತಿಗಳ ರಕ್ಷಣೆ ಮಾಡುವವರು ಶ್ರಾವಕರು. ಹಾಗಾಗಿ ಶ್ರಾವಕರು ಕೂಡ ತಮ್ಮ ನಿಯಮಗಳನ್ನು ಆಚರಿಸುವುದರ ಮೂಲಕ ಈ 4 ತಿಂಗಳುಗಳ ಕಾಲ ಹೆಚ್ಚು ಪ್ರಯಾಣ ಮಾಡುವುದಿಲ್ಲ, ಹಾಗೆ ಹೆಚ್ಚು ಸತ್ಸಂಗದಲ್ಲಿರ್ತೇವೆ, ಧರ್ಮಪರಾಯಣರಾಗಿರ್ತೇವೆ, ಅನುವ್ರತ ಗುಣವ್ರತ ಶಿಕ್ಷಾವ್ರತದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಅನ್ನೋ ಒಂದು ಸಂಕಲ್ಪ ಮಾಡುವುದರಿಂದಲೇ ಅಗಣಿತವಾದಂತಹ ಪುಣ್ಯ ನಿಮಗೆ ಲಭ್ಯ ಆಗ್ತದೆ. ಹಾಗಾಗಿ ಈ ಆಚಾರ್ಯರ ಏನು ಕಲಶ ಸ್ಥಾಪನೆ ಇದೆ ಅದರ ವಿಧಿಗಳನ್ನು ಮಹಾರಾಜರು ಇವತ್ತು ನಮಗೆ ಎಲ್ಲರದ್ದು ಭಟ್ಟಾರಕರಿರ್ಬೋದು, ಶ್ರಾವಕರಿರ್ಬೋದು, ಅವರೇ ಶುದ್ಧಿ ಮಾಡುವವರಿದ್ದಾರೆ. ಅದರ ಮೊದಲು ಪೂರ್ವಭಾವಿಯಾಗಿ ಅರ್ಚಕರು ಅದಕ್ಕೆ ಕಲಶ ಶುದ್ಧಿ ಮಾಡುವಂತಹ ಪಂಚಕುಮಾರ ಪೂಜೆ ಇದೆ, ಅದನ್ನು ವಿಧಿ ಪ್ರಕಾರವಾಗಿ ನಮ್ಮ ಪರಂಪರೆಯಂತೆ ಮಾಡ್ತಾರೆ. ಅದರ ನಂತರ ಆಚಾರ್ಯರು ಅದನ್ನು ಶುದ್ಧಿಗೊಳಿಸ್ತಾರೆ. ಅದರ ನಂತರ ದಿಗ್ಬಂಧನ, ಕಲಶ ಸ್ಥಾಪನೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿಕ್ಕಿದೆ. ಇವತ್ತಿನ ಈ ಒಂದು ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ಈ ಕಲಶ ಸ್ಥಾಪನೆಯ ಧರ್ಮಲಾಭ ಉಂಟಾಗಲಿ ಅಂತ ಹೇಳಿ ಯತಿಗಳ ಕಲಶದಲ್ಲಿ ತಾವು ಕೂಡ ಪಾಲ್ಗೊಳ್ಳುವ ಹಾಗೆ 1,100 ರೂಪಾಯಿ, 5,100, 11,100 ರೂಪಾಯಿಯ ಕಲಶವನ್ನು ಇಟ್ಟಿದ್ದೇವೆ. ಅದು ನಿಮಿತ್ತ ಮಾತ್ರ. ಆ ಕಲಶದ ದ್ರವ್ಯ ಏನಿದೆ ಅದು ಚಾತುರ್ಮಾಸದ ಖರ್ಚಿಗೆ ಬರ್ತದೆ. ಆದರೆ ಇಲ್ಲಿ ನಿಮಿತ್ತ ನೀವು ಕೊಡುವ ದಾನ ಅದಕ್ಕೆ ಅಗಣಿತ ಪುಣ್ಯ ಸಿಗ್ತದೆ. ಹಾಗಾಗಿ ಎಲ್ಲರಿಗೂ ಇಂಥ ಅವಕಾಶಗಳು ದೊರೆಯುವುದಿಲ್ಲ. ಈ ಅವಕಾಶ ಬಂದಾಗ ಅದನ್ನು ನಾವು ಪ್ರಾರ್ಥಿಸಿ ಮಾಡಿಕೊಡ್ಬೋದು. 1 ರೂಪಾಯಿ ದಾನವೂ ಶ್ರೇಷ್ಠ, 1 ಕೋಟಿ ದಾನವೂ ಶ್ರೇಷ್ಠ. ಹಾಗಾಗಿ ನಾವು ಹಣದ ಲೆಕ್ಕದಲ್ಲಿ ಇದನ್ನು ಅಳತೆ ಮಾಡುವುದಿಲ್ಲ. ನಿಮ್ಮ ಭಕ್ತಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಒಂದು ಅವಕಾಶ ನಮಗೆ 2025ರಲ್ಲಿ ಜೈನಕಾಶ್ಮೀರ ಮಿತ್ರರಿಗೆ ಲಭ್ಯ ಆಗಿರುವುದು ಹಿಂದಿನ ಎಲ್ಲ ಧರ್ಮರು ಮತ್ತು ಪೂಜ್ಯರು ಇಲ್ಲಿ ತಪಸ್ಸು ಮಾಡಿದ್ರಿಂದ, ಪಾರ್ಶ್ವ ಮುನಿಗಳಿಂದ ಲಗಾಯಿತು ವಿಷ್ಣುನಂದಿ ಮುನಿಗಳವರೆಗೆ, ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿಗಳಿಂದ ಆದ್ಯ ಶ್ರೀ ಚಾರುಕೀರ್ತಿಯವರೆಗೆ ಯಾರೆಲ್ಲ ಈ ಗುರು ಪರಂಪರೆಯಲ್ಲಿ ಶ್ರಾವಕರ ಒಂದು ಭಕ್ತಿಯಿಂದ ಇಲ್ಲಿ ನೆಲೆಗೊಂಡು ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಹಿರಿಯರಿಗೆ ಕೃತಜ್ಞರಾಗಿದ್ದುಕೊಂಡು ನಮ್ಮ ಕಾಲದಲ್ಲಿ ಇಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂಥ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ನಾವು ಭಕ್ತಿಯ ನಮೋಸ್ತುಗಳನ್ನು ಅರ್ಪಿಸುತ್ತಾ ನಮ್ಮೆಲ್ಲ ಪೂರ್ವಾಚಾರ್ಯರುಗಳನ್ನು ಸ್ಮರಿಸಿಕೊಳ್ಳುತ್ತಾ ಇದೀಗ ನಾವೆಲ್ಲರೂ ಬಹಳ ಉತ್ಸಾಹದಿಂದ ಭಕ್ತಿಯಿಂದ, ನಮಗೆ ಗೊತ್ತಿದೆ ನೀವೆಲ್ಲರೂ ಕೂಡ ದೊಡ್ಡವರು, ನಾವು ಇಲ್ಲಿ ಏನೂ ಅಲ್ಲ. ಹಾಗಾಗಿ ನಿಮ್ಮ ಭಕ್ತಿಯಿಂದಲೇ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತದೆ. ಹಾಗಾಗಿ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ನಿಮಿತ್ತ ಮಾತ್ರ ಹಾಕಿರುವಂಥದ್ದು. ಇದರಲ್ಲಿ ಎಲ್ಲರೂ ಸಮಾನವಾಗಿದ್ದೀರಿ ಮತ್ತು ಸಮಾನ ಭಕ್ತಿಯಿಂದ 4 ತಿಂಗಳುಗಳ ಕಾಲ ನಿಮ್ಮ ಪೂಜೆಯಲ್ಲಿ ನೀವು ತೊಡಗಿಸಿಕೊಳ್ಬೇಕು. ಇದರಲ್ಲಿ ಮುಕ್ತವಾದಂತಹ ವಾತಾವರಣ ಇದೆ ಅಂತ ಹೇಳ್ತಾ ನಾವು ಈಗ ಮಳೆ ಬರುವ ಮೊದಲು ಮಹಾರಾಜರನ್ನು ಮಹಾವೀರ ಭವನಕ್ಕೆ ಕರೆದುಕೊಂಡು ಹೋಗಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ವೈಭವದ ಜಯಘೋಷದೊಂದಿಗೆ ಆಚಾರ್ಯರೊಂದಿಗೆ ನಾವು ಮಹಾವೀರ ಭವನಕ್ಕೆ ತೆರಳು. जय बोलो आचार्य कुलभूषण महाराज की ಅಲ್ಪ ವಾದ್ಯದ ಜನ ತಿರುಗುತ್ತಾರೆ. ಸುವಿಧೆ ಸಾಗರ ಅಲ್ಲೇ ನೀವು ಒಟ್ಟಿಗೆ
ಹಿಂದೆ ಈ ಚಾತುರ್ಮಾಸದ ಅಗತ್ಯ ತೀರ್ಥಂಕರ ಭಗವಂತರಿಗೆ ಇರ್ತಾ ಇರಲಿಲ್ಲ. ಅವರೆಲ್ಲ ಚಾರಣರಿದ್ದಿದ್ದಡಿಗಳು ಆಗಿದ್ದು. ಆದರೆ ವರ್ಷಕಾಲದಲ್ಲಿ ಬರುವಂಥ ಸ್ಥಾವರಕಾಯ ಮತ್ತು ತ್ರಸಕಾಯ ಜೀವಗಳು, ಹುಲ್ಲು ಮತ್ತು ಏಕೇಂದ್ರಿಯ ಜೀವಗಳು ಮಳೆಗಾಲದಲ್ಲಿ ಅತಿ ಹೆಚ್ಚು, ಅದು ಕೂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿರುವುದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದೇ ಅವೇನು ಇನ್ನೇನು ಇರ್ತದಿಲ್ಲಿ ಅವು ಮರತ ಚಾತುರ್ಮಾಸದ ಆಚರಣೆಯನ್ನು ಮಹಾವ್ರತಧಾರಕರಾದ ದಿಗಂಬರಾಚಾರ್ಯರುಗಳು ನಡೆಸುವುದು ಅವರಿಗೆ ಅನಿವಾರ್ಯ. ಸತ್ಯದ ನಂತರ ಅಹಿಂಸೆಗೆ ಹೆಚ್ಚಿನ ಒತ್ತು. ಅಹಿಂಸಾ ಪರಮೋ ಧರ್ಮ ಅನ್ನುವ ನಮ್ಮ ಜೈನ ಧರ್ಮದಲ್ಲಿ ಸ್ಪರ್ಶ, ರಸನ, ಗ್ರಾಣ, ಚಕ್ಷು, ಕರ್ಣ ಅನ್ನುವ 5 ಇಂದ್ರಿಯಗಳು ಉಳ್ಳಂಥ ಜೀವಾತ್ಮನಲ್ಲಿ ಶ್ರೇಷ್ಠ ರೀತಿಯ ವಿವೇಕದಿಂದ ತದೇಕಚಿತ್ತರಾಗಿ ಈ ಮಹಾವ್ರತವನ್ನು ಧಾರಣೆ ಮಾಡುವಂಥ ಶ್ರೇಷ್ಠರು ಪಂಚಮಹಾವ್ರತಧಾರಕರಾದ ದಿಗಂಬರ ಸಾಧುಗಳು. ಇದರಲ್ಲಿ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತವನ್ನು ಉಳ್ಳಂಥ ನಿಮ್ಮ ಪಾಲಿಗೆ ವಿಶೇಷವಾಗಿ ಇದೊಂದು ಪ್ರೇರಣಾದಾಯಕವಾದಂಥ ವ್ರತವಾಗಿದೆ. ಈ ವ್ರತದ ಸಂದರ್ಭದಲ್ಲಿ ತಮ್ಮ ಆತ್ಮನ ಕಲ್ಯಾಣವನ್ನು ಮಾಡುವುದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಉತ್ತಮೋತ್ತಮವಾದಂಥ ವ್ರತಗಳು ಮತ್ತು ನಿಯಮಗಳು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕಾದಂಥ ಷಟ್ ರಸವನ್ನು ಎದುರಿಸ್ತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಮಾತ್ರ ಒದಗಿ ಬರ್ತದೆ. ಹಾಗಾಗಿ ತೀರ್ಥಂಕರ ಭಾವನೆಯನ್ನು ಮಾಡುತ್ತಾ ತೀರ್ಥಂಕರರ ಹಾಗೆ ಆಗುವುದಕ್ಕೆ ಯಾರು ನಿಕಟ ಪ್ರಯತ್ನವನ್ನು ಮಾಡುತ್ತಾರೋ ಅವರೆಲ್ಲರೂ ನಮಗೆ ಆದರ್ಶವಾಗಿರುವುದರಿಂದ ಅಂಥವರ ಚಾತುರ್ಮಾಸಕ್ಕೆ ನಾವು ಎಲ್ಲಿಲ್ಲದ ಉತ್ಸಾಹದಿಂದ ಸ್ವಯಂ ಸೇವಕರಾಗಿ ಭಾಗವಹಿಸುತ್ತೇವೆ. ಆಗಮದ ಆದೇಶದಂತೆ ಇದರಲ್ಲಿ ಪುಣ್ಯದ ಪಾಲು ಎಲ್ಲರಿಗೂ ಸಮಾನವಾಗಿ ಇರುವಂಥದ್ದು. ಆದರೆ ಮನಸ್ಸಿನ ಪಾಲು ಅವರವರಿಗೆ ಬಿಟ್ಟಂಥದ್ದು. ಹಾಗಾಗಿ ಯಾರ ಮನಸ್ಸು ಉತ್ತಮವಾಗಿದೆಯೋ, ನಿರ್ಮಲವಾಗಿದೆಯೋ ಅಂತಹ ಪಾತ್ರದಲ್ಲಿ ಉತ್ತಮೋತ್ತಮವಾದಂಥ ಈ ವ್ರತ ನಿಯಮಗಳನ್ನು ಧಾರಣೆ ಮಾಡುವಂಥ ಸಂದರ್ಭ ಒದಗಿ ಬರ್ತದೆ. ಕಳೆದ 45 ವರ್ಷಗಳಿಂದ ಯತಿಯಾಗಿ, ಕಳೆದ 25 ವರ್ಷಗಳಿಂದ ದಿಗಂಬರರಾಗಿ ಇದ್ದು ತಮ್ಮ ಜಪತಪ ಅನುಷ್ಠಾನದಲ್ಲಿ ನಿರತರಾದವರು ನಮ್ಮ 108 ಆಚಾರ್ಯ ಗುಲಾಬ್ ಭೂಷಣ್ ಮಹಾರಾಜರು. ಅವರು ಶ್ರವಣಬೆಳಗೊಳದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ಆನಂತರ ಕಳೆದ ವರ್ಷ ಪೊನ್ನೂರು ಮಲೆ ಆಚಾರ್ಯ ಕುಂದಕುಂದರ ತಪೋಭೂಮಿ, ತಮಿಳುನಾಡಿನ ಶ್ರೇಷ್ಠ ಭೂಮಿ, ಸಿದ್ಧಕ್ಷೇತ್ರದಷ್ಟೇ ಪ್ರಾಚೀನವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಚಾತುರ್ಮಾಸವನ್ನು ಆಚರಿಸಿದರು. ಮಠಗಳಲ್ಲಿ, ಅರಂತಗಿರಿ ಮಠಗಳಲ್ಲಿ 2 ವರ್ಷ ಚಾತುರ್ಮಾಸವನ್ನು ಆಚರಿಸಿ ಇದೀಗ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾದ ಧವಲ, ಜಯಧವಲ, ಮಹಾಧವಲ ಗ್ರಂಥಗಳಿರುವಂಥ ಈ ಜೈನಕಾಶಿ ಮೂಡುಬಿದಿರೆಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಭಕ್ತಿಯ ಕಾರಣದಿಂದ ಇಲ್ಲಿ ಈ ಬಾರಿಯ ಚಾತುರ್ಮಾಸವನ್ನು ಶ್ರೀ ದಿಗಂಬರ ಜೈನ ಮಠದ ಶಾಂತಿ ಭವನದಲ್ಲಿ ಆಚರಿಸಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ಭಾವಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಚಾರ್ಯರ ಇವತ್ತಿನ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ ಈ ರೀತಿಯಾಗಿದೆ. ಆಚಾರ್ಯರು ತ್ರಸ ಮತ್ತು ಸ್ಥಾವರಕಾಯ ಜೀವದ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ಅಹಿಂಸೆಯ ಮಹಾವ್ರತವನ್ನು ಮಾಡಿರುವುದರಿಂದ ಅವರ ದಿಗ್ಬಂಧನ ಮತ್ತು ವಿಶೇಷವಾದಂಥ ಕಲಶದ ಶುದ್ಧಿ, ಪಂಚಕುಮಾರ ಪೂಜೆಯೊಂದಿಗೆ ನಮ್ಮ ಪುರೋಹಿತರು ವಿಶೇಷವಾದ ಪುಣ್ಯವಾಚನವನ್ನು ಪಠಿಸುವುದು ನಮ್ಮ ಪದ್ಧತಿ ಇದೆ. ಆ ಪ್ರಕಾರವಾಗಿ ಅವರು ನಾಗೇಂದ್ರ ಪುರೋಹಿತರು ಪ್ರತಿಷ್ಠಾಚಾರ್ಯ ಮತ್ತು ಪಟ್ಟದ ಪುರೋಹಿತರಾದ ಪಾರ್ಶ್ವನಾಥ ಇಂದ್ರರವರು ಮತ್ತು ಅವರ ಸಹ ಪುರೋಹಿತ ಬಳಗದವರು ಅದನ್ನು ನೆರವೇರಿಸಲಿಕ್ಕಿದ್ದಾರೆ. ಆದರೆ ಮೂಲ ಈ ಒಂದು ಮಂತ್ರವನ್ನು ಆಚಾರ್ಯರ ಮುಖಾರವಿಂದದಿಂದಲೇ ನಮಗೆ ನೋಡುವಂಥ ಒಂದು ಭಾಗ್ಯ ಇದೆ. ಅದನ್ನು ಅವರು ಇವತ್ತು ಮತ್ತು ನಾಳೆ ಗುರುಪೂರ್ಣಿಮಾ ದಿನ ತಮ್ಮ ಸ್ವಸ್ಥಾನದಲ್ಲಿ ಕೂಡ ಕಲಶವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾರೆ. ಹಾಗಾಗಿ 2 ಧರ್ಮಲಾಭವನ್ನು ನಮಗೆ ಆಚಾರ್ಯರು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಉತ್ತಮ ಶ್ರಾವಕರ ನೆಲೆಯಲ್ಲಿ ಭಟ್ಟಾರಕರು ಆದ ನಾವು ಮತ್ತು ನೀವು ಒಟ್ಟಾಗಿ ಈ ಕಲಶ ಸ್ಥಾಪನದಲ್ಲಿ ಭಾಗವಹಿಸುವಂಥ ಒಂದು ಸದವಕಾಶ ಒದಗಿ ಬಂದಿದೆ. ಈ ಕಲಶದಲ್ಲಿ 108 ಕಲಶಗಳು ರೂಪಾಯಿ 1100ಕ್ಕೆ, 5100 ರೂಪಾಯಿ ಮಧ್ಯಮ ಕಲಶ ಮತ್ತು 11103 ಕಲಶಗಳನ್ನು ಇಲ್ಲಿ ಇಡಲಾಗಿದೆ. ಈ ಎಲ್ಲ ಕಲಶಗಳು ಶ್ರೀ ಜೈನ ಮಠದಲ್ಲಿ ಚಾತುರ್ಮಾಸ ಪರ್ಯಂತ ಇರುತ್ತವೆ. ಆನಂತರ ವಿಸರ್ಜನೆಯ ದಿನ ಎಲ್ಲರಿಗೂ ಆ ಕಲಶಗಳನ್ನು ವಾಪಸ್ಸು ನೀಡಲಾಗ್ತದೆ. ಆಚಾರ್ಯರ ಕಲಶ ಅವರು ಎಲ್ಲಿ ತಪಸ್ಸನ್ನು ಮಾಡ್ತಾರೋ
ಚಾತುರ್ಮಾಸವನ್ನು ಆಚರಿಸ್ತಾರೋ ಅಲ್ಲಿ ಎರಡು ಕಲಶ ಅಲ್ಲ ಮಾರಾದ್ರೆ, ಎರಡು ಕಲಶ ಅಲ್ಲ ಅಲ್ಲಿ, ಎರಡು ಕಲಶ ಅಲ್ಲಿ ಸ್ಥಾಪನೆ ಮಾಡಲಿಕ್ಕಿದ್ದಾರೆ. ಹೀಗೆ ನಾವು ಈ ಒಂದು ಸಂದರ್ಭದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ಭಗವಂತನ ಪೂಜೆ ನಡೀತದೆ. ಆನಂತರ ಗಣಧರ ಪರಮೇಷ್ಠಿಗಳ ಪೂಜೆ, ಸರಸ್ವತಿಯ ಪೂಜೆ, ಗಣಧರ ಪರಮೇಷ್ಠಿಗಳ ಪೂಜೆ ಮತ್ತು ಸಾಕ್ಷಾತ್ ವಿರಾಜಮಾನರಾದ ಆಚಾರ್ಯರ ಪೂಜೆ ನಡೀತದೆ. ಮತ್ತು ಪಂಚಕುಮಾರರ ಪೂಜೆ ಹಾಗೂ ಯಕ್ಷಿ, ಪದ್ಮಾವತಿ, ಕುಷ್ಮಾಂಡಿನಿಯರ ಉಪಚಾರ ಪೂಜೆಗಳು ಷೋಡಶೋಪಚಾರದ ಅರ್ಘ್ಯ ಮಾತ್ರದಿಂದ ನೆರವೇರುತ್ತದೆ. ಅದನ್ನು ಪುರೋಹಿತರು ಮಾತ್ರ ನೆರವೇರಿಸ್ತಾರೆ. ಶ್ರಾವಕರು, ಇಲ್ಲಿಯ ಮಹಿಳಾ ಸಂಘದವರು 4 ಪೂಜೆಯನ್ನು ತ್ಯಾಗಿ ಸಮಿತಿ ಏನು ಇವತ್ತು ಚಾತುರ್ಮಾಸ ಸಮಿತಿಯಲ್ಲಿ ತಯಾರಾಗಿದೆ, ಅವರು ಬಹಳ ಉತ್ಸಾಹದಿಂದ ಈ 4 ಪೂಜೆಗಳನ್ನು ಅಷ್ಟಕದ ಮೂಲಕ ನೆರವೇರಿಸಲಿಕ್ಕಿದ್ದಾರೆ. ಇದೀಗ ನಮ್ಮ ಕಲಶದ ಅಪೇಕ್ಷೆ ಪಟ್ಟವರಿಗೆ ಕಲಶದ ವಿತರಣೆಯನ್ನು ಈ ಹರಿಶ್ಚಂದ್ರು ಮತ್ತು ನೇಮರಾಜರು, ಹಾಗೆ ಗುಣಪಾಲ್, ಮುದ್ಯರು, ಶೈಲೇಂದ್ರ ಆರೋಹ ಇವರ ಮುಖ್ಯ ಒಂದು ನೇತೃತ್ವದಲ್ಲಿ ಈ ಕಲಶ ವಿತರಣೆ ಬಾಹುಬಲಿ ಪ್ರಸಾದ್ ಹಾಗೂ ಶೈಲೇಂದ್ರ ನೇತೃತ್ವದಲ್ಲಿ ಜರುಗುತ್ತದೆ. ಆ ಒಂದು ಕಾರ್ಯಕ್ರಮದ ನಂತರ ಕೆಲವೊಂದು ಅತಿಥಿಗಳಿಗೆ ಮಾತಾಡುವಂಥ ಅವಕಾಶ ಇದೆ. ಈ ಚಾತುರ್ಮಾಸದ ಸಂದರ್ಭದಲ್ಲಿ ಆ ವಿತರಣೆಯ ಸಂದರ್ಭ ಇಲ್ಲಿ ಎದುರುಗಡೆ, ಹೊರಗಡೆ ರಿಸೆಪ್ಷನ್ನಲ್ಲಿ ಮತ್ತು ಮಠದಲ್ಲಿ ಆ ಕಲಶದ ಕೂಪನ್ಗಳು ಸಿಗ್ತವೆ, ಅಂದರೆ ರಶೀದಿ ಪುಸ್ತಕ ಅದರಲ್ಲಿ ನಿಮಗೆ ನೀಡಲಾಗ್ತದೆ. ರಾಜೇಂದ್ರ ಅವರು ಕೂಡ ಆ ಕಲಶ ವಿತರಣೆಯ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದಾರೆ. ಆನಂತರ ನಾವು ಇಲ್ಲಿ ಈ ಪೂಜೆ ಆಗುವಾಗ ಎಲ್ಲ ಪೂಜೆಗಳು ನಡೆದ ನಂತರ ನಾವು ಕಲಶದ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಸ್ವತಃ ಬಂದು ಆ ಕಲಶವನ್ನು ಇಡುವಂಥ ಕೆಲಸವನ್ನು ನೀವು ಮಾಡ್ತೀರಿ. ನೀವು ಇಟ್ಟ ಕಲಶವನ್ನು ಶುದ್ಧಿಗೊಳಿಸುವ ಪ್ರಕ್ರಿಯೆಯನ್ನು ಆಚಾರ್ಯರು ಮತ್ತು ನಮ್ಮ ಮೂಡುಬಿದ್ರಿಯ ಜೈನಕಾಶಿಯ ಪುರೋಹಿತ ವರ್ಗದವರು ನೆರವೇರಿಸ್ತಾರೆ. ಆನಂತರ ಆಚಾರ್ಯರ ಮತ್ತು ಅತಿಥಿಗಳ ಒಂದು ಮನದಾಳದ ಮಾತುಗಳಿಗೆ ಒಂದು 3 ನಿಮಿಷದ ಅವಕಾಶ ಇದೆ. ಗಣ್ಯರು ಯಾರು ಬೇಕಾದರೂ ಮುಕ್ತವಾಗಿ ಮಾತಾಡ್ಬೋದು. ಆನಂತರ ನಾವು ಒಂದು 15 ನಿಮಿಷ ವಿಚಾರಗಳನ್ನು ತಿಳಿಸಲಿಕ್ಕಿದ್ದೇವೆ. ಅರ್ಧ ಗಂಟೆ ಆಚಾರ್ಯರು ಪ್ರವಚನವನ್ನು ನೀಡ್ತಾರೆ. ಆನಂತರ ಆಚಾರ್ಯರ ಮಂಗಳಾರತಿಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಇದೀಗ ನಾವು ಆಚಾರ್ಯ ಸಂಘದ ಭಗವಂತನ ಪೂಜೆಯನ್ನು ಪ್ರಾರಂಭಿಸೋಣ. ಆಹ್ವಾನ ಭಗವಾನ್ ದೇವಾದಿದೇವರಾದಂಥ ಮೂಡುಬಿದ್ರಿ ಜೈನಕಾಶಿಯ ಮೂಲ ಸ್ವಾಮಿ ಪಾರ್ಶ್ವನಾಥ ಸ್ವಾಮಿಯನ್ನು ಆಹ್ವಾನಿಸುವಂಥದ್ದು. ಅಷ್ಟಕವನ್ನು ಮಹಿಳೆಯರು ಹೇಳಬೇಕು. ಒಂದು ಮೈಕ ಅವರಿಗೆ ನೀಡಬೇಕು, ಉದ್ದದ್ದು ಸ್ಟ್ಯಾಂಡ್ ಮೈಕ, ಅಲ್ಲಿ 2 ಮೈಕನ್ನು ನೀಡಿ ನೀವು ಇಲ್ಲಿ ಮೇಲ್ಗಡೆ ಬರಬೇಕು. ಅಷ್ಟಕವನ್ನು ಹಾಡುವವರು ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಾದರೂ ಉತ್ಸಾಹ ಇದ್ದರೆ ಹಿಂದೆ ನಿಲ್ಲಬೇಡಿ, ಮುಂದೆ ಬರ್ಬೋದು. ಬೇರೆ ಯಾರಾದರೂ ಇದ್ದೀರಾ? ಇನ್ನು ಮುಂದೆ ಬರ್ಬೋದು. ರಾಜೇಶ್ವರಿ ಅವರು ಎಲ್ಲ ಬರ್ಬೋದು ಮುಂದೆ. ಮಹಿಳಾ ಸಂಘದವರು ನನ್ನ ಇರಲಿತ್ತಿಂದ ಪನ್ಲೆ ಆಗಲಿ. ಮುಕ್ತವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳೋಣ. ಭಕ್ತಿಯ ಭಾವನೆಯನ್ನು ಆಚಾರ್ಯರ ಉಪಸ್ಥಿತಿಯಲ್ಲಿ ವ್ಯಕ್ತಪಡಿಸೋಣ. ಇದೀಗ ಭಗವಾನ್ ಪಾರ್ಶ್ವನಾಥ ಸ್ವಾಮಿಗೆ ಒಂದು ಜಯಘೋಷ ಹಾಕೋಣ. ಜೈ ಬಲೋ ಪಾರ್ಶ್ವನಾಥ ಭಗವಾನ್ ಕಿ ಜೈ, ಬಲೋ 24 ತೀರ್ಥಂಕರ ಭಗವಾನ್ ಕಿ, ಅಹಿಂಸಾ ಪರಮೋ ಧರ್ಮ ಕಿ, ಜೈನ ಧರ್ಮ ಕಿ, ವಿಶ್ವ ಧರ್ಮ ಕಿ, चार्य चक्रवर्ती शांति सागर महाराज की, वात्सल्य रत्न 108 आचार्य विमल सागर महाराज की, सन्मति सागर महाराज की, आचार्य गणधराचार्य कुंतु सागर महाराज की, साक्षात विराजमान आचार्य गुलाब भूषण महाराज की. ओम ह्रीं श्रीं क्लीं ऐं रहं. ಭೂಮಿ ಶುದ್ಧಿ ಮಾಡಿ ಹಸ್ತಶುದ್ಧಿ ಮಾಡ್ತಾರೆ. ಅಸುಜರ ಸುಜರ ಭವತತ ಹಸ್ತಶುದ್ಧಿಂ ಭೂಮಿ ಶುದ್ಧಿಂ ಕರೋಮಿ ನಮೋರತೆ ಸ್ವಾಹ. ಜೀವ ಜೀವ ನಂದ ನಂದ ವರ್ಧಸ್ವದ್ವಸ ಪುನೀ ಪುನೀ. ಸಂಕ್ಷಿಪ್ತ ಪೂರ್ವ ಕ್ರಿಯೆ ಮಾಡ್ತೇವೆ. ನಮೋಕಾರ ಮಂತ್ರ ಪಠಿಸಿ 24 ದಿನ
ಸ್ವೀದಿ ರೆಡ್ ತಟ್ಟೆ ರೆಡ್ ರೆಡ್ ಹಾರ ಇದೀವು ರೆಡ್ ತಟ್ಟೆ ಬೊಕ್ಕ ಪಲದಿವರ ಆದಷ್ಟು ಮುಂದೆ ಬಂದು ಕೂತ್ಕೊಳ್ಬೇಕು. ವಿ ಕೆ ಜೈನ್ರವರು, ಹೇಮರಾಜರು ಎಲ್ಲ ಹಿಂದೆ ಸೀಟು ತುಂಬ ಇದೆ, ಮುಂದೆ ಬಂದು ಕೂತ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಸುದರ್ಶನ್ರು, ಅಜಿತ್ ಪ್ರಸಾದ್ ಮುಂದೆ ಬರ್ಬೋದು. जय बोलो पार्श्वनाथ भगवान की। नमस्ते पार्श्वनाथाय गाति कर्म विनाशने नागराजेन्द्र विस्तीर्ण पणालंकृत मूर्तये ओम ह्रीं श्रीं क्लीं ऐमरहं श्री कलिकुंडदंड चंडोग्र पार्श्वनाथ तीर्थंकर परमजिनदीवाय अत्र अवतर अवतर आह्वानम् अत्र तिष्ठ तिष्ठ टहट स्थापनम् अत्र मम सन्निहितो भवत् वषट् सन्निधीकरणम्। ಜಲವ ತಂದೆನೋ ಶುದ್ಧ ಜಲವ ತಂದೆನೋ ಜಲವ ನೆರೆದು ಜನ್ಮವೆನ್ನ ಕಳೆಯು ಎಂದೆನೋ ನಿಗಲು ವಾಯ್ಸಿ ಸರಿಯಾದಿಲ್ಲ ಜನ ಪ್ರಯೋಜನದಾದ ಸಾಮೂಹಿಕ ಪೂಜೆ ಆಯ್ತ ಮೈಕನ್ನು ಆನ್ ಮಲ್ಪಿ ನಿಜ ಆಯ್ ಕೊರೋನ್ ನೀವು ನೆಂದಿಲ್ಲ ಅವೆಂದೆ ಮೂಲ್ದಿಲ್ಲ ನೇನೆ ಪಾದ ಪೂಜೆಗೈವೆನೋ ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಗಂಧ ತಂದೆನೋ ಶ್ರೀ ಗಂಧ ತಂದೆನೋ ಚಂದದಿಂದ ಭವವೆನ್ನ ಕಳೆಯು ಎಂದೆನೋ ಬಂಧುರಾಂಗನೇ ಕರುಣ ಸಿಂಧು ಜಿನಪನೆ ಬಂಧುರಾಂಗನೇ ಕರುಣ ಸಿಂಧು ಜಿನಪನೆ ತಂದೆ ಪಾರ್ಶ್ವನಾಥ ನಿಮ್ಮ ಪೂಜೆಗೈವೆನು ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಅಕ್ಷತೆ ತಂದೆನೋ ದಿವ್ಯ ಅಕ್ಷತೆ ತಂದೆನೋ ಅಕ್ಷಯ ಪದವ ಬಯಸಿ ಪಾದ ಪದ್ಮ ಕೆರೆವೆನೋ ಲಕ್ಷಣಾಂಗನೇ ರಾಗ ಭೋಗ ವಿಜಯನೇ ಲಕ್ಷಣಾಂಗನೇ ರಾಗ ಭೋಗ ವಿಜಯನೇ ಮೋಕ್ಷ ಲಕ್ಷ್ಮೀನಾಥ ನಿಮ್ಮ ಪೂಜೆ ಕೈವೆನು ಮೋಕ್ಷ ಲಕ್ಷ್ಮೀನಾಥ ನಿಮ್ಮ ಪೂಜೆ ಕೈವೆನು ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಪುಷ್ಪ ತಂದೆನೋ ದಿವ್ಯ ಚರಣ ಕೆರೆವೆನೋ
ಪಾರ್ಶ್ವನಾಥ ದೇವನೇ ಆತ್ಮ ಪಾರ್ಶ್ವನಾಥ ದೇವನೇ ಪುಷ್ಪ ಕೋಮಲಾಂಗ ನಿಮ್ಮ ಪೂಜೆಗೈವೆನೋ ದೇವ ಕೋಮಲಾಂಗ ದೇವ ಪೂಜೆಗೈವೆನೋ ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ಕಲಿಕುಂಡ ಕಮಟೋಪಸರ್ಗ ಚಂಡೋಗ್ರ ಪಾರ್ಶ್ವನಾಥ ತೀರ್ಥಂಕರ ಪರಮಜಿನದೇವಾಯ ಕಾಮಬಾಣ ವಿದ್ವಂಸನಾಯ ಪುಷ್ಪಂ ನಿರುಪಾಮಿತಿ ಸ್ವಾಹಾ. ಸರ್ವ ತಂದೆನೋ ಶುದ್ಧ ಸರ್ವ ತಂದೆನೋ ಪರಿಹಾರಗೊಳಿಸು ಕ್ಷುಧ ರೋಗ ಎಂದೆನೋ ತೋರು ದೇವನೇ ಧರ್ಮದಾರಿ ಎನ್ನುವೆನು ತೋರು ದೇವನೇ ಧರ್ಮದಾರಿ ಎನ್ನುವೆನು ಮೂರು ಲೋಕನಾಥ ನಿಮ್ಮ ಪೂಜೆಗೈವೆನು ದೇವ ವಂದನೆ ಪೂಜೆಗೈವೆನು ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ಕಲಿಕುಂಡದಂಡ ಚಂಡೋಗ್ರ ಪಾರ್ಶ್ವನಾಥ ತೀರ್ಥಂಕರ ಪರಮಜನದೇವಾಯ ಕ್ಷುಧಾರೋಗ ವಿನಾಶನಾಯ ನೈವೇದ್ಯಂ ನಿರುಪಾಮಿತಿ ಸ್ವಾಹಾ. ದೀಪ ತಂದೆನೋ ರತ್ನ ದೀಪ ತಂದೆನೋ ಅಪರಾಜಿತ ಮೋಹವೆಲ್ಲ ನೀಗು ಎಂದೆನೋ ಪಾಪ ಕೂಪದಿ ಪಾರುಗೊಳಿಸು ಎನ್ನುವೆನು ಪಾಪ ಕೂಪದಿ ಪಾರುಗೊಳಿಸು ಎನ್ನುವೆನು ಪಾಪಾರಿ ದೇವ ನಿಮ್ಮ ಪೂಜೆಗೈವೆನು ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ಕಲಿಕುಂಡದಂಡ ಚಂಡೋಗ್ರ ಕಮಟೋಪಸರ್ಗ ವಿಜಯ ಪಾರ್ಶ್ವನಾಥ ತೀರ್ಥಂಕರ ಪರಮಜನದೇವಾಯ ಮೋಹಂಧಕಾರ ವಿನಾಶನಾಯ ದೀಪಂ ನಿರ್ವಪಾಮಿತಿ ಸ್ವಾಹಾ. ಧೂಪ ತಂದೆನೋ ದಿವ್ಯ ಧೂಪ ತಂದೆನೋ ಪಾಪನಾಶಗೈದು ಎನ್ನ ಕೊರೆಯು ಎಂದೆನೋ ಪಾಪಹರಣನೆ ಅಷ್ಟಕರ್ಮ ಮುಕ್ತನೆ ಪಾಪಹರಣನೆ ಅಷ್ಟಕರ್ಮ ಮುಕ್ತನೆ ಆಪ್ತ ನಿಮ್ಮ ಚರಣ ಕೆರಗಿ ಪೂಜೆಗೈವೆನೋ ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಕಠಿಣ ಕಮಟೋಪಸರ್ಗ ಚಂಡೋಗ್ರ ಪಾರ್ಶ್ವನಾಥ ತೀರ್ಥಂಕರ ಪರಮಜನದೇವಾಯ ಅಷ್ಟಕರ್ಮ ದಹನಾಯ ಧೂಪಂ ನಿರ್ವಪಾಮಿತಿ ಸ್ವಾಹಾ. ಫಲವ ತಂದೆನೋ ಪಕ್ವ ಫಲವ ತಂದೆನೋ ಫಲದಾತ ಮುಕ್ತಿಯ ಕರುಣಿಸೆಂದೆನೋ ನಳಿನ ನೇತ್ರನೇ ಹರಿತ ವರ್ಣ ದೇವನೇ ನಳಿನ ನೇತ್ರನೇ ಹರಿತ ವರ್ಣ ದೇವನೇ ಭವಸುಖಾತ್ಮ ನಿಮ್ಮ ಪಾದ ಪೂಜೆಗೈವೆನು ದೇವ ವಂದನೆ ದಿನ ದೇವ ವಂದನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಭಾವ ಭಕ್ತಿಯಿಂದ ನಮಿಪೆ ಪಾರ್ಶ್ವಜಿನಪನೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಕಠಿಣ ಕಮಟೋಪಸರ್ಗ ಚಂಡೋಗ್ರ ಪಾರ್ಶ್ವನಾಥ ತೀರ್ಥಂಕರ ಪರಮಜನದೇವಾಯ ಮೋಕ್ಷಫಲ ಪ್ರಾಪ್ತೆ ಫಲಂ ನಿರ್ಪಾಮಿತಿ ಸ್ವಾಹಾ. ಅರ್ಘ್ಯ ತಂದೆನೋ ಮಹಾ ಅರ್ಘ್ಯ ತಂದೆನೋ ಸೊಗಸಿನರ್ಘ್ಯವಾನಿನ ಗೆತ್ತುವೆಂದೆನೋ ಅಘವಿನಾಶನೇ ಪಾದ ಪೂಜೆಗೈವೆನೋ ಅಘವಿನಾಶನೇ ಪಾದ ಪೂಜೆಗೈವೆನೋ ಅಘವ ಕಳೆ ಎನ್ನ ಭಗವಂತ ಎಂದೆನೋ ದೇವ ವಂದನೆ ದಿನ ದೇವ ವಂದನೆ ಭಾವ
ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಕಠಿಣಕಮಟೋಪಸರ್ಗ ಚಂಡೋಗ್ರಪಾರ್ಶ್ವನಾಥ್ ಪರಮಜನದೇವಾಯ ಅನರ್ಘ್ಯಪದಪ್ರಾಪ್ತೆ ದಿವ್ಯಮಹಾ ಅರ್ಘ್ಯಂ ನಿರುಪಾಮಿತಿ ಸ್ವಾಹ. ಜಗಲೋ ಪಾರ್ಶ್ವನಾಥ ಭಗವಾನ್ ಕಿ. ಇದೀಗ ಶಾಂತಿದಾರ ಶಾಂತಿದಾರೆಯ ದಿವ್ಯ ಚರಣ ಕೆರವೆನೋ, ಶಾಂತಿದಾತ ಜಗಕ್ಕೆ ಶಾಂತಿ ನೀಡು ಎನ್ನುವೆನೋ. ವೀತರಾಗನೆ ಚಂದ್ರ ಶಾಂತ ಜಿನಪನೆ, ವೀತರಾಗನೆ ಚಂದ್ರ ಶಾಂತ ಜಿನಪನೆ. ಸತ್ಯಮೂರ್ತಿ ನಿನ್ನ ಪಾದ ಪೂಜೆಗೈವೆನೋ. ದೇವ ವಂದನೆ ಜಿನ ದೇವ ವಂದನೆ, ಭಾವಭಕ್ತಿಯಿಂದ ನಮಿತೆ ಪಾರ್ಶ್ವಜಿನಪನೆ, ಭಾವಭಕ್ತಿಯಿಂದ ನಮಿತೆ ಪಾರ್ಶ್ವಜಿನಪನೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಕಠಿಣಕಮಟೋಪಸರ್ಗ ಚಂಡೋಗ್ರಪಾರ್ಶ್ವನಾಥ್ ಪರಮಜನದೇವಾಯ ಸರ್ವಲೋಕಶಾಂತ್ಯರ್ಥಂ ಶಾಂತಿದಾರಂ ನಿರುಪಾಮಿತಿ ಸ್ವಾಹ. ವಿಮಲ ರೂಪನೆ ಸೋಮಕೋಟಿ ತೇಜನೆ, ಸುಮನ ರಾಶಿಯ ಪಾದ ಪದ್ಮ ಕೆರವೆನೋ. ಅಮಿತ ಮೋಕ್ಷದ ಸುಖವ ನೀಡು ಎನ್ನುವೆನೋ, ಅಮಿತ ಮೋಕ್ಷದ ಸುಖವ ನೀಡು ಎನ್ನುವೆನೋ. ಅಮರ ವಂದ್ಯ ನಿನ್ನ ಪಾದ ಪೂಜೆಗೈವೆನೋ. ದೇವ ವಂದನೆ ದಿನ ದೇವ ವಂದನೆ, ಭಾವಭಕ್ತಿಯಿಂದ ನಮಿತೆ ಪಾರ್ಶ್ವಜಿನಪನೆ, ಭಾವಭಕ್ತಿಯಿಂದ ನಮಿತೆ ಪಾರ್ಶ್ವಜಿನಪನೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಕಠಿಣಕಮಟೋಪಸರ್ಗ ಚಂಡೋಗ್ರಪಾರ್ಶ್ವನಾಥ್ ಪರಮಜನದೇವಾಯ ಸುರಭಿ ಸುಮನಾಂಜಲಿಂ ಸಮರ್ಪಯಾಮಿ ನಮಃ ಸ್ವಾಹ. सरस्वती नमस्तुभ्यं वरदे कामरूपिणी, विद्यारंभं करिष्यामि सिद्धिर्भवतु मे सदा. ओं ह्रीं श्री वदवद वाग्वादिनी द्वादशांग सरस्वती देवी अत्र अवतरावहानम् अत्र तिष्ठ तिष्ठ टाटा स्थापनम् अत्र मम सन्निहितो भवद्भवत्व षट् सन्निधिकरणम्. ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ, ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಶ್ರೀಜಿನ ದೇವ ಮುಖಾಂಬುಜ ಜಾತೆ, ಮೂ ಜಗದೊಡತಿಯೇ ಮಂಗಳದಾತೆ. ಯುಚಿಸಿ ಚರಣಕ್ಕೆ ಸಲಿಲವ ನೆರವೆ, ತ್ರೈ ಜಗರಕ್ಷಿಣಿ ಹೇ ಜಗನ್ಮಾತೆ. ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ, ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದ ವಾಗ್ವಾದಿನಿ ದ್ವಾದಶಾಂಗ ಸರಸ್ವತಿ ದೇವಿ ಜನ್ಮಜರಾ ಮೃತ್ಯುವಿನಾಶನಾಯ ಜಲಂ ನಿರ್ವಹಾಮಿತಿ ಸ್ವಾಹ. ಚಂದನ ಕೇಸರಿ ಗಂಧವ ಬೆರಸಿ, ಅಂದದ ನಿನ್ನಯ ಪಾದಕ್ಕೆ ನಮಿಸಿ. ಚಂದನ ಕೇಸರಿ ಗಂಧವ ಬೆರಸಿ, ಅಂದದ ನಿನ್ನಯ ಪಾದಕ್ಕೆ ನಮಿಸಿ. ಒಂದಳಿ ಅರ್ಚಿಪೆ ತಾಪವ ನೀಗಿಸು, ಸುಂದರ ಬಾಳನು ನೀಡುತ್ತ ಹರಸು. ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ, ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದ ವಾಗ್ವಾದಿನಿ ದ್ವಾದಶಾಂಗ ಸರಸ್ವತಿ ದೇವಿ ಸಂಸಾರ ತಾಪ ವಿನಾಶನಾಯ ಚಂದನಂ ನಿರುಪಾಮಿತಿ ಸ್ವಾಹ. ಅಕ್ಷಯ ಸುಖ ಸಂಪದವನು ನೀಡುವ ಮೋಕ್ಷ ಸುವರವನು ಕರುಣಿಸಲೆನುತ. ಅಕ್ಷಯ ಸುಖ ಸಂಪದವನು ನೀಡುವ ಮೋಕ್ಷ ಸುವರವನು ಕರುಣಿಸಲೆನುತ. ಅಕ್ಷತಾವಳಿಯಿಂದಲಿ ಪೂಜಿಪೆ, ರಕ್ಷಿಸು ನಮ್ಮನು ವಾಗೀಶ್ವರಿಯೇ. ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ, ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದ ವಾಗ್ವಾದಿನಿ ದ್ವಾದಶಾಂಗ ಸರಸ್ವತಿ ದೇವಿ ಅಕ್ಷಯ ಪದ ಪ್ರಾಪ್ತೆ ಅಕ್ಷತಾಂ ನಿರುಪಾಮಿತಿ ಸ್ವಾಹ. ಸಂಪಿಗೆ ಜಾಜಿ ಮಲ್ಲಿಗೆ ಮಾಲೆಯ, ಕಂಪಿನ ಕೇದಗೆ ಮರುಗ ಸುಗಂಧಿಯ.
ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಕಾಮಬಾಣ ವಿದ್ವಂಸನಾಯ ಪುಷ್ಪಂ ನಿರುಪಾಮಿತಿ ಸ್ವಾಹ. ಹಸಿವೆಯ ಹಿಂಗಿಸಿ ಹಿತವನು ನೀಯುವ ಬೇಸರವಿಲ್ಲದೆ ನಮ್ಮನು ಕೊರೆವ. ಹಸಿವೆಯ ಹಿಂಗಿಸಿ ಹಿತವನು ನೀಯುವ ಬೇಸರವಿಲ್ಲದೆ ನಮ್ಮನು ಕೊರೆವ. ಬಿಸದ ದಳಾಕ್ಷಿಯೇ ಒಪ್ಪಿಸಿ ತರುವ ಹಸಮುಖಿಯೇ ಪೂಜಿಸು ಉಪದವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ತರುವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಅಕ್ಷಯ ಪದ ಪ್ರಾಪ್ತೆ ಅಕ್ಷತಾಂ ಕ್ಷುಧಾರೋಗ ವಿನಾಶನಾಯ ನೈವೇದ್ಯಂ ನಿರುಪಾಮಿತಿ ಸ್ವಾಹ. ರನ್ನ ಪ್ರದೀಪವ ಬೆಳಗುವೆ ಮಾತೆ ಉನ್ನತ ಜ್ಞಾನವ ಕರುಣಿಸುದಾತೆ. ರನ್ನ ಪ್ರದೀಪವ ಬೆಳಗುವೆ ಮಾತೆ ಉನ್ನತ ಜ್ಞಾನವ ಕರುಣಿಸುದಾತೆ. ಜ್ಞಾನ ಸ್ವರೂಪಿಣಿ ಮೂಜಗತಿಲಕೆ ಪನ್ನಗನರ ಸುರ ವಂದಿತ ಚರಣೆ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಮೋಹಂಧಕಾರ ವಿನಾಶನಾಯ ಸಮ್ಯಜ್ಞಾನ ಪ್ರಕಾಶಕಾಯ ದೀಪಂ ನಿರುಪಾಮಿತಿ ಸ್ವಾಹ. ನಿತ್ಯಾನಂದ ಸುಧಾಮಿಯೇ ನಿನಗೆ ಉತ್ತಮ ಧೂಪವ ಬೆಳಗುವೆ ಮಾತೆ. ನಿತ್ಯಾನಂದ ಸುಧಾಮಿಯೇ ನಿನಗೆ ಉತ್ತಮ ಧೂಪವ ಬೆಳಗುವೆ ಮಾತೆ. ಸತ್ಯ ಸ್ವರೂಪಿಣಿ ತಾಪ ವಿನಾಶಿನಿ ಉತ್ತಮ ಗಂಧಿನಿ ಶ್ರೀಕರಿ ಜನನಿ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಅಷ್ಟಕರ್ಮ ದಹನಾಯ ಧೂಪಂ ನಿರುಪಾಮಿತಿ ಸ್ವಾಹ. ಅಮರ ಸುವಂದಿತ ಪಾದ ಕಮಲಿನಿ ವಿಮಲ ವಿಭೋದಿನಿ ಜಪಮಣಿ ಧಾರಿಣಿ. ಅಮರ ಸುವಂದಿತ ಪಾದ ಕಮಲಿನಿ ವಿಮಲ ವಿಭೋದಿನಿ ಜಪಮಣಿ ಧಾರಿಣಿ. ಸುಮಧುರ ಫಲಗಳನರ್ಚಿಪೆ ಜನನಿ ಸುಮನೋಹರ ಮೃದು ಮಧುರ ಸುಭಾಷಿಣಿ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಮೋಕ್ಷ ಫಲ ಪ್ರಾಪ್ತೆ ಫಲಂ ನಿರುಪಾಮಿತಿ ಸ್ವಾಹ. ದ್ವಾದಶಾಂಗ ಸ್ವರೂಪೆಯೇ ಮಾತೆ ಬೋಧಿಪೆ ದಶ ಧರ್ಮಗಳ ವಿಖ್ಯಾತೆ. ದ್ವಾದಶಾಂಗ ಸ್ವರೂಪೆಯೇ ಮಾತೆ ಬೋಧಿಪೆ ದಶ ಧರ್ಮಗಳ ವಿಖ್ಯಾತೆ. ವಿಧ ವಿಧ ವಸ್ತುಗಳರ್ಘ್ಯವ ರಚಿಸಿ ಸದಯಾ ಮೂರುತಿ ಪೂಜಿಪೆ ವರದೆ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಅನರ್ಘ್ಯ ಪದ ಪ್ರಾಪ್ತೆಯೇ ದಿವ್ಯ ಮಹಾ ಅರ್ಘ್ಯಂ ನಿರುಪಾಮಿತಿ ಸ್ವಾಹ. ದರೆಯಲ್ಲಿ ಶಾಂತಿಯು ಶಾಶ್ವತವಿರಲಿ ಮೆರೆಯಲಿ ಧರ್ಮವು ಚಿರವಾಗಿರುತ್ತಲಿ. ದರೆಯಲ್ಲಿ ಶಾಂತಿ ಶಾಶ್ವತವಿರಲಿ ಮೆರೆಯಲಿ ಧರ್ಮವು ಚಿರವಾಗಿರುತ್ತಲಿ. ಸುರುಚಿರ ಶಾಂತಿಯ ಧಾರೆಯ ನೆರವೆ ಧರಣಿಯ ಜನರನ್ನು ಪೊರೆವಾಗ್ದೇವಿ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ವಿಶ್ವಶಾಂತ್ಯರ್ಥಂ ಲೋಕಶಾಂತ್ಯರ್ಥಂ ಶಾಂತಿಂ ಶಾಂತಿದಾರಂ ನಿರುಪಾಮಿತಿ ಸ್ವಾಹ. ಪರಿಮಳ ಪೂರಿತ ದಿವ್ಯ ಮನೋಹರ ವರಸುಮನಾಂಜಲಿ ನಿನಗೆರೆಯುವೆನು.
पूरित दिव्य मनोहर वरसुमनांजलिनी गिरियु करुणिसु सर्व सुविद्यೆಯ ನಿಮಗೆ ಭಾರತಿ ವಿದ್ಯಾವಾರಿಧಿ ವಿನುತೆ ಪಾತ್ರ ಪ್ರಕಾಶಿನಿ ಬಾರಮ್ಮ ದಿನವಾಣಿ ಸರ್ವ ಶಾಸ್ತ್ರ ಪ್ರಕಾಶಿನಿ ಬಾರಮ್ಮ. ಓಂ ಹ್ರೀಂ ಶ್ರೀ ವದವದವಾಗ್ವಾದಿನಿ ದ್ವಾದಶಾಂಗ ಸರಸ್ವತೀ ದೇವಿ ಸುರಭಿ ಸುಮನಾಂಜಲಿಂ ಸಮರ್ಪಯಾಮಿ ನಮಃ ಸ್ವಾಹ. ಚಂದ್ರಾರ್ಕಕೋಟಿ ಕಟಿತೋಜ್ವಲ ದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥದೇ ಚ ಕಲಹಂಸ ಸಮಾಧಿರೂಢೆ वागीश्वरी प्रतिदिनं मम रक्ष देवी. जिवलो सरस्वती माता की, जिवलो गणधर परमेष्ठी की. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಇದೀಗ ಗಣಧರರಿಗೆ ನಮ್ಮ ಸಮೂಹಸರಣದಲ್ಲಿ ಭಗವಂತನ ಸಂದೇಶವನ್ನು ಸುಲಲಿತವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ತಿಳಿ ಹೇಳಿ ಸಂಸಾರದ ಜಂಜಾಟದಿಂದ ಪಾರುಗೊಳಿಸುವ ಉಪಾಯವನ್ನು ಹೇಳಿದಂಥ ಮಹಾತ್ಮರುಗಳೇ ಗಣಧರ ಪರಮೇಷ್ಠಿಗಳು. ವೃಷಭ ಸೇನಾದಿ ಗೌತಮ ಅಂತ್ಯ ಗಣಧರರು 24 ತೀರ್ಥಂಕರರ ಕಾಲದಲ್ಲೂ ಒಬ್ಬೊಬ್ಬ ಪ್ರಮುಖ ಗಣಧರರಾಗಿ ನಮಗೆ ಮಹದುಪಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಪೊಡಮೊಟ್ಟು ಇದೀಗ ಗಣಧರ ಪರಮೇಷ್ಠಿಗಳ ಆಹ್ವಾನವನ್ನು ಮಾಡೋಣ. ಓಂ ಹ್ರೀಂ ಶ್ರೀ ಗಣಧರ ಪರಮೇಷ್ಠಿಭ್ಯೋ ಅತ್ರ ತಿಷ್ಠ ತಿಷ್ಠಟಾಟ ಆತ್ರಮ ಸನ್ನಿಹಿತೋ ಭವದ್ಭವದ್ವಶರ್ ಸನ್ನಿಧೀಕರಣಂ ಅಷ್ಟಶೀತಿ ಗಣಧರ ಗುಣಗಣಧರ ಚರಣಕಮಲೇಭ್ಯೋ ಆಹ್ವಾನಂ ಸ್ಥಾಪನಂ ಎಂಚ ಅಷ್ಟಕನ ಜಲ ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ ಗುರುವರನಂಗ್ರಿಸ ರೋಜಯು ಕಲವಂ ಹರುಷದಿ ಭಜಿಸುವೆನಾ. ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ ಚಿರತರ ಮನೋಹರ ಜಲವಂ ಹರುಷದೊಳೆರೆಯುವೆನಾ. ದುರಿತಹರನ ಪದ ಸರಸಿ ಜಗಳ ಮನ, ದುರಿತಹರನ ಪದ ಸರಸಿ ಜಗಳ ಮನ ಜರಕದಿ ಭಜಿಸುತ್ತಲೀ. ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ. ओम ऋषि गंधर शरणेभ्यो संसातापनाय जलम निरूपामिति स्वाहा. ಬಂಧುರ ತರವರ ಗಂಧ ಚಂದನವ ನಂದೊದೊಳರ್ಚಿಪೆನಾ. ಮಂದರ ಧೀರ ಮುನೀಂದ್ರರ ಚರಣರ, ಮಂದರ ಧೀರ ಮುನೀಂದ್ರ ಚರಣರ ವಿಂದಯುಗಲ ಕೊಲಿದು. ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ. ओम ह्रीं गंधर चरणेभ्यो कंदपमिट चरणेभ्यो संसारतापनाय चंदनम निरूपामिति स्वाहा. ಸುಲಲಿತವಹ ಸುಖ ನಿಲಯ ದೊಡೆಯಯತಿ ಕುಲತಿಲಕನ ಪದವಂ. ಸಲೆತವ ಕದಿ ಕಲ ಮಾಕ್ಷತೆಯನು ಮನ, ಸಲೆತವ ಕದಿ ಕಲ ಮಾಕ್ಷತೆಯನು ಮನ ಒಲಿದಾನರ್ಚಿಸುವೆ. ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ. ओम ह्रीं गंधर परमेष्ठिभ्यो अखंड अक्षत प्राप्ताय अक्षतम निरूपामिति स्वाहा. ಮಾಲತಿ ಮಲ್ಲಿಕ ಲೋಲವ ಕುಳಸುಮ ಮಾಲೆಯ ನಚಿಪೆನಾ. ಕೂಳ ಸ್ಮರಕರ ಕೋಲ ಮುರಿದ ಮುನಿ, ಕೂಳ ಸ್ಮರಕರ ಕೋಲ ಮುರಿದ ಮುನಿ ಪಾಲನ ಗೆರಗುತ್ತಲೀ. ನೆರೆ ಪೂಜಿಪಂ ಗಣಧರನಂ ವರನಂ ಪರಿಪರಿ ವಿಧದಲಿನ. ओम ह्रीं गंधर परमेष्ठिभ्यो काम्बान विद्वस्नाय पुष्पम निरूपामिति स्वाहा. ಕ್ಷೀರಘೃತಾನದೊಳಾರಾಧಿಪೆದಯ ಸಾರನೆ ಗುರುವರನೆ. ಘೋರಕ್ಷುದಯ ಪರಿಹರಿಸೆನು ತಲಿಕರ, ಘೋರಕ್ಷುದಯ ಪರಿಹರಿಸೆನು ತಲಿ
ಗುರುತಲಿ ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ಓಂ ಶ್ರೀ ಗಣಧರ್ಪಮಿಷ್ಟ್ಯೋ ಕ್ಷುಧಾರೋಗನಾಶನಾಯ ನೈವೇದ್ಯಂ ನಿರೂಪಯಾಮಿತಿ ಸ್ವಾಹಾ. ರತ್ನಾತ್ರಯಧರ ಧೀರನು ಗನುಪಮ ರತ್ನ ಖಚಿತ ಸೊಡರಂ ಚಿತ್ತದಿ ಬೆಳಗುವೆನುತ್ತಮ ಮತಿಯನ ಚಿತ್ತದಿ ಬೆಳಗುವೆನುತ್ತಮ ಮತಿಯನ ಗಿತ್ತು ಸಲಹಲೆನುತ ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ಓಂ ಹ್ರೀಂ ಗಣಧರ್ಪಮಿಷ್ಟಿವ ಮೋಹಾಂಧಕಾರುಣಾಶನಾಯ ದಿವ್ಯ ದೀಪಂ ನಿರೂಪಯಾಮಿತಿ ಸ್ವಾಹಾ. ಕಾಳಾಗರು ಕರಪೂರ ಸುಚಂದನ ಜಾಲವೆರಸಿ ಮರೆವಾ ಮೇಲೆನಿಸುವವರ ಧೂಪವ ಶುಭ ಗುಣ ಮೇಲೆನಿಸುವವರ ಧೂಪವ ಶುಭ ಗುಣ ಲೋಲನಿಗರ್ಪಿಸಿ ನಾಂ ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ಓಂ ಹ್ರೀಂ ಗಣಧರ್ಪಮಿಷ್ಟಿಭ್ಯೋ ಅಷ್ಟಕರ್ಮಧನಾಯ ದಿವ್ಯ ಧೂಪಂ ನಿರೂಪಯಾಮಿತಿ ಸ್ವಾಹಾ. ದ್ರಾಕ್ಷ ಬದಾಮುಖ ಪೀತ ಜಂಬೀರ ಮುಮುಕ್ಷುನಿ ಗತಿಪೆನಾಂ ಅಕ್ಷಯ ಸುಖವೆನಗಿತ್ತು ಪೊರೆವವರ ಅಕ್ಷಯ ಸುಖವೆನಗಿತ್ತು ಪೊರೆವವರ ಯಕ್ಷ ವಿನುತ ಗೆರಗಿ ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ಓಂ ಹ್ರೀಂ ಗಂಧರ್ಪಮಿಷ್ಟಿಭ್ಯೋ ಮೋಕ್ಷಮಾಪರ ಪ್ರಾಪ್ತಾಯ ಫಲಂ ನಿರೂಪಯಾಮಿತಿ ಸ್ವಾಹಾ. ಸಲಿಲ ಗಂಧಾಕ್ಷತೆ ಸುಲಲಿತ ಸುಮಚರು ಕೊಳೆವ ಸುದೀವಿಗೆಯಂ ಸಲೆಧೂಪವ ಫಲಗಳನನು ಗೊಳಿಸುತ್ತ ಸಲೆಧೂಪವ ಫಲಗಳನನು ಗೊಳಿಸುತ್ತ ನಲಿದಾಗ್ಯವನಿದ್ದು ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ओम ह्रीम गणधर्प 1452 गणधर्पमिष्टिभ्यो अनर्घ प्राप्ताय अर्घ्यं निरूपयामिति स्वाहा. ಸಂತತ ಧರೆಯೊಳಗನುಪಮ ಸಮತ ಶಾಂತಿ ನೆಲಸಲೆನುತ ಶಾಂತ ಸ್ವರೂಪನ ಚರಣಕ್ಕೆ ಸುಲಲಿತ ಶಾಂತ ಸ್ವರೂಪನ ಚರಣಕ್ಕೆ ಸುಲಲಿತ ಶಾಂತಿ ಧಾರೆಯ ನೆರೆದು ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ओम शांति शांति धारा ಕುಂದ ಕುವಲಯ ಸುಗಂಧವ ಬೀರುವ ಕೆಂದಾವರ ಬಕುಳ ಚಂದದ ಸುಮನಾಂಜಲಿಯೊಪ್ಪಿಸಿ ಮುನಿ ಚಂದದ ಸುಮನಾಂಜಲಿಯೊಪ್ಪಿಸಿ ಮುನಿ ಚಂದ್ರನ ಪದಯುಗವ ನೆರೆ ಪೂಜಿಪೆಂ ಗಣಧರನಂ ವರನಂ ಪರಿ ಪರಿ ವಿಧದಲ್ಲಿ ನಾಂ. ओम ह्रीम गणधर्पमिष्टिभ्यो पुष्पांजलि क्षिपामि. जप 9 ಜಪ ಮಾಡ್ರಿ. ಓಂ ಹ್ರೀಂ ಗಂಧರ್ಪಮಿಷ್ಟಿಭ್ಯೋ ನಮಃ. 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 ಜರು ಗಂಧರ್ಪಮಿಷ್ಟಿ ಭಗವಾನ್ ಕಿ ಜಯ. ಜಯ बोलो ಆಚಾರ್ಯ ಗುಲಾಬ್ ಭೂಷಣ್ ಮಹಾರಾಜ್ ಕಿ. ಇವತ್ತು ನಮ್ಮ ಭಾಗ್ಯ ಎಂಬಂತೆ ಜೈನ ಕಾಶಿಯಲ್ಲಿ ಸ್ವತಃ ಚಾತುರ್ಮಾಸವನ್ನು ಆಚರಿಸಲಿಕ್ಕಿರುವವರು ಮಹಾವ್ರತಧಾರಿಯಾದ ಆಚಾರ್ಯ 108 ಪರಮಪೂಜ್ಯ ಗುಲಾಬ್ ಭೂಷಣ್ ಮಹಾರಾಜರು. ಈಗ ಅವರನ್ನು ಭಕ್ತಿಯಿಂದ ಪೂಜಿಸುವಂಥದ್ದು ಸಾಕ್ಷಾತ್ ಪರಮೇಷ್ಠಿಗಳು ಅಂತ ಹೇಳಿದ್ದಾರೆ ಆಚಾರ್ಯರಿಗೆ. ಅಂಥ ಆಚಾರ್ಯ ಪರಮೇಷ್ಠಿಗಳಿಗೆ ಆಹ್ವಾನವನ್ನು ಮಾಡಿ ಅಷ್ಟವಿಧಾರ್ಚನೆಯ ಪೂಜೆಯನ್ನು ಮಾಡೋಣ. ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ 108 ಶ್ರೀ ಶ್ರೀ
108 ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಅತ್ರ ವತ್ರ ವತ್ರ ಆಹ್ವಾನಂ ಅತ್ರ ತಿಷ್ಠ ತಿಷ್ಠ ಟಾಟ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವತ್ಭವತ್ವ ಷಟ್ ಸನ್ನಿಧೀಕರಣಂ ಜಲ ಮಾರಾ ಮರ್ದನ ವೀರ ಶ್ರೀ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಮೇರು ಸದೃಶ ಧೀರ ಚಾರು ನಿರ್ಮಲಕಾರ ಮೇರು ಸದೃಶ ಧೀರ ಚಾರು ನಿರ್ಮಲಕಾರ ಸಾರಾ ದಿವ್ಯ ದಿಗಂಬರ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಭವ್ಯ ಬಾಂಧವ ಸ್ವಾಮಿ ಅವ್ಯಯ ಸುಖ ಪ್ರೇಮಿ ಭವ್ಯ ಬಾಂಧವ ಸ್ವಾಮಿ ಅವ್ಯಯ ಸುಖ ಪ್ರೇಮಿ ದಿವ್ಯ ಜಲದಿ ಪೂಜಿಪೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ 108 ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಜನ್ಮ ಜರಾ ಮೃತ್ಯು ವಿನಾಶನಾಯ ಜಲಂ ನಿರುಪಾಮಿತಿ ಸ್ವಾಹ ಇಂದು ಸುಂದರ ಕೀರ್ತಿ ಹೊಂದಿ ಮೇರೆವ ಶಾಂತಿ ಇಂದು ಸುಂದರ ಕೀರ್ತಿ ಹೊಂದಿ ಮೇರೆವ ಶಾಂತಿ ಗಂಧಾದಿಂಸಲ ಪೂಜಿಪೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ 108 ಸಾಕ್ಷಾತ್ ವಿರಾಜಮಾನ್ ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಸಂಸಾರ ತಾಪ ವಿನಾಶನಾಯ ಚಂದನಂ ನಿರುಪಾಮಿತಿ ಸ್ವಾಹ ಸ್ವಚ್ಛ ದಕ್ಷತೆ ಪುಂಜ ವತಿಪೆ ಪದಕೀಗ ಸ್ವಚ್ಛ ದಕ್ಷತೆ ಪುಂಜ ಅತಿಪೆ ಪದಕೀಗ ನಿತ್ಯ ಸುಖವ ಬೇಡುವೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ 108 ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಅಕ್ಷಯಪದ ಪ್ರಾಪ್ತಿ ಅಕ್ಷತಾಂ ನಿರುಪಾಮಿತಿ ಸ್ವಾಹ ಕಮಲಾ ಮಾಲತಿ ಕುಂದ ಕಮನೀಯ ಸುಮಗಳ ಕಮಲಾ ಮಾಲತಿ ಕುಂದ ಕಮನೀಯ ಸುಮಗಳ ಸುಮನ ಭಾವದೊಳರ್ಚಿಪೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ 108 ಸಾಕ್ಷಾತ್ ವಿರಾಜಮಾನ್ ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಕಾಮಬಾಣ ವಿಧ್ವಂಸನಾಯ ಪುಷ್ಪಂ ನಿರುಪಾಮಿತಿ ಸ್ವಾಹ ಸುರಸ ಮಧುರ ದಿವ್ಯ ಪರಮ ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಅಕ್ಷಯಪದ ಪ್ರಾಪ್ತಿ ಕ್ಷುಧಾರೋಗ ವಿನಾಶನಾಯ ನೈವೇದ್ಯಂ ನಿರುಪಾಮಿತಿ ಸ್ವಾಹ ಮಿಥ್ಯಾ ದುರ್ನಯವೆಂಬ ಕತ್ತಲೆ ತೊಲಗಿಸು ಮಿಥ್ಯಾ ದುರ್ನಯವೆಂಬ ಕತ್ತಲೆ ತೊಲಗಿಸು ರತ್ನದಾರತಿ ಎತ್ತುವೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ ಪರಮಪೂಜ್ಯ 108 ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ सम्यक ज्ञान प्रकाशकाय मोहंधकार विनाशनाय दीपम निरुपामिति स्वाहा ತಾಪಸೇಂದ್ರನೇ ಭವ ತಾಪವ ನಡಗಿಸು ತಾಪಸೇಂದ್ರನೇ ಭವ ತಾಪವ ನಡಗಿಸು ಧೂಪ ಪೂಜೆಯ ಗೈಯುವೆ ಮೌನೀಂದ್ರ ಮಾರಾ ಮರ್ದನ ವೀರ ಶ್ರೀ ಓಂ ಹ್ರೀಂ ಶ್ರೀ ಪರಮಪೂಜ್ಯ 108 ಸಾಕ್ಷಾತ್ ವಿರಾಜಮಾನ್ ಗುಲಾಬ್ಭೂಷಣ್ ಮುನಿಮಹಾರಾಜ್ ಚರಣಕಮಲೇಭ್ಯೋ ಅಷ್ಟಕರ್ಮದಾನಾಯ ಧೂಪಂ ನಿರ್ಪಾಮಿತಿ ಸ್ವಾಹ
ಮಧುರ ಮಂಜುಳ ದ್ರಾಕ್ಷೆ ಕದಳಿಯ ಫಲಗಳ ಮಧುರ ಮಂಜುಳ ದ್ರಾಕ್ಷೆ ಕದಳಿಯ ಫಲಗಳ ಹೃದಯ ಭಕ್ತಿಯೊಳರ್ಚಿಪೆ ಮೌನೀಂದ್ರ ಮಾರಮರ್ದನ ವೀರಶ್ರೀ. ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ 108 ಪರಮ ಪೂಜ್ಯ ಕುಲಭೂಷಣ್ ಮುನಿ ಮಹಾರಾಜ್ ಚರಣಕಮಲೇಭ್ಯೋ ಮೋಕ್ಷ ಫಲ ಪ್ರಾಪ್ತಿ ಫಲಂ ನಿರ್ವಪಾಮಿತಿ ಸ್ವಾಹ. ವಾರಿ ಚಂದನ ದಿವ್ಯ ತಂಡೂಲ ಮೊದಲಾದ ವಾರಿ ಚಂದನ ದಿವ್ಯ ತಂಡೂಲ ಮೊದಲಾದ ಸಾರ ವಸ್ತುಗಳರ್ಗ್ಯವ ಮೌನೀಂದ್ರ ಮಾರಮರ್ದನ ವೀರಶ್ರೀ. ಓಂ ಹ್ರೀಂ ಶ್ರೀ 108 ಸಾಕ್ಷಾತ್ ವಿರಾಜಮಾನ್ ಗುಲಾಭೂಷಣ್ ಮುನಿ ಮಹಾರಾಜ್ ಚರಣಕಮಲೇಭ್ಯೋ ಅನರ್ಘ್ಯ ಪದ ಪ್ರಾಪ್ತೆ ದಿವ್ಯ ಮಹಾ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಶಾಂತಿಯಾಗಲಿ ಸ್ವಾಮಿ ಸಂತಾಪವನು ನಿಜಿ ಶಾಂತಿಯಾಗಲಿ ಸ್ವಾಮಿ ಸಂತಾಪವನು ನಿಜಿ ಶಾಂತಿ ಧಾರೆಯ ಗೈಯುವೆ ಮೌನೀಂದ್ರ ಮಾರಮರ್ದನ ವೀರಶ್ರೀ. ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ ಪರಮ ಪೂಜ್ಯ 108 ಗುಲಾಭೂಷಣ ಮುನಿ ಮಹಾರಾಜ್ ಚರಣಕಮಲೇಭ್ಯ ಸರ್ವಲೋಕ ಶಾಂತ್ಯರ್ಥಂ ಶಾಂತಿದಾರಂ ನಿರ್ವಪಾಮಿತಿ ಸ್ವಾಹ. ಪುಷ್ಪ ಬಾಣನ ಗುರಿಯ ನಿಷ್ಫಲ ಮಾಡುವಗೆ ಪುಷ್ಪ ಬಾಣನ ಗುರಿಯ ನಿಷ್ಫಲ ಮಾಡುವಗೆ ಪುಷ್ಪಾಂಜಲಿ ಗೈಯುವೆ ಮೌನೀಂದ್ರ ಮಾರಮರ್ದನ ವೀರಶ್ರೀ. ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ ಪರಮ ಪೂಜ್ಯ 108 ಕುಲಭೂಷಣ್ ಮುನಿ ಮಹಾರಾಜ್ ಚರಣಕಮಲೇಭ್ಯೋ ಸುರಭಿ ಸುಮನಾಂಜಲಿಂ ಸಮರ್ಪಯಾಮಿ ನಮಃ ಸ್ವಾಹ. ಇದೀಗ ಪಾದ ಪ್ರಕ್ಷಾಲನ ಆಚಾರ್ಯರ ಚರಣಕಮಲಗಳಲ್ಲಿ ಭಕ್ತಿಯಿಂದ ಜಲಾಭಿಷೇಕ ಗಂಧಾಭಿಷೇಕವನ್ನು ನಡೆಸಲಾಗ್ತದೆ. ಪಟ್ನಶೆಟ್ಟಿ ಸುದೇಶ್ ಕುಮಾರ್ರವರು, ಶ್ರೀಮತಿ ರೇಖಾರವರು, ಅದೇ ರೀತಿಯಾಗಿ ವೃಂದ ರಾಜೇಂದ್ರವರು, ಕೇಸರಿ ರತ್ನರಾಜೆ ಅರಮನೆ ಅವರು ಇಲ್ಲಿ ಆಗಮಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅದೇ ರೀತಿಯಾಗಿ ಶೈಲೇಂದ್ರ ಆರೋಹ ಮತ್ತು ವಿಶೇಷವಾಗಿ ಶಂಭವ್ ಕುಮಾರ್ ರಾಜೇಶ್ವರಿ ದಂಪತಿಗಳು, ವಿಮಲ್ ಕುಮಾರ್ ಬೆಡ್ಕೇರಿ ಅವರು ಆಗಮಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅಗಲಿಡನೆ ಕೊರೋನಾಂದು ಒಂಚೂರು ಮೈಕು ಸ್ವಲ್ಪ ಖಾಲಿ ಇರಬೇಕು. ಇಲ್ಲಿ ತಟ್ಟೆಗೆ ಏನು ಪತ್ತೊಂದು ಇಲ್ಲಿ ಅಗಲಿಡ ಮೈಪದ ಮಾಂತೇರ್ಲ ಬಲ್ಲೆ ಅರಮನೆ ಪಟ್ನಶೆಟ್ಟಿ ಮನೆ ತಂದವರು, ಬೆಡ್ಕೇರಿ ಮನೆ ತಂದವರು ಮತ್ತು ಅರಮನೆ ಬಂಧುಗಳು ಆಗಮಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಶಂಭವ್ ಕುಮಾರ್, ಶೈಲೇಂದ್ರ ಆರೋಹ, ಬಲೆ ಶ್ರೀಮತಿ ರೇಖಾ ಪಟ್ನಶೆಟ್ಟಿ ಅವರು ಜೊತೆಯಾಗಿ ಬಂದು ಜಲಾಭಿಷೇಕ ಪಾದಪೂಜೆಯನ್ನು ಮಾಡಬೇಕಾಗಿ ಅಪೇಕ್ಷೆ ಮಾಡಿ. ನೀವು ಮೈಕ್ಲೆ ಒಂಚೂರು ಮೈಕ್ಲೆ ನಿಂತು ಮೈಕ್ಲೆ ಸಂ ಸಂ ತಂ ತಂ ಪಂ ಪಂ ಯಾವ ಆಗಲೇ ಕೊಡಿ. ಆಚ ಹಾಂ ಒಂದು ಗಂಧದ ಕಥೆ ತಂದ್ಬೋದು. ಆಚ ಸರಿ ಹಾಂ ಹಾಂ ಮಾಡಲಿ. ರಾಜೇಶ್ವರಿ ಮತ್ತು ಶಂಭವ್ ಕುಮಾರ್ ದಂಪತಿಗಳು, ಬೆಡ್ಕೇರಿ ಮನೆತನ, ವಿಮಲ್ ಕುಮಾರ್ರವರು, ಮೋಹಿನಿಯರು ಇಲ್ಲರ ಮೋಹಿನಿ ವಿಮಲ್ ಕುಮಾರ್ ಇದ್ದರೆ ಜಲಾಭಿಷೇಕಂ ಕರಂ ನಮರತೆ ಸ್ವಾಹ. ವೃಂದ ರಾಜೇಂದ್ರವರು ಮತ್ತು ಕೇಸರಿ ರತ್ನರಾಜೇನವರು ಮಂಗಳೂರು ಅಮ್ಮನವರು ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅರಮನೆ ಬಂಧುಗಳು, ಹಿರಿಯ ಸದಸ್ಯೆ, ಮಹಿಳಾ ಸಮಾಜದ ಕರ್ನಾಟಕ ಅಖಿಲ ಕರ್ನಾಟಕದ ಅಧ್ಯಕ್ಷರು ಮೆಲ್ಲ ಬರಲಿ. ಉಷಾ ಜಯವೀರ್ ಅವರೊಟ್ಟಿಗೆ ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮೈಕ್ಲಿ ಶೈಲೇಂದ್ರ ಶೈಲೇಂದ್ರ ಮತ್ತು ಶ್ರೀಮತಿ ಶೈಲೇಂದ್ರು, ರಶ್ಮಿ ಬನ್ನಿ. ಶ್ರೀಮತಿ ರಶ್ಮಿ ಶೈಲೇಂದ್ರ ಅವರ ಪತ್ನಿ ರಶ್ಮಿ ಅವರು ಬರಬೇಕಾಗಿ ಅಪೇಕ್ಷೆ ಮಾಡಿ.
ಪ್ರತಿನಿತ್ಯ ಸ್ವಾಧ್ಯಾಯಕ್ಕೆ ಶೈಲೇಂದ್ರ ಬರ್ತಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ಈ ಒಂದು ಅವಕಾಶ ಮತ್ತು ಹಿಂದಿನ ನಮ್ಮ ಮಠದ ವ್ಯವಸ್ಥಾಪಕರು ಹೌದು ಆರೋಹ ಆದಿರಾಜರು ಹಿಂದಿನ ಪೂಜ್ಯರಿಗೆ ವ್ಯವಸ್ಥೆಯನ್ನು ಮಾಡಿ ತಮ್ಮನಂಗಡಿ ಮನೆ ತಂದವರು ವಿಶೇಷವಾಗಿ ಜಲಾಭಿಷೇಕ ಉಷಾ ಜಯವೇರ್ ಮತ್ತು ಕೇಸರಿ ರತ್ನರಾಜನವರು ಮಾಡಿದ್ದಾರೆ. ವಿಮಲ್ ಕುಮಾರ್ ಶ್ರೀಮತಿ ಮೋಹಿನಿ ಅವರು ಮತ್ತು ರಶ್ಮಿ ಅವರು ಒಟ್ಟಾಗಿ ಅಭಿಷೇಕವನ್ನು ಶೈಲೇಂದ್ರ ಒಟ್ಟಿಗೆ ಬಲ್ಲಿ ಬಕ್ಕಾರು ಶ್ರೀಯುತ ತಿಲಕ್ ಪ್ರಸಾದ್ರವರು ದೂರದಿಂದ ಬಂದ ಶ್ರೀಯುತ ವಿ ಕೆ ಜೈನ್ರವರು ಹಾಗೆ ನೇಮಿರಾಜರವರು ವಿಶೇಷವಾಗಿ ನಮ್ಮ ಕಲಶದ ಪ್ರಧಾನ ಕಲಶವನ್ನು ಪಡೆದಿದ್ದಾರೆ. ಅವರು ಬರಬೇಕಾಗಿ ಅಪೇಕ್ಷೆ ಮಾಡಿ ಮತ್ತು ಮುಡಾಯೂರಿನವರು ಮಾವೀರ್ ಪಡಿವಾಳ್ ನೀವು 3 ಜನ ಬನ್ನಿ ಬನ್ನಿ. ಗಂಧ ಗಂಧ ಗಂಧನ ಮೈಕ್ ಗಂಧ ಹಚ್ಚಿ ಗಂಧನ ಮುಟ್ಟಲಿ. ಇದೀಗ ಗಂಧ ಹಚ್ಚಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ವಿ ಕೆ ಜೈನ್ ಬಲಿ. ಹೇಮರಾಜರು ಬೆಳ್ಳಿಬೀಡು ಶ್ರೀಗಂಧವನ್ನು ಹಚ್ಚಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಬೆಳ್ಳಿಬೀಡು ಮನೆತನ. ಸಂಜಯಂತ್ ಕುಮಾರರು ಮಠದ ವ್ಯವಸ್ಥಾಪಕರು ಮತ್ತು ಬೆಳ್ಳಿಬೀಡು ಮನೆತನಕ್ಕೆ ಸಂಬಂಧಪಟ್ಟವರು. ಬಲಿ ಗಂಧ ಹಚ್ಚಿ ನಾನು ಬೆರಳು. ಇವರು ನಮ್ಮ ಹೇಮರಾಜರು. ಹೇಮರಾಜರು ಮಠದ ಸಾವಿರಕಮದ ಭಕ್ತಿ ಬಳಿಯಲ್ಲಿ ಬಕ್ಕಮಠ ಉಂಟು ಕಲಶ ಸ್ಥಾಪನೆ ಉಂಟು. ವೀರೇಂದ್ರ ಇಂದ್ರ ಮತ್ತು ಅವರ ಶ್ರೀಮತಿ ಅವರು ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಶಕುಂತಲಾ ರವರು ಮತ್ತು ಮಹಿಳಾ ಸಂಘದವರು ಎಲ್ಲರೂ ಇಲ್ಲಿ ಪೂಜೆ ಮಾಡಿದವರು. ಶಾಂತಿದಾರವನ್ನು ಮಾಡಲಿಕ್ಕೆ ಸಂಪತ್ ಸಾಮ್ರಾಜರು ಒಂದು ನಿಮಿಷ ಉನ್ನೇನು ನಿಗಲು ಖಾಲಿ ಮುಂಚೆ ಪಾಡ್ಲಿ ನಿತ್ಯ ಮಾಂತೆರೆಗಳ ಕೊರಡು ಮಾಂತೆರೆ ಮಂಜುಳಾ ಅಭಯಚಂದ್ರ ಅವರು ಹಾಗೆ ಸುಧಾ ಪೃಥ್ವಿರಾಜರು ಮತ್ತು ಸುಧಾ ನೇರಂಕಿ ಪಾರ್ಶ್ವನಾಥರು ಹಾಗೆ ಸುಮಂಗಲ ಕಡಂಬ ತುಂಬ ಸುಶ್ರಾವ್ಯವಾಗಿ ಭಜನೆಯನ್ನೆಲ್ಲರೂ ಸೇರಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಧರ್ಮಲಾಭ ಕೊಡಲಾಗಿದೆ. ಎಷ್ಟು ಕೋಟಿ ಕೊಟ್ಟರು ಎಷ್ಟು ಲಕ್ಷ ಕೊಟ್ಟರು ಅನ್ನುವ ಲಕ್ಷ್ಯಕ್ಕಲ್ಲ, ಅದೊಂದು ಪರಂಪರೆಗೆ ಕೊಟ್ಟ ಮಹತ್ವ. ಎಲ್ಲ ಮಹಿಳಾ ಸಂಘದ ಪರವಾಗಿ ಅವರು ಮಾಡಿದ್ದಾರೆ. ವೀರೇಂದ್ರ ಮತ್ತು ಶ್ರೀಮತಿ ದಿವ್ಯಾ ವೀರೇಂದ್ರ ರೋಹಿಣಿ ಅವರು ಹಾಗೆ ಮೆಲ್ಲ ಮಾಡಲಿ ಚೂರು ಬಂಡ ಯಾವ ಜಾಸ್ತಿ ಬಂಡ ಹೊಡ್ತೇವೆ ಪೂರ ಚೆಲ್ಲುಂಡು ಚೂರು ಬಂಡ ಯಾವ ಯಾವ ಹಾಂ ಸಂಪತ್ ಸಾಮ್ರಾಜರು ಜಯಪ್ರಕಾಶ್ ಪಡಿವಾಳ್ರು ಬರಬೇಕಾಗಿ ಅಪೇಕ್ಷೆ. ಕಲ್ಲಮುಣ್ಕೂರು ಶ್ರೀನಾಥ್ ಬಲ್ಲಾಳಿ ಇದ್ರೆ ಬರಬೇಕು. ಮಂಗಳೂರು ಶ್ರೀನಾಥ್ ವಜ್ರನಾಥ್ ಚೌಟ ನಲ್ಲೂರು ಕ್ಷೇತ್ರದ ಪರವಾಗಿ ವಜ್ರನಾಥ್ ಚೌಟ್ರು ನಲ್ಲೂರು. ಇದೀಗ ಪಾದಪೂಜೆಯ ಈ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯಗೊಳ್ತದೆ. ಇನ್ನು ಮುಂದಿನ ಕಾರ್ಯಕ್ರಮ ಪಂಚಕುಮಾರ ಪೂಜೆ ಮತ್ತು ಕಲಶದ ಶುದ್ಧೀಕರಣ. ಅದನ್ನು ಪುರೋಹಿತರು ನೆರವೇರಿಸ್ತಾರೆ. ಯಾರು ಕಲಶ ತೆಗೆದುಕೊಳ್ಳುವುದಕ್ಕೆ ಬಾಕಿ ಇದೆ ಅವರು ಕಲಶ ತೆಗೆದುಕೊಳ್ಳುವುದಕ್ಕೆ ಅಲ್ಲಿ ಕೌಂಟರ್ನಲ್ಲಿ ರಾಜೇಂದ್ರ ಗುಣಪಾಲ್ ಮುದ್ಯರು ಮತ್ತು ವಿಶೇಷವಾಗಿ ಅಲ್ಲಿ ಶ್ರೇಯಾಂಸ್ರು ಅಲ್ಲಿ ಇದ್ದಾರೆ ಮತ್ತು ನೇಮರಾಜ್ ಮತ್ತು ಶೈಲೇಂದ್ರ ಕುಮಾರ್ ಅವರು ಕಲಶ ಈಗಾಗಲೇ ಪಡೆದವರ ಹೆಸರನ್ನು ಓದಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಶೈಲೇಂದ್ರ ಅಥವಾ ಮಾನಿಯರುಗಳಲ್ಲಿ ಇದ್ರೆ ಅವರು ಮಾತಾಡ್ಬೋದು. ಇಲ್ಲದಿದ್ದಲ್ಲಿ ಪಂಚಕುಮಾರ ಪೂಜೆ ನಾಗೇಂದ್ರ ಪುರೋಹಿತರ ನೇತೃತ್ವದಲ್ಲಿ ಪಟ್ಟದ ಪುರೋಹಿತರ ಉಪಸ್ಥಿತಿಯಲ್ಲಿ ನೆರವೇರುತ್ತದೆ.
ಸ್ಥಾಪನೆ ಯತಿಗಳ ಕಲಶ ಮೇಲ್ಗಡೆ ಇರ್ತದೆ. ಶ್ರಾವಕರು ಕಲಶವನ್ನು ಇವತ್ತು ತೆಗೆದುಕೊಂಡವರು ಎಲ್ಲ ಕೆಳಗಡೆ ಅಲ್ಲಿ ಶುದ್ಧಿಯನ್ನು ಪುರೋಹಿತರು ಮಾಡ್ತಾರೆ. ಆ ನಂತರ ಅಲ್ಲಿ ಯಾರು ಕಲಶ ಪಡ್ಕೊಂಡಿದ್ದಾರೆ ಅವರಿಗೆ ಮೇಲೆ ಬಂದು ಇಡುವುದಕ್ಕೆ ಒಂದು ಅವಕಾಶವನ್ನು ಕೊಡ್ತೇವೆ. ಕ್ರಮ ಹೇಗಿದೆ ಅಂದರೆ ಇಲ್ಲಿ ಪಂಚಕುಮಾರ ಪೂಜೆಯನ್ನು ಈಗ ನಾಗೇಂದ್ರ ಪುರೋಹಿತರು ಮತ್ತು ಪಾರ್ಶ್ವನಾಥರು ಹಾಗೆ ಸುವಿಧೀಂದ್ರವರು ನೆರವೇರಿಸ್ತಾರೆ. ಆ ಪೂಜೆ ಆದ ಮೇಲೆ ಅವರು ಪಂಚಕುಮಾರ ಪೂಜೆಯಾದ ಖಾಲಿ ಕಲಶವನ್ನು ನೀವು ತೆಗೆದುಕೊಂಡು ಇಲ್ಲಿ ಬರ್ತೀರಿ. ಇಲ್ಲಿ ಮಹಾರಾಜರು ಮತ್ತು ನಾವು ಮಂತ್ರಯುಕ್ತ ದ್ರವ್ಯಗಳಿಂದ ಅದನ್ನು ತುಂಬಿಸಿಕೊಡ್ತೇವೆ. ತುಂಬಿಸಿಕೊಡೋದಂದರೆ ಪೂರ್ತಿ ಮಾಡುವುದಂತ ಅರ್ಥ ಅಲ್ಲ. ಒಂದು ಬಾದಾಮನ್ನು ಹಾಕ್ತೇವೆ ಅಥವಾ ಒಂದು ಲವಂಗವನ್ನು ಹಾಕ್ತೇವೆ. ಅದನ್ನು ಸ್ಥಾಪಿಸಿ ಮತ್ತೆ ಯಥಾಸ್ಥಾನದಲ್ಲಿ ಅಲ್ಲಿ ಇಡಲಾಗ್ತದೆ. ಆ ನಂತರ ಆ ಕಲಶವನ್ನು ಯಾರು ಪಡ್ಕೊಂಡಿರ್ತೀರಿ ಅವರೆಲ್ಲರೂ ಜೈನ ಮಠದಲ್ಲಿ ಇಡಬೇಕು. ಮನೆಗೆ ತಗೊಂಡೋಗೋದಲ್ಲ. ಮನೆಗೆ ತಗೊಂಡೋಗೋದಕ್ಕೆ 4 ತಿಂಗಳು ಅದರಲ್ಲಿ ಮಂತ್ರ ಪೂಜೆ ಆರಾಧನೆ ಎಲ್ಲ ನಡೆದ ಮೇಲೆ ಪಿಂಚಿ ಪರಿವರ್ತನೆಯ ದಿವಸ ಮಹಾರಾಜರ ಕೇಳಿ ನಾವು ಎಲ್ಲರಿಗೂ ಒಂದೊಂದು ಕಲಶವನ್ನು ಕೊನೆಗೆ ನೀಡ್ತೇವೆ. ಹಾಗಾಗಿ ಆ ಕಲಶ ನಿಮಗೆ ವಾಪಸ್ ಸಿಗ್ತದೆ. ಇದೊಂದು ಪವಿತ್ರವಾದ ಕಲಶ. ಇದು ನಿಮ್ಮ ಜನ್ಮದಲ್ಲಿ ಒಂದೇ ಬಾರಿ ಸಿಗುವಂಥದ್ದು. 2025 ಮತ್ತೆ ಮರಳಿ ಬರುವುದಿಲ್ಲ. ಈ ಕಲಶ ನಿಮ್ಮ ಮನೆಯಲ್ಲಿ ಮತ್ತೆ ನೆನಪಾಗ್ತದೆ. ನಾವು ಹಿಂದೆ ನಮ್ಮ ಹಿರಿಯರೊಟ್ಟಿಗೆ ಹೋಗಿ ಈ ಕಲಶ ಸ್ಥಾಪನೆಯಲ್ಲಿ ಭಾಗವಹಿಸಿದ್ದೆವು, ಚಾತುರ್ಮಾಸದಲ್ಲಿ ಪಾಲ್ಗೊಂಡಿದ್ದೆವು ಅನ್ನುವ ನೆನಪಿಗೋಸ್ಕರ ಅದನ್ನು ವಾಪಸ್ಸು ನಿಮಗೆ ನೀಡಲಾಗ್ತದೆ. ಅವರ ಪಟ್ಟಿಯನ್ನು ಶೈಲೇಂದ್ರವರ ಮುಖಂಡತ್ವದಲ್ಲಿ ನೇಮಿರಾಜರವರು ಹೆಸರನ್ನು ಓದಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ನೇಮಿರಾಜರವರು ಪಟ್ಟಿಯನ್ನು ಪಡೆದು ಈಗಾಗಲೇ ಕಲಶ ಪಡೆದವರ ಹರ್ಷೇಂದ್ರ ಪಟ್ಟಿ ಪಡೆದವರ ಹೆಸರನ್ನು ಹೇಳಿದಾಗೆ ಬರಬೇಕು. ಪಂಚಕುಮಾರ ಪೂಜೆ ಆಯಿತಾ? ಆಯಿತು. ಇದೀಗ ಮಹಾರಾಜರಿಂದ ಶುದ್ಧಿ ಮಾಡಲಿಕ್ಕೆ ಆರಂಭ ಆಗ್ತದೆ. ಎಲ್ಲರೂ ಅವರವರ ಹೆಸರನ್ನು ಹೇಳಿದ ಹಾಗೆ ನೇಮಿರಾಜರು ಮೊದಲು ಬರಬೇಕು. ಆನಂತರ ಶೈಲೇಂದ್ರು ಹೇಮರಾಜರು ಕಲಶ ಸ್ಥಾಪನೆಗೆ ನಿಮ್ಮ ಕಲಶವನ್ನು ಇಟ್ಕೊಂಡು ಮೇಲೆ ಬರಬೇಕು. ಮತ್ತು ಹೆಸರು ಕರಿತೇವೆ. ಆಗ ಹೆಸರು ಕರೆದಾಗ ಅವರೆಲ್ಲ ಅಲ್ಲಿ ನೇಮರಾಜರೇ ಇಲ್ಲೇ ಕರಿಬೇಕಾಗ್ತದೆ. ಪಟ್ಟಿ ತಗೊಂಡು ಈಗಾಗಲೇ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಗುಣಪಾಲ್ ಮುದ್ಯರು. ಅವರ ಪುಸ್ತಕದಲ್ಲಿ ಓದಬೇಕು. ಅದನ್ನು ನೇಮರಾಜರ ಹತ್ರ ಕೊಡಿ, ಅವರು ಓದ್ತಾರೆ. ಓದಿದ ಹಾಗೆ ಖಾಲಿ ಕಲಶವನ್ನು ಹರ್ಷೇಂದ್ರ ಅವರು ನೀಡ್ತಾರೆ. ಅದನ್ನು ನೀವು ಇಲ್ಲಿ ತುಂಬಿಸಿಕೊಡ್ಲಿಕ್ಕೆ ಆಚಾರ್ಯರಲ್ಲಿ ನಿವೇದನೆ ಮಾಡಬೇಕು. ಆಚಾರ್ಯರು ಅದನ್ನು ಸ್ಥಾಪಿಸುವುದಕ್ಕೆ ತುಂಬಿಕೊಡ್ತಾರೆ. ಮುದ್ಯರು ಮತ್ತು ಶ್ರೇಯಂ ಸರ್ ಇಲ್ಲೇ ಬರಬೇಕು. ನೀವು ಇಲ್ಲೇ ವೇದಿಕೆಯಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕೆಲವರಿಗೆ ಹಿಂದೆ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನೀವು ಇಲ್ಲಿ ಬಂದು ಕಲಶವನ್ನು ಇಲ್ಲೇ ಕೊಡಬೇಕು. ಒಬ್ಬರು ಇಲ್ಲಿ ಬರಲಿ, ಒಬ್ಬರು ಅಲ್ಲಿ ಇರಲಿ. ಒಬ್ಬರು ಇಲ್ಲಿ ಬರಬೇಕಾಗಿ ನೇಮರಾಜರು ಅಪೇಕ್ಷೆ ಮಾಡ್ತಾರೆ. ನೇಮರಾಜರಿಗೆ ಮೈಕ ತಗೊಳ್ಳಿ, ನೀವೇ ಹೇಳಿ. ನೇಮರಾಜರು ಬರಬೇಕು, ಅವರಿಗೆ ಕಲಶ ಕೊಡಿ. ಮತ್ತು 3 ಕಲಶ ಅರಮನೆಯ ಶ್ರೀಮತಿ ಉಷಾ ಜಯವೀರ್ ಅವರು ಹಾಗೆ ಅವರ 2 ಜನ ಪವಿತ್ರ ಮತ್ತು ಮಮತಾ ಮತ್ತು ಸಮೃದ್ಧಿ ಅವರ 3 ಕಲಶ ಅವರು ಪಡೆದಿದ್ದಾರೆ. ಅವರು ಬರಬೇಕು. ಅಲ್ಲಿ ಪುರೋಹಿತರ ಹತ್ರ ಆ ಕಲಶವನ್ನು ಪಡ್ಕೊಳ್ಬೇಕು. ನೇಮಿರಾಜರದು ಅದು ನೇಮಿರಾಜರ ಕಲಶ. ಹೇಮರಾಜರದು ಇಲ್ಲಿ ದೊಡ್ಡ ಕಲಶ. ಹೇಮರಾಜರದು ಅದಲ್ಲ. ಹೇಮರಾಜರ ದೊಡ್ಡ ಕಲಶ ಅದಲ್ಲ. ಅಲ್ಲಿ ದೊಡ್ಡ ಕಲಶ ಅಲ್ಲಿದೆ, ಅದನ್ನು ಕೊಡಿ. 9 ಕಲಶ ಇದೆ ಅಲ್ಲಿ. ಆ 9 ದೊಡ್ಡ ಕಲಶವನ್ನು 5,100 ರೂಪಾಯಿದ್ದು ಆ ಕಲಶವನ್ನು ಅವರಿಗೆ ಕೊಡಬೇಕು. 11,000ದ ಕಲಶ ಮೇಲ್ಗಡೆ ಇಟ್ಟಿದೆ, ಅದು ನೇಮರಾಜರದು. 11,000ದ ಕಲಶ ಅದು ಹೇಮರಾಜರದು. ನೀವು ಮೇಲೆ ಬರಬೇಕು ಹೇಮರಾಜರೇ. ಸಾಲಾಗಿ ಈ ಕಡೆ ಕಳಿಸಿ. ಹರ್ಷಂದ್ರೆ ಸಾಲಾಗಿ ಕಳಿಸಿ. ಈ ಕಡೆಯಿಂದ ಬರಲಿ. ಹೋಗುದು ಈ ಕಡೆಯಿಂದ, ಬರುವುದು ಈ ಕಡೆಯಿಂದ. ನೇಮರಾಜರೇ ಈರಿನ ಕಲಶ ಅವು ನೀರು ಇಂಚೆ ಹಿಡಿದು ಬಲ್ಲಿ. ಹೇಮರಾಜರು ಬಲ್ಲಿ. ಅತ್ತೆ ನೆಟೆ ನೆಟೆ ಬತ್ತ ನೀವರ್ನ ಇಂಚೆ ಕಡಪುಡಿ. ವೃತ್ತಾಕಾರವಾಗಿ ಬರಲಿಕ್ಕೆ ಈ ಭಾಗದಿಂದ ಬರಬೇಕು. ನೀವು ಯಾರೆಲ್ಲ ಕಲಶ ಪಡೆದಿದ್ದೀರಿ ನಿಮ್ಮ ರಸೀದಿ ತೋರಿಸಿ ಬೇಗ ಬೇಗ ಬರಬೇಕು. ಕಲಶ ಸ್ಥಾಪನೆ ನಾವು ಹೆಸರು ಹೇಳುವುದಿಲ್ಲ, ಅದು ನೇಮರಾಜರು ಹೇಳ್ತಾರೆ. ಪುಣ್ಯಾಂ ಪುಣ್ಯಾಂ
ಕಲಶ ಸ್ಥಾಪನಂ ಕರೋಮಿ ಸ ಗಂಗಾ ಸಿಂಧು ರೋಹಿತ್ ಓಂ ರೀಂ ಓಂ ಶ್ರೀಮಂತಂ ಶ್ರೀಮಂತೋ ಭಗವಂತೋ ओम ह्रीं शिव अरंतम पवित्र शिष्यत ये मूल धर्म प्रभावक यष्ट याजक प्रभृति भव्य जनानाम सद्दम शिवरारग्रस्तो श्रीमद जनशास्त्रे भगवतो महति महावीरवान पर तितांग सर्वतीर्थे मूल संगे कुंदम ने मध्यम लोके जम्बुदे क्षेत्रे आर्यखंडे भारत देशे श्री मूढ़बुद्धि नगरे विविध अलंकार मंडित यज्ञ मंडपे पूर्णास निकाले दुस्साग्नि पंचम काल वे वर्तमान श्री वीर निवास संवत 2551 मासोत्तम मासे आषाढ़ मासे शुक्ल पक्षे चतुर्दशांति तो बुधवार वासरे जिनपत्याम सन्निधो चातुर्मास निर्विघ्न संभर्तम सकला बुद्धे निश्चय सिद्ध्यर्थम बुद्ध्यर्थम दशुद्ध्यर्थम पांचुद्धर्थम केशुद्धर्थम पुण्यवाचनम नवरत्न पुष्पाजित पूज्य पूर्व शोभित परिपूर्णतम मंगल कुल स्थापन मंडकाल सस्तम करुकुरी झीम क्षीम हम स्वाहा ಹರ್ಷೇಂದ್ರ ವಾಪಸ್ ಇಡುವ ಕೆಲಸ ಮಾಡಿಸ್ಬೇಕು ನೀವು ಹರ್ಷೇಂದ್ರ ಹತ್ರ ಕೊಡ್ಬೇಕು ಎಲ್ರು ಇದ್ ಮಾಡ್ರಾಜ್ರ ಇದ್ ಮಾಡ್ರಿ ಅವೆಲ್ಲ ಕಲಸ್ಗಳು ಇಲ್ಲಿ ಲೈನ್ ಮ್ಯಾಗ ಇಡ್ರಿ ಒಮ್ಮೆ ಮಾಡ್ರಿ ಒಂದೇ ಎಲ್ಲರೂ ತಗೊಂಡು ಬನ್ನಿ ಎಲ್ಲಾ ಕಲಶ ಇಲ್ಲಿ ಇಟ್ಬಿಡ್ರಿ ಎಲ್ಲರೂ ತರಬೇಕಾಗಿ ಹೇಳ್ತಾ ಇದ್ದಾರೆ ಮಹಾರಾಜರು ಎಲ್ಲ ಕಲಶಗಳು ಬೇಗ ಬೇಗ ಬರಬೇಕು ಕಲಶ ತಗೊಂಡವ್ರು ಆದಷ್ಟು ಬೇಗ ಬನ್ನಿ ಸಮಯ ವಿಳಂಬ ಮಾಡಬೇಡಿ ಕಲಶ ಪಡೆದವ್ರು ಗೊತ್ತಿದೆ ನಿಮ್ಗೆ ಯಾರು ಪಡೆದಿದ್ರ ಅಂತ ಗೊತ್ತಿದೆ ಹೆಸರು ಆಮೇಲೆ ಹೇಳ್ತಾರೆ ನೀವು ಬನ್ನಿ ಕಲಶ ತಗೊಂಡು ಒಮ್ಮೆ ಎಲ್ಲ ದೀಪನ ವ್ಯವಸ್ಥೆ ಮಾಡಕ್ 11,000 ಅಲ್ಲಿ ಅವನು ಅಲ್ಪ ಖಾಲಿ ಮೂಜೆ ಅಂದೆ ಇದು ಕಲಶ ಇದೆ ಇದು ಹೌದು ಇದಿಲ್ಲ ನೋಡಿ ಇಲ್ಲಿ ಕಲಶ ಇಡುವುದಕ್ಕೆ ವ್ಯವಸ್ಥೆ ಆಗ್ಬೇಕು ನಾಗೇಂದ್ರೆ ಅಲ್ಲಿಂದ ಟೇಬಲ್ ತರಬೇಕು ಬೇರೆ ಅದು ನಿಮ್ಗೆ ಬೇಕಾ ಅಲ್ಲಿ ಮೇಜ್ ಇಡ್ರಿ ಅಲ್ಲ ಇಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಇಡುವುದಲ್ವಾ ಹಾಗೆ ಇಲ್ಲಿ ಇಡಬೇಡಿ ಇಲ್ಲಿ ಸಾಲಾಗಿ ಇಡಿ ಎಲ್ಲ ಕಲಶ ಇಲ್ಲಿ ನಿಮ್ಮ ಹೆಸರು ಆಮೇಲೆ ಹೇಳಲಾಗ್ತದೆ ಖಾಲಿ ಕಲಶ ಮಾತ್ರ ತಂದಿಡಿ ಇಲ್ಲಿ ತೆಗೆದಿಡ್ರಿ ಅಂಚಂಡ ತೆಂಗಿನಕಾಯಿ ತೆಗೆದಿಡ್ರಿ ಒಂದು ಮಂತ್ರ ಹೇಳಿ ಮಹಾರಾಜ್ರೆ ಇದಕ್ಕೆ ಹೇಳಿಬಿಡಿ ನೀವು ನಾವು ಮತ್ತೆ ಹಾಕ್ತೇವಲ್ಲ ಲೇಟ್ ಆಗ್ತದೆ ನೀವು ಇದಕ್ಕೆ ಮಾಡಿ ಕೊಡಿ ನಮ್ಗೆ ನಾವು ಮತ್ತೆ ಹಾಕ್ತೇವೆ ಮಹಾರಾಜರು ಮಂತ್ರ ಹೇಳ್ತಾರೆ ಒಂದೇ ಬಾರಿಗೆ ಓಂ ಶ್ರೀ ಶಿಷ್ಟೇತ ಯಾ ಮೂಲ ಧರ್ಮ ಪ್ರಭಾವಕ ಅಷ್ಟಮಾಜಕ ಪ್ರಭೃತಿ ಭವಜನಾನಾಂ ಸಾಧನ ಸುರಾದರಸ್ತು ಶ್ರೀಮದ್ ಶಾಸ್ತ್ರೆ ಭಗವತ महति महावीर पर्यंत तीर्थर से धैर्य तीर्थे श्री मूल संघे कुंद कुंदामनाए मध्यम लोक के जमदीपे भरक्षेत्रे आरखंडे भारत देशे मूढ़बुद्धि नगरे श्री जैन मठ चारुकीर्ति पट्टाचार्य स्वामीजी जीवित संकार मंडित यज्ञ मंडपे हुंडासु निकाले दुखाग्नि पंचम काल युगे प्रवर्तमाने श्री वीर निवास संवत्स 2551 मासोत्तम मासे आषाढ़ मासे शुक्ल पक्षे चतुर्शांतितो बुधवार वासरे जित प्रतिमाया सन्निधौ चातुर्मास्य निर्विघ्न समाप्त्यर्थम सकलाभ्युदय निश्चयस सिद्ध्यर्थम शुद्ध्यर्थम दैव शुद्ध्यर्थम पात्र शुद्ध्यर्थम क्रिया शुद्ध्यर्थम शांत्यर्थम पुण्यवातरम नवरत्न गंध पुष्पाशादि बीजपुर शोभित मंगल कुंभम मंडपाग्रे स्वस्ते स्थापनम करोमि ಜ್ವೀಂ ಕ್ಷೀಂ ಸ್ವಾಹಾ ಬನ್ನಿ ಎಲ್ಲರೂ ಒಂದೊಂದೇ ಕಲಶ ಇಟ್ಕೊಳ್ಳಿ ತೆಂಗಿನಕಾಯಿ ತೆಗಿಬೇಕು ನೀವು ಮತ್ತೊಂದು ಬೋಲಿ ಅವಳು ಕೊಟ್ಟು ವಂ ಅಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇಂದ್ರ ನಮೋ ರತೆ ಇದಕ್ಕೆ ನೀವೇ ಹಾಕ್ರಿ ನೀವು ಹಾಕ್ರಲ್ಲ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇಂದ್ರ ನಮೋ ರತೆ ಭಗವತಿ ಒಂದೊಂದೇ ಹಾಕಿ ಮಹಾರಾಜರೇ ತುಂಬ ಇದೆ ಕಲಶ ಓಂ ರಾಮ್ ರೀಂ ರೂಂ ರಾಮ್ ರಾ ಸರ್ವ ಶಾಂತಿಂ ತುಷ್ಟಿಂ ಕುರು ತುಷ್ಟಿಂ ಕುರು ಇದಕ್ಕೆ ಹಾಕಿಲ್ಲ ಹತ್ರ ಏನು ಹಾಕಿಲ್ಲ ಅವರಿಗೆ ಇತ್ತವ್ರಿ ಇವರೇ ಬಲ್ಲಾಳ್ರೆ ಬನ್ನಿ ಅವ್ರ ಹತ್ರ ಏನಿಲ್ಲ ರಾಮ್ ರೀಂ ರೂಂ ರಾಮ್ ರಾ ಎಲ್ಲ ಹಾಕಿ ಬರ್ತೇನೆ ಓಂ ರಾಮ್ ರೀಂ ರೂಂ ರಾಮ್ ರಾ ಸರ್ವ ಶಾಂತಿಂ ತುಷ್ಟಿಂ ತುಷ್ಟಿಂ ಕುರು ನಮಸ್ ಯಾರೆಲ್ಲ ಕಲಶ ಪಡೆದಿದ್ದೀರ ಅವ್ರು ರಸೀದಿ ತೋರಿಸಿ ಹರ್ಷೇಂದ್ರ ಹತ್ರ ರಸೀದಿ ತೋರಿಸಿ ಈ ಕಡೆ ಮೇಲೆ ಬನ್ನಿ ಮಲ್ಲ ಕಲಶದ ಅವು ಏತು ಉಂಡೈತೆ ಅಲ್ಪ ಉಂಡತ ಅವಳು ಹಾರೈದಿತ್ನ ಅಲ್ಪ ಹಾರೈದಿತ್ನ ಮೂಲ ರಡ್ಡು ಮೂಲೊಂಜಿ ಉಂಡು ಅವೇ ಹಾರೈದಿತ್ನ ಕೊರಿ ಅವೇನೆ ಕೊರಿ 11,000 ಅವೇನು ಕೊರಿ ಅವೇನು ವಾಪ ಖಾಲಿ ಮಲ್ತು ಕೊರಿ ಕಲಶ ಕೊರಿ ನೋಡಿ 9 ಕಲಶ ಇದೆ 11,000 ಅದು 9 ಕಲಶವನ್ನು ಕೊಡ್ಬೇಕು ಈ ತರದ್ದು ಪಾರ್ಶ್ವರೆ ಈ ತರದ್ದು
ಓಂ ಮಂ 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 ಸಂ ಸಂ ತಂ ತಂ ಒಂದೊಂದೇ ಪದ ಹಾಕಿ ಮಾರಾಯ. ಓಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಮ್ ದ್ರಾಮ್ ಭಾರಿ ಭಕ್ತಿ ಇವರಿಗೆಲ್ಲ. ಹೌದು 4 ತಿಂಗಳ ಮಾತ್ರ ಸುಧಾರ್ಸ್ಲಿ ಬರೋಡು. ಹಾಂ ಓಂ ಮಂ ಲಾಯ್ಕಂಡತ್ತ ಪೂರ ನಿಖಿಲ್ನ ಉಲ್ಯಾನದ ಪೂಜೆ. ಓಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಮ್ ದ್ರಾಮ್ ದ್ರೀಂ ದ್ರೀಂ ಅಭಯ ಚಂದ್ರ. ಓಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಮ್ ದ್ರಾಮ್ ದ್ರೀಂ ದ್ರೀಂ. ಎಲ್ಲ ಧರ್ಮ ಬಂಧುಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆ ಮತ್ತೆ ಬಾಗಿಲುವವರಿಗೆ ನಾಳೆ ಕೆಲಸ ಸ್ಥಾಪನೆ ಮಾಡಲಾಗುವುದು. ಇವತ್ತು ಎಷ್ಟಿದೆ ಅಷ್ಟನ್ನು ನಾವು ಕೊಡ್ತೇವೆ. ಉಳಿದದ್ದು ಗುರುಪೂರ್ಣಿಮಾ ದಿನ ಸ್ಥಾಪನೆ ಮಾಡಲಾಗುವುದು. ನಿಮ್ಮ ಹೆಸರನ್ನು ಹೇಳ್ಬೋದು, ಅವರಿಗೆ ನಾಳೆ ಅವಕಾಶ ಕೊಡಲಾಗುತ್ತದೆ. ಹೀಗಾಗಿ ಕೆಲಸ ಇರುವಷ್ಟು ಕೆಲಸ ಹೋಗ್ತದೆ, ಬಾಕಿಯವರಿಗೆ ನಾಳೆ ಅವಕಾಶ. ಕೆಳಗೆ ನಾನು ಹೇಳಿದೆ, ನಾವು ಒಂದೇ ಸರಿ ಹೇಳುವುದು ಎಲ್ಲ ಕೆಲಸ ಕೆಳಗೆ ಕೊಡಿ, ಆಮೇಲೆ ಜೈನ ಮಾಡಲಿಕ್ಕೆ ಹೋಗಿ ಇಡಬೇಕು. ನಮ್ಮ ಸಮಿತಿಯ ಜಾರಿ ಸೇವೆಯಲ್ಲಿ ತುಂಬಾ ಒಳ್ಳೆಯ ಮಾಡ್ತಾ ಇದ್ದಾರೆ. ಇದೀಗ ಎಲ್ಲ ಕೆಲಸಗಳು ಆಗಿದ್ದು ಭಾಗ ಮಾಡಿದ್ದೇವೆ. ಇನ್ನು ಬಾಕಿದವರು ಆದಷ್ಟು ಬೇಗ ಬನ್ನಿ. ನಮ್ಮ ಕೂಡೂರು ಬೀದಿಯಿಂದ ಬಂದವರು ಹರ್ಷೇಂದ್ರವರು ಕೆಲಸ ಇಲ್ಲಿದೆ ಕೆಲಸ
ಇನ್ನು ಉಳಿದವರಿಗೆ ನಾಳೆ ಅವಕಾಶ ಇದೆ ಅಥವಾ ನಿಮ್ಮ ಉಪಹಾರ ಆದಮೇಲೆ ಮಠದಲ್ಲಿ ಅವಕಾಶ ಇದೆ. ಹಾಗಾಗಿ ಇದೀಗ ಕಲಶ ಸ್ಥಾಪನೆಯ ಮಹತ್ವವನ್ನು ಈಗ ರಡ್ಡು ನಿಮಗೆ ಮಠದಲ್ಲಿ ಮಾಡ್ತೇವೆ. ಹೌದು, ಒಂದು ನಿಗಲ್ನ ಮುಟ್ಟಲಿ ಎಲ್ಲರಿಗೂ ಕಲಶ ಚಾತುರ್ಮಾಸದ ನಂತರ ಇದೆ. ಈಗ ಖಾಲಿ ಮುಟ್ಟುವುದು ಮಾತ್ರ ಕೆಲಸ ನಿಮ್ದು. ಹೌದು, ಇವರು ಪುತ್ತೂರಿನಿಂದ ಬಂದಿದ್ದಾರೆ, 45 ಕಿಲೋಮೀಟರ್ ದೂರ. ಅಲ್ಲಿ ಪುತ್ತೂರು ಜಿನೇಂದ್ರ ಬಸದಿ ಇವರು ತುಂಬಾ ಮಠದ ಹಿಂದಿನ ಸಂಸ್ಥೆಗಳ ಕಾಲದಿಂದ ಸೇವೆ ಮಾಡುವವರು. ಬಾರಿ ಸಂತೋಷ ಅಂತ ಬರ್ತಾನ ಆಯ್ಕೆ ಇನ್ನೇನು ಆಯ್ಕೆ ಪಾಡ್ಲಿ ಇಡಲಿ ಇರಿ ಆಯ್ಕೆ ಪಾಡ್ಲಿ ಬೊಕ್ಕ ಕಲಶಂಗುಲು ಅವ್ಳು ಬೇತೆ ಕೊರ್ಪಾಕ ಅವಳು ಉಂಡೆಗಿಲ್ಲ ಅಂದ್ರೆ ಅವಳು ಉಂಡು ಅವೇ ಸೈಜ್ ಬೇತೆ ಮರ್ತದೆ ಇಂಗ್ಲೇ ಕೊರ್ಪ ದೀಪಾವಳಿ ಹಿಡಿದು ಬೊಕ್ಕ ಅವೇ 10ನೇ ಟೈಮ್ಲ ಇರ್ನ ಪುಟಾಟ ಅವಳು ಸ್ಥಾಪನೆ ಮಾಡ್ಕೋ ಬೊಕ್ಕ ಅಂದ್ರೆ ಎಲ್ಲೆಲ್ಲ ಮಾಡ್ತಾರೆ ಅವಳು ಕೊರ್ದು ನಾನು ಎತ್ತು ಕೊರ್ದು ಕಲಶ ಎಷ್ಟಿದೆ ಅಷ್ಟು ಕಲಶವನ್ನು ಸ್ಥಾಪನೆ ಮಾಡುವ ಜವಾಬ್ದಾರಿ ನಮ್ಮದು. ಅದನ್ನು ಶ್ರೀಮಠದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಇವತ್ತು ಅವಕಾಶ ಸಿಗದವರಿಗೆ ನಾಳೆ ಗುರುಪೂರ್ಣಿಮಾ ದಿವಸ ಬೆಳಿಗ್ಗೆ ಮುನಿ ಮಹಾರಾಜರ ಉಪವಾಸ ಇರ್ತದೆ. ಅದರ ನಂತರ ಅಲ್ಲಿ 9 ಗಂಟೆಗೆ ಕಲಶ ಸ್ಥಾಪನೆ 9 ಗಂಟೆಗೆ ಕಲಶ ಸ್ಥಾಪನೆ ಮಾಡುವುದಕ್ಕೆ ಅವಕಾಶ ಇರ್ತದೆ. ಇವತ್ತು ಅವಕಾಶ ಸಿಗದೆ ನಾಳೆ ಅವಕಾಶ ಸಿಗ್ತದೆ. ಹಾಗಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಕಲಶಕ್ಕೆ ಹಣ ತಗೊಂಡು ಬರದಿದ್ದವರು ನಾಳೆ 9 ಗಂಟೆಗೆ ನಮ್ದು ಕಲಶ ಸ್ಥಾಪನೆ ಆಗ್ತಿದೆ. ಅಲ್ಲೇ ಬಸ್ತಿಗೆ ಅಭಿಷೇಕ ಎಲ್ಲ ನಾಳೆ ಉಪವಾಸ ಐತಿ ನಮ್ದು. ನಿಮ್ಮ ಹೆಸರು ಕೊಟ್ಟರೆ ಸಾಕು, ಹಣ ನೀಡಬೇಕಾಗಿಲ್ಲ, ಮತ್ತೆ ಕೂಡ ಕೊಡ್ಬೋದು. ಹೆಸರು ಕೊಟ್ಟವರದು ಹೆಸರನ್ನು ಬರೆದಿದ್ದಾರೆ, ರಸೀದಿ ಮಾತ್ರ ಮತ್ತೆ ಕೊಡ್ತಾರೆ ನಿಮ್ಮ ಪೇಮೆಂಟ್ ಆದ್ಮೇಲೆ. ಆದ್ರೆ ಹೆಸರು ಕೊಡ್ಬೋದು. ಈಗ ಯಾರಾದ್ರೂ ಅತಿಥಿ ನೆಲೆಯಿಂದ ಮಾತಾಡುವವರು ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮಹಾರಾಜರ ಆಶೀರ್ವಾದ ಪಡಬೇಕು. ಎಂ ಬಾಹುಬಲಿ ಪ್ರಸಾದ್ ಮತ್ತು ಕುಲ್ದೀಪ್ ಅರಮನೆ. ಶ್ರೀಯುತ ಬಾಹುಬಲಿ ಪ್ರಸಾದರು ಮೇಲೆ ಬರಬೇಕು. ನಮ್ಮ ಶೈಲೇಂದ್ರ ಕುಮಾರ್ ಮತ್ತು ಬಾಹುಬಲಿ ಪ್ರಸಾದ್ ನಮ್ಮ ಕಲಶ ಸಮಿತಿಯ ಪ್ರಮುಖರು ಮತ್ತು ಈ ಚಾತುರ್ಮಾಸದಲ್ಲಿ ವಿಶೇಷವಾದ ಪಾತ್ರ. ಶ್ವೇತಾ ಜೈನ್, ಶ್ರೀಯುತ ಬಾಹುಬಲಿ ಪ್ರಸಾದ್ ಮತ್ತು ನಮ್ಮ ಶೈಲೇಂದ್ರ ಕುಮಾರ್ ಆರೋಹ ಈಗ ಸ್ವಾಗತ ಮಾಡ್ತಾರೆ. ಪಟ್ನಶೆಟ್ಟಿ ಸುದೇಶ್ ಕುಮಾರ್. ಶ್ರೀ ಪಾರ್ಶ್ವನಾಥಾಯ ನಮಃ. ಶ್ರೀ ಕೂಷ್ಮಾಂಡಿನಿ ದೇವಿಯ ನಮಃ. ಪರಮ ಪೂಜ್ಯ 108 ಆಚಾರ್ಯ ಗುಲಾಬ್ ಭೂಷಣ್ ಮಹಾರಾಜರ ಚರಣ ಕಮಲಗಳಿಗೆ ಭಕ್ತಿಯ ನಮೋಸ್ತುಗಳು. ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ನಮ್ಮ ಮುಖ್ಯ ಕಲಶವನ್ನು ಶೈಲೇಂದ್ರ ಮತ್ತು ಬಾಹುಬಲಿ ಪ್ರಸಾದ್ ತಗೊಂಡು ಹೋಗಬೇಕಾಗಿ ಅಪೇಕ್ಷೆ ಮಾಡ್ತಾರೆ. ಮಠದಲ್ಲಿ ಸ್ಥಾಪನೆ ಮಾಡುವಂತ ಸದ್ಧರ್ಮ ಬಂಧುಗಳೇ ಮತ್ತು ಅರಮನೆ ಕುಲ್ದೀಪರು. ಇವತ್ತು ಒಂದು ನಮ್ಮ ಮುನಿ ಮಹಾರಾಜರ ಕಳಸ ಸ್ಥಾಪನಾ ದಿವಸ ಈ ಒಂದು ಅತ್ಯಂತ ಮಹತ್ವದ ಈ ಸಮಾರಂಭದಲ್ಲಿ ನಮ್ಮ ಆಚಾರ್ಯರು ಮುಖ್ಯ ಉಪಸ್ಥಿತಿಯನ್ನು ನೀಡಿರುತ್ತಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಪ್ರಪ್ರಥಮವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳವರು ಇಲ್ಲಿ ದಿವ್ಯ ಉಪಸ್ಥಿತಿಯನ್ನಿಟ್ಟಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ. ನಮ್ಮ ಕಲಶ ಸ್ಥಾಪನವನ್ನು ಶ್ರೀಯುತ ಶೈಲೇಂದ್ರ, ಬಾಹುಬಲಿ ಪ್ರಸಾದರು ಮತ್ತು ಕುಲ್ದೀಪರು ವಿಶೇಷವಾಗಿ ಭಕ್ತಿಯಿಂದ ತಗೊಂಡಿದ್ದಾರೆ. ಪಟ್ನಶೆಟ್ಟರು ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅದನ್ನು ಮಠದಲ್ಲಿ ಸ್ಥಾಪನೆ ಮಾಡ್ತಾರೆ. ಧರ್ಮ ಬಂಧುಗಳೇ, ನಾವು ನಮ್ಮ ಆಚಾರ್ಯರ ಈ ಚಾತುರ್ಮಾಸವನ್ನು ಮೂಡುಬಿದ್ರೆಯಲ್ಲಿ ಆಯೋಜಿಸಬೇಕಂತೇಳಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಪರಮಪೂಜ್ಯ ಸ್ವಾಮೀಜಿಯವರು ಅದಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಶಾಂತಿ ಭವನವನ್ನು ಈ ಸಂದರ್ಭದಲ್ಲಿ ನಮಗೆ ಒದಗಿಸಿ ಉತ್ತಮ ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿಕೊಂಡು ಇದನ್ನೆಲ್ಲ ಈಗ ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಚಾತುರ್ಮಾಸ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುವುದರಲ್ಲಿ ಸಂಶಯ ಇಲ್ಲ ಅಂತೇಳಿ ನಾನು ಭಾವಿಸಿ ಈ ಸಂದರ್ಭದಲ್ಲಿ ತಾವು ಸದ್ಭಕ್ತಿಯಿಂದ ಬಂದು ಇದರಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಊರ ಪರವೂರ ಜೈನ ಬಂಧುಗಳೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಪ್ರಪ್ರಥಮವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಪ್ರೆಸ್ಸಿನವರು
ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ಸಮಾರಂಭದ ಒಂದು ಯಶಸ್ಸಿಗೆ ಕಾರಣರಾದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ದೀಪ ಪ್ರಜ್ವಲನ ಮುನಿ ಮಹಾರಾಜರ ಆಶೀರ್ವಾದದೊಂದಿಗೆ ನಾವೇ ಇಲ್ಲಿ ನೆರವೇರಿಸ್ತೇವೆ. ನಿಮ್ಮೆಲ್ಲರ ಅನುಮೋದನೆ ಇದೆ ಅಂತ ಭಾವಿಸಿದ್ದೇವೆ. ಬೆಳ್ತಂಗಡಿ ಬಸ್ತಿಯ ಶ್ರೀಯುತ ಸಜ್ಜನರಾದ ಶ್ರಾವಕ ಗುಣಪಾಲ್ರ. ನಿಮ್ಮ ಹೆಸರು ಗುಣಪಾಲ್ರಲ್ಲ? ಹೆಸರು ಹೇಳಿ. ಒಂದು ನಿಮಿಷ ಉದ್ಘಾಟನೆ ಮಾಡಿ ಹೇಳಿ. ಉದ್ಘಾಟನೆ ಮಾಡ್ತೇವೆ. ದೀಪ ಬೆಳಗ್ಗೆ ಉದ್ಘಾಟನೆ ಮಾಡ್ತೇವೆ. ಅನುಮೋದನೆ ನಾವು ಅನುಮೋದನೆ. ಪರಮಪರಂಜ್ಯೋತಿ ಹೇಳಿ. ಪರಮಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಸುಜ್ಞಾನ ಪ್ರಕಾಶ ಸುರರ ಮಕುಟ ಮಣಿ ರಂಜಿತ ಚರಣಾಬ್ಜ ಶರಣಾಗೋ ಪ್ರಥಮ ಜಿನೇಶ. ಇನ್ನು ಅನ್ನಿಸಿಕೆಗಳನ್ನು 3 ಜನಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಯಾರೂ ಸಜ್ಜನರು ಕೂಡ ಬಂದು ಹೇಳ್ಬೋದು. जय बोलो 24 तीर्थंकर भगवान की जय. बोलो अहिंसा परमो धर्म की. ಮುನಿವರ್ಯರಲ್ಲಿ ನಮೋಸ್ತುಗಳನ್ನು ಸಲ್ಲಿಸ್ತಾ ಸ್ವಾಮೀಜಿಯವರಲ್ಲಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಹಾಗೆ ಸದ್ಧರ್ಮ ಶ್ರಾವಕ ಬಂಧುಗಳಲ್ಲಿ ಆದರಪೂರ್ವಕವಾದಂತಹ ಸ್ವಾಗತದೊಂದಿಗೆ ತಾವೆಲ್ಲ ಇಲ್ಲಿ ನೆರೆದಿದ್ದ ಇವತ್ತಿನ ವಿಶೇಷ ಅಂದರೆ ಯೋಗಾನುಯೋಗ. ನಾವು ಕೇಳಿಕೊಳ್ಳದೇ ಇದ್ರೂ ಕೂಡ ಮುನಿಗಳು ಈ ಕ್ಷೇತ್ರಕ್ಕೆ ಬರುವುದಂದ್ರೆ ಅದು ವಿಶೇಷ. ಯಾಕಂದ್ರೆ ಈ ಒಂದು ನಮ್ಮ ದಕ್ಷಿಣ ಕಾಶಿ ಜೈನ ಪುಣ್ಯಕ್ಷೇತ್ರಕ್ಕೆ ನಾವು ಅಪೇಕ್ಷೆ ಪಡದೇ ಇರಲಿ, ಆ ಯೋಗ ಇದ್ದಾಗ ಅವರು ನಮ್ಮಲ್ಲಿ ಬಂದು ಚಾತುರ್ಮಾಸ, ಈ ಚಾತುರ್ಮಾಸದ ವಿಶೇಷತೆ ಏನು? ಯಾಕಂದ್ರೆ ಜೈನ ಧರ್ಮದಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳಿದ್ರು. ಈ 3ರ ಏಕತೆಯೇ ಮೋಕ್ಷದ ಒಂದು ದಾರಿ, ಪ್ರಥಮ ಮೆಟ್ಟಿಲು. ಹೀಗೆ ಇಲ್ಲಿಗೆ ನಾವು ಈ 4 ತಿಂಗಳಲ್ಲಿ ಮುನಿಗಳಾದವರು ನಮಗೆ ನಮ್ಮ ಚಾರಿತ್ರ್ಯದಲ್ಲಿ ನಿಯಮದಲ್ಲಿ ನಾವು ಮಾಡುವಂತಹ ಕ್ರಿಯೆಗಳಲ್ಲಿ ಯಾವ ರೀತಿ ಶ್ರಾವಕರು ಅಂದರೆ ಜೈನ ಸಮಾಜ ನಡೆದುಕೊಳ್ಳಬೇಕು ಎಂಬ ಒಂದು ಮಾರ್ಗದರ್ಶನವನ್ನು ಕೊಡುವುದಕ್ಕಾಗಿ ಇಂಥ ಮಾತ್ರವಲ್ಲದೆ ಜೈನ ಸಿದ್ಧಾಂತ ಹೇಳುವಂತಹದ್ದು ಯಾವುದೇ ಒಂದು 84 ಲಕ್ಷ ಜೀವಿಗಳಲ್ಲಿ ಒಂದು ಏಕೇಂದ್ರೀಯ ಜೀವಿಯಾಗಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಯಾಗಲಿ ಅದಕ್ಕೆ ನಾವು ಯಾವುದೇ ರೀತಿಯ ನಮಗೆ ಯಾವ ತೊಂದರೆ ಬೇಡ ಅಂತ ಇದೆಯೋ, ನಮ್ಮ ಆತ್ಮನಿಗೆ ಇನ್ನೊಂದು ಆತ್ಮನಿಂದ ಯಾವ ರೀತಿಯ ತೊಂದರೆಯೂ ಬರದೇ ಇರಬೇಕಾದ್ರೆ ನಾವು ಅದೇ ರೀತಿಯ ವರ್ತನೆಯಿಂದ ಇರಬೇಕು. ಈ ಒಂದು ದೃಷ್ಟಿಯಲ್ಲಿ ಈ ಮಳೆಗಾಲದ ಅವಧಿಯಲ್ಲಿ ಎಲ್ಲ ವರ್ಗದ ಜನರಿಗೆ ವಿಶ್ರಾಂತಿ ಸಿಗುವಂತ ಒಂದು ಸಮಯ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ 84 ಲಕ್ಷ ಜೀವಿಗಳಲ್ಲಿ ಹೆಚ್ಚಿನ ತಿರ್ಯಂಚ ಜೀವಿಗಳು, ಅದಕ್ಕಿಂತಲೂ ಮುಖ್ಯವಾಗಿ ಏಕೇಂದ್ರೀಯ ಜೀವಿ ನಮ್ಮ ಪ್ರಕೃತಿಯಲ್ಲಿ ಜನಿಸುವಂತ ಒಂದು ಅವಧಿ ಮಳೆಗಾಲ. ಈ ಸಮಯದಲ್ಲಿ ಪ್ರತಿಯೊಬ್ಬ ಜೈನ ಶ್ರಾವಕ ತನ್ನ ಆತ್ಮನ ಉನ್ನತಿಗಾಗಿ ಸ್ವಾಧ್ಯಾಯ ಮಾಡುವಂತಹದ್ದು. ಅದೇ ರೀತಿಯಲ್ಲಿ ನಾವು ನಮ್ಮ ಇಂದ್ರಿಯವನ್ನು ನಿಯಂತ್ರಣದಲ್ಲಿಡುವಂತಹದ್ದು ಮತ್ತು ಕಷಾಯಗಳನ್ನು ಕಡಿಮೆ ಮಾಡುವುದು, ಅಂದರೆ ಕರ್ಮದ ಸಂವರ ಮತ್ತು ನಿರ್ಜನೆ ಮಾಡುವಂತ ಒಂದು ಅವಕಾಶ ಇರುತ್ತದೆ. ಅದೇ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡತಕ್ಕಂಥ ಮುನಿಗಳು ನಮಗೆ ಮಾರ್ಗದರ್ಶನ ಕೊಡುವಂಥವರು. ಆ ಮಾರ್ಗದರ್ಶನ ಕೊಟ್ಟದ್ರಿಂದ ನಮ್ಮ ಸಮಾಜ ಅಂದರೆ 84 ಲಕ್ಷ ಜೀವ ವರ್ಗಗಳಲ್ಲಿ ಉಚ್ಚ ಸ್ಥಿತಿಯಲ್ಲಿರತಕ್ಕಂಥ ಮನುಷ್ಯ ವರ್ಗದಲ್ಲಿ ಜೈನನಾಗಿ ಹುಟ್ಟುವಂತಹದ್ದು ಬಹಳ ಅಪರೂಪ. ಅಂತ ಒಂದು ಜನ್ಮ ಯಾವುದೋ ಒಂದು ಕ್ಷಣ ಮಾತ್ರದ ಪುಣ್ಯದಿಂದ ನಮಗೆ ದೊರಕಿದೆ. ಅದೇ ರೀತಿಯಲ್ಲಿ ಅಂತ ನಮ್ಮ ಆತ್ಮನನ್ನು ಮುಂದಕ್ಕೆ ಸಂಸಾರದಿಂದ
ಈ ನಮ್ಮಲ್ಲಿ ಇರತಕ್ಕಂಥ ಕ್ರೋಧಮಾನ ಮಾಯ ಲೋಭ ಅಥವಾ ಇನ್ನಿತರ ಕೆಟ್ಟ ಗುಣಗಳನ್ನು ಬಹಿರಾತ್ಮರಾದಂಥ ನಾವು ಪಡ್ಕೊಂಡಿರ್ತೇವೆ. ಸಂಸಾರದ ಕರ್ಮದ ಯೋಗದಿಂದಾಗಿ ನಾವು ಅದರಲ್ಲಿ ತೊಳಲಾಡುತ್ತಾ ಇದ್ದೇವೆ. ಅದರಿಂದ ನಾವು ಅಂತರಾತ್ಮನನ್ನಾಗಿ ಮಾಡಬೇಕಾದ್ರೆ ನಮಗೆ ಜೈನ ಧರ್ಮಕ್ಕೆ ಒಂದು ಶ್ರೇಷ್ಠವಾದ ಸವಲತ್ತಂದರೆ ತೀರ್ಥಂಕರರು ಇಲ್ಲ. ಪಂಚಮ ಕಾಲದಲ್ಲಿಯೇ 23 ತೀರ್ಥಂಕರರು ಅಂದರೆ ಪ್ರಥಮ ಆದಿನಾಥ ತೀರ್ಥಂಕರರು ತೃತೀಯ ಕಾಲದ ಕೊನೆಯಲ್ಲಿ 3 ವರ್ಷ 8 ತಿಂಗಳು 15 ದಿನ ಇರುವಾಗ ಮೋಕ್ಷಗಾಮಿಗಳಾದರು. ಆ ಬಳಿಕ 23 ತೀರ್ಥಂಕರರು ಚತುರ್ಥ ಕಾಲದಲ್ಲಿ ಜನನಕ್ಕೆ ಬಂದು ಮಹಾವೀರ ತೀರ್ಥಂಕರರು ಆ ಚತುರ್ಥ ಕಾಲದ ಕೊನೆಯಲ್ಲಿ 3 ವರ್ಷ 8 ತಿಂಗಳು 15 ದಿನ ಆಗುವಾಗ ಮೋಕ್ಷಗಾಮಿಗಳಾದರು. ಇಷ್ಟು ತೀರ್ಥಂಕರರು ಕೂಡ ಈ ಪ್ರಕೃತಿಯಲ್ಲಿ ಹುಟ್ಟಿದಂಥ 84 ಜೀವವರ್ಗಗಳನ್ನು ಮೋಕ್ಷಕ್ಕೆ ಈ ಕಷ್ಟದಿಂದ ಈ ಸಂಸಾರದ ತೊಳಲಾಟದಿಂದ ಸುಖವನ್ನು ಪಡೆಯುವಂಥ ಶಾಶ್ವತವಾದ ಸುಖ ಪಡೆಯುವುದಕ್ಕೋಸ್ಕರ ಅರ್ಹಂತ ಸಿದ್ಧ ಪದವಿ ಪಡೆಯುವುದು. ಅಂತ ಸಿದ್ಧ ಪದವಿ ಅಂದರೆ ಮುಕ್ತಿ. ಆ ಶಾಶ್ವತವಾದ ಸುಖವನ್ನು ಪಡೆಯುವುದಕ್ಕಾಗಿ ನಮ್ಮಲ್ಲಿ ಸಮ್ಯಕ್ ದರ್ಶನ ಅಂತ ದೇವಗುರು ಶಾಸ್ತ್ರ ಧರ್ಮದ ಬಗ್ಗೆ ಹೀಗೆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಳ್ಳುವಂಥ ನಮ್ಮ ಈ ಗುರುಗಳಿಗೆ ತಾವೆಲ್ಲರೂ ನಮಸ್ತು ಮಾಡುತ್ತಾ ಈ 4 ತಿಂಗಳ ಅವಧಿಯಲ್ಲಿ ಅವರ ದಿವ್ಯಧ್ವನಿಯಿಂದ ಬರುವಂಥ ಉಪದೇಶವನ್ನು ಕೇಳಿ ಸಾರ್ಥಕಗೊಳ್ಳಬೇಕಾಗಿ ತಮ್ಮಲ್ಲೆಲ್ಲ ವಿನಂತಿಸ್ತಾ ಈ ದಿನ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಗುರುಗಳಿಗೆ ಮತ್ತು ನಮ್ಮ ಸ್ವಾಮೀಜಿಯವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ನಮಸ್ತು ನಮಸ್ತು ಇಚ್ಛಾಮಿ ಇಚ್ಛಾಮಿ. ಖ್ಯಾತಿ ಮತ್ತು ಪಡೀಲಿಕ್ಕಿದೆ. ಪ್ರಾರ್ಥನೆ ಆದ ನಂತರ 2 ಜನ 2 ನಿಮಿಷ ಮಾತಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಒಂದು ಪ್ರೊಫೆಸರ್ ಅಜಿತ್ ಪ್ರಸಾದ್, ನಿವೃತ್ತ ಲೆಕ್ಚರರ್, ಧವಳಾ ಕಾಲೇಜು, ಮತ್ತು ಶ್ರೀಯುತ ಯುವರಾಜ್ ಜೈನ್, ಎಕ್ಸಲೆಂಟ್ ಕಾಲೇಜು, ಇವತ್ತಿನ ಉಪಹಾರದ ಸೇವಾದಾತರು. ಅವರ ಹೆಸರಿನಲ್ಲಿ ಒಂದು ಕಲಶವನ್ನು ಕೂಡ ಸ್ಥಾಪನೆ ಮಾಡ್ತೇವೆ. ಮೊದಲು ಪ್ರಾರ್ಥನೆ ಪ್ರಮೇಯಿ ಕುಮಾರಿ ಮತ್ತು ಕುಮಾರಿ ಖ್ಯಾತಿ ಇವರಿಂದ. ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಶ್ರೀಧರ ಸತತ ವಿಶುದ್ಧರ ಬೋಧ ಸಮೃದ್ಧರ ನೆನೆದು ನನೀಗ ಸಿದ್ಧರ ಸದೋಳು ಲೋಹವನದ್ದಿದಂತಾತ್ಮ ಸಿದ್ಧಿಯ ಪಡೆವೆ ಇನ್ನೇನು ಸಿದ್ಧಿಯ ಪಡೆವೆ ಇನ್ನೇನು ವ್ಯವಹಾರ ನಿಶ್ಚಯ ವರಿದು ತಮ್ಮಾತ್ಮ ತತ್ವವನೆಮ್ಮಿ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಮೂವರೆಲ್ಲೆನಲುಂಟು ಅವರಡಿಗಳಿಗೆ ರಘುವೆನು ಅವರಡಿಗಳಿಗೆ ರಘುವೆನು ಅವರಡಿಗಳಿಗೆ ರಘುವೆನು. ಜೈ ಜಿನೇಂದ್ರ. ಜಯಬಲಂದರವಾಗಿ ಪ್ರಾರ್ಥನೆ ಹಾಡಿದ ಇಬ್ಬರಿಗೂ ಆಶೀರ್ವಾದ. ಇದೀಗ ಪ್ರೊಫೆಸರ್ ಅಜಿತ್ ಪ್ರಸಾದ್ ರವರು 3 ನಿಮಿಷ ಮಾತ್ರ. ಪ್ರೊಫೆಸರ್ ಅವರು 1 ಗಂಟೆ ಕಡಿಮೆ ಮಾತಾಡುವುದಿಲ್ಲ. ಆದರೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಒತ್ತಡದಲ್ಲಿ ನಾವು ಅವರಲ್ಲಿ ಒಂದು ಕೇಳಿಕೆ ಮಾಡುವುದು 3 ನಿಮಿಷ. ತುಂಬ ಅದ್ಭುತವಾಗಿ ಒಟ್ಟಾರಾಧನೆಯ ಕಥೆಗಳ ಸರಣಿಯನ್ನು ನಡೆಸಿಕೊಟ್ಟವರು, ಅನೇಕ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ನಮ್ಮವರೇ ಆದ ಧರ್ಮದ ಬಗ್ಗೆ ಅಪಾರವಾದ ಕಾಳಜಿ ಇರುವಂಥ ಶ್ರೀಯುತ ಅಜಿತ್ ಪ್ರಸಾದ್ ರವರು 3 ನಿಮಿಷ ಚಾತುರ್ಮಾಸ ಮತ್ತು ಅದರಿಂದ ಆಗುವ ಲಾಭ ಅದಷ್ಟೇ ಇವತ್ತು ಜನರಿಗೆ ತಿಳಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಊರಿಗೆ ಪುಣ್ಯ ಇದ್ದಾಗ ಮುನಿ ಮಹಾರಾಜರುಗಳ ಆಗಮನ ಆಗತ್ತೆ. ಆ ಪುಣ್ಯ ಬಲವತ್ತರವಾಗಿದ್ದಾಗ ಚಾತುರ್ಮಾಸದ ಪುಣ್ಯ ನಮಗೆ ಸಿಗತ್ತೆ. ಚಾತುರ್ಮಾಸದಲ್ಲಿ ಸಮಾಜ ಮುನಿಗಳಿಂದ ಏನನ್ನ ಅಪೇಕ್ಷೆ ಮಾಡುತ್ತೆ, ಮುನಿಗಳು ಸಮಾಜದಿಂದ ಏನನ್ನ ಅಪೇಕ್ಷೆ ಮಾಡ್ತಾರೆ ಎನ್ನುವ ವಿಚಾರದ ಬಗ್ಗೆ 1-2 ಮಾತನ್ನು ನಾನು ಹೇಳ್ತಾ ಇದ್ದೇನೆ.
ಒಬ್ಬ ಶ್ರಾವಕನಾಗಿ ನಾನು ತುಂಬ ಸ್ವಾರ್ಥಿ. ಆ ಸ್ವಾರ್ಥ ನಮ್ಮೆಲ್ಲರಲ್ಲೂ ಇರಬೇಕು. ಆ ಸ್ವಾರ್ಥ ಏನು ಅಂತ ಹೇಳಿದ್ರೆ, ಮುನಿ ಮಹಾರಾಜರು ಬಂದಿದ್ದಾರೆ, ನಮ್ಮ ಪುಣ್ಯದಿಂದ ಕೆಲವು ಕಾಲ ನಮ್ಮ ಜೊತೆ ಇರ್ತಾರೆ, ನಾವು ಅವರ ಸೇವೆಯನ್ನು ಮಾಡ್ತೇವೆ. ಇದು ಒಂದು ಭಾಗ. ಮುನಿಗಳ ದರ್ಶನ ಮಾಡೋದೇ ಒಂದು ಪುಣ್ಯ, ಅವರಿಗೆ ಆಹಾರ ದಾನವನ್ನು ಮಾಡೋದು ಇನ್ನೊಂದು ಪುಣ್ಯ, ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋದು ಮತ್ತು ಅವರ ಸೇವೆಯನ್ನು ಮಾಡುವುದು ಇದು ಮಹಾಪುಣ್ಯ ಭಾಗ್ಯ. ಆದರೆ 7 ಗಂಟೆಯಿಂದ 7:30 ಗಂಟೆ ಅನ್ನೋದು ಅದು ಅಪೇಕ್ಷಣೀಯ ಅಲ್ಲ. ಶ್ರಾವಕರು ದಯವಿಟ್ಟು ಗಮನಿಸಿ, ಸಾಧ್ಯವಾದರೆ ನಾವು ಸಾಧ್ಯವಾದಾಗ, ಯಾಕೆ ನಾವು ವ್ಯವಹಾರದಲ್ಲಿ ಇದ್ದೇವೆ, ನಾವು ಮಾತಾಡ್ತಾ ಇರ್ತೇವೆ, ರಾತ್ರಿಯ ಹೊತ್ತು ಮಾತಿನಿಂದ ತುಂಬ ಹಿಂಸೆ ಆಗತ್ತೆ. ಆ ಹಿಂಸೆಗೆ ನಾವೆಲ್ಲರೂ ಬಾಧನಾಗ್ತೇವೆ. ಮುನಿ ಮಹಾರಾಜರ ಕೈ ದಯವಿಟ್ಟು ಮಾತನಾಡಿಸ್ಬೇಡಿ ರಾತ್ರಿ ಹೊತ್ತು. ಹಾಗೆ ಮಾತನಾಡಿಸಿದಾಗ ಅವರಿಗೂ ಪಾಪ ಸಂಗ್ರಹ ಆಗತ್ತೆ, ನಮಗೆಲ್ಲರಿಗೂ ಪಾಪ ಸಂಗ್ರಹ ಆಗತ್ತೆ. ನಿಮ್ದು ಅಭಿಪ್ರಾಯ ಹೇಳಿ, ಮತ್ತೆ ನಾವು ಹೇಳ್ತೇವೆ. ನಿಮ್ಮ ಅಭಿಪ್ರಾಯ ಎಷ್ಟು ಗಂಟೆಗೆ? ಅದನ್ನೇ ನಾನು ಹೇಳ್ತೇನೆ, ನನ್ನ ಅಭಿಪ್ರಾಯವನ್ನೇ ನಾನು ಹೇಳ್ತಾ ಇರೋದು. ಸಾಧ್ಯವಾದ್ರೆ ಸಂಜೆ 3 ಗಂಟೆಯಿಂದ 4 ಗಂಟೆಯೋ, 4 ಗಂಟೆಯಿಂದ 5 ಗಂಟೆಯೋ ಯಾವ್ದಾದ್ರು ಒಂದು ಸಮಯವನ್ನು ನಿಗದಿ ಮಾಡಿ. ಆಫೀಸ್ ನಲ್ಲಿ ಹೋಗುವವರಿಗೆ ಅನುಕೂಲ ಆಗ್ಬೇಕಲ್ಲ. ದಯವಿಟ್ಟು ಸ್ವಾಮಿ, ನಾನು ಹೇಳುವಾಗ ಸ್ವಲ್ಪ ಸುಮ್ಮನಿರಿ, ನಾನು ಹೇಳ್ತೀನಿ, ಹೇಳಿ, ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ಇದೇ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು ನಾನು. ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ, ಸಮಯ ಇಲ್ಲ ಅನ್ನುವುದು ಒಂದು ನಮ್ಮಲ್ಲಿ ನೆವ ಆಗುತ್ತೆ. ಪ್ರತಿ ಸಲವೂ ಕೂಡ ಸಮಯ ನೆವ ಆಗೋದಿಲ್ಲ. ಕೆಲಸದಲ್ಲಿ ಇರುವವರಿಗೆ ಮತ್ತೊಬ್ಬರಿಗೆ ತೊಂದರೆ ಆಗತ್ತೆ, ಹೌದು. ವಾರದಲ್ಲಿ ಅವ್ರಿಗೆ 5 ದಿನ ಇರ್ತಾರೆ, ಶನಿವಾರ ಭಾನುವಾರ ಅವ್ರಿಗೆ ಸಿಗುತ್ತೆ. ಕನಿಷ್ಠ ಅವ್ರಿಗೆ ಆಸಕ್ತಿ ಇದ್ದವ್ರು ಖಂಡಿತ ಬರ್ತಾರೆ. ಉಳಿದವರಿಗೆ ಮಧ್ಯಾಹ್ನ 3 ರಿಂದ 4, 4 ರಿಂದ 5 ಯಾವುದೋ ಒಂದು ಸಮಯ ನಿಗದಿ ಮಾಡಿ ಕನಿಷ್ಠ 1 ಗಂಟೆ ನಮಗೆ ಧರ್ಮ ಲಾಭ ಆಗುವ ಹಾಗೆ ಮಾಡಿ, ಶಾಸ್ತ್ರ ಲಾಭ ಆಗುವ ಹಾಗೆ ಮಾಡಿ. ಮತ್ತು ರಾತ್ರಿ 7 ರಿಂದ 7:30 ತಾವೇನು ಮಾಡ್ತಾ ಇದ್ದೀರಾ ಅದು ಕೇವಲ ವಿಚಾರ ವಿನಿಮಯಕ್ಕೆ, ಧರ್ಮ ಚರ್ಚೆಗೋಸ್ಕರವಾಗಿ ಮೀಸಲಾಗಿಡಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಧರ್ಮ ಲಾಭ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ಚರ್ಚೆಗಳ ಮೂಲಕವಾಗಿ ಶ್ರಾವಕರ ಜ್ಞಾನದ ವಿಸ್ತೀರ್ಣತೆಯ ಲಾಭ ನಮಗೆ ಆಗತ್ತೆ. ಶ್ರಾವಕನಾಗಿ ನಾನು ನಿರೀಕ್ಷೆ ಮಾಡೋದು ಮುನಿಗಳಿಂದ ಇದು. ನಮ್ಮಲ್ಲಿ ಬೇಕಾದಷ್ಟು ಸಮಸ್ಯೆಗಳಿರ್ತವೆ. ಸಮಸ್ಯೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾದ ಸಮಸ್ಯೆಗಳು, ಸಂಶಯಗಳು, ಪ್ರಶ್ನೆಗಳು ಬೇಕಾದಷ್ಟು ಇರ್ತವೆ. ಅದಕ್ಕೆ ನಮಗೆ ಉತ್ತರ ಕೊಡೋರು ಯಾರು ಅಂದರೆ, ಈಗ ಪುಣ್ಯವರ್ಷದ ಮುನಿಶ್ರೀಗಳ ಆಗಮನ ಆಗಿದೆ, ಅವರಿಂದ ನಮಗೆ ಆ ಉತ್ತರವನ್ನು ನಾವು ಅಪೇಕ್ಷೆ ಮಾಡ್ತೇವೆ. ಯಾಕೆಂದರೆ ಮುನಿಗಳು ಜ್ಞಾನ ಭಂಡಾರಿಗಳು. ಆ ಜ್ಞಾನದ ಲಾಭ ನಮಗೆ ಸಿಗಬೇಕು. ಒಂದು ಊರಿಗೆ ಪುಣ್ಯ ಬರೋದು ಅಂತಹ ಜ್ಞಾನ ಲಾಭದಿಂದ. ಅಂತಹ ಜ್ಞಾನ ಲಾಭ ನಮಗೆ ಮುನಿಗಳಿಂದ ಬರಬೇಕು, ಆ ಆಚಾರ್ಯ ಪರಮೇಶ್ವರರಿಂದ ನಮಗೆ ಬರಬೇಕು, ಉಪಾಧ್ಯಾಯರಿಂದ ನಮಗೆ ಬರಬೇಕು. ಇದರ ಗರಿಷ್ಠ ಲಾಭವನ್ನು ನಾವು ಪಡ್ಕೊಳ್ಬೇಕು. ಆಗ ತಾವು ಎಲ್ಲರೂ ಹೇಳ್ತಾ ಇದ್ದೀರಾ, ಸಂಜೆ ಹೊತ್ತು ಜನ ಬರೋದಿಲ್ಲ, 3 ಗಂಟೆ ಜನ ಬಂದಷ್ಟು ಜನ ಬರ್ತಾರೆ. ನಿಜಕ್ಕೂ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. 3 ಗಂಟೆಗೆ ಹಿಂದೆಯೂ ಕಾರ್ಯಕ್ರಮಗಳಾಗ್ತಾ ಇತ್ತು, ಕಾರ್ಯಕ್ರಮಕ್ಕೆ ಜನ ಬರ್ತಾ ಇದ್ರು. ಜನ ಬರೋದಿಲ್ಲ ಅನ್ನೋದು ಸುಳ್ಳು, ಜನ ಬರ್ತಾರೆ. ಬಂದಾಗ ಬಂದಷ್ಟು ಜನಕ್ಕೆ, ಬಂದವರಿಗೆ ಧರ್ಮ ಲಾಭ ಖಂಡಿತ ಆಗತ್ತೆ. ನಮೋ ಸಿದ್ಧಾಣಂ. ಇದೀಗ ಶ್ವೇತಾ ಜೈನ್ ಮಾತಾಡ್ತೀರಾ? ಮತ್ತೆ ಯುವರಾಜ್ ಜೈನ್ ರವರು ಬರಬೇಕಾಗಿ ಅಪೇಕ್ಷೆ. ಅವರ ಹೆಸರಿನಲ್ಲಿ ಒಂದು ಕಲಶ ಸ್ಥಾಪನೆ ಇದೆ, ಮತ್ತೆ 2 ಮಾತುಗಳನ್ನು, ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಬಹುದು. ನಮಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕನಾಂ ತ್ರಿಲೋಕನಾಂ ಯದ್ವಿದ್ಯಾ ದರ್ಪಣಯತಿ. ಪರಂ ಪೂಜ್ಯ ಮುನಿ ಮಹಾರಾಜರಿಗೆ, ಮುನಿ ಮಹಾರಾಜರ ಆಶೀರ್ವಾದವನ್ನು ಬೇಡುತ್ತಾ, ನಮಸ್ತು ನಮಸ್ತು ನಮಸ್ತು. ಸ್ವಾಮೀಜಿ ಗುರುಗಳಿಗೆ ನಮಸ್ತು ನಮಸ್ತು ನಮಸ್ತು. ಧರ್ಮಬಂಧುಗಳೇ, ಚಾತುರ್ಮಾಸ 4 ತಿಂಗಳು ನಮ್ಮನ್ನೆಲ್ಲ ದೈವತ್ವದ ಕಡೆಗೆ, ಧ್ರುವಧಾರಯತೆ ಧರ್ಮ ಅಂತ ಹೇಳ್ತೇವೆ, ಒಳ್ಳೆಯದನ್ನು ಎತ್ತಿ ಹಿಡಿಯುವಂಥದ್ದೇ ಧರ್ಮ ಅಂತೆ. ಧಾರ್ಮಿಕತೆ ನಮ್ಮಲ್ಲಿ ಬೆಳೆದರೆ ಮಾತ್ರ ನಾವು ಯಾವುದನ್ನು ಕೂಡ ಉಳಿಸಲಿಕ್ಕೆ ಸಾಧ್ಯತೆ ಉಂಟು. ಈಗಿನ ಮಕ್ಕಳಲ್ಲಿ IQ ಉಂಟು, EQ ಉಂಟು, SQ ಮತ್ತು LQ ತುಂಬ ಕಮ್ಮಿ ಉಂಟು. ಸ್ಪಿರಿಚುವಲ್ ಕೋಶೆಂಟ್ ಮತ್ತು ಲವಿಂಗ್ ಕೋಶೆಂಟ್. ಒಮ್ಮೆ ನಾನು ನಿನ್ನೆ ವಾಟ್ಸಪ್ಪಲ್ಲಿ ನೋಡ್ತಿದ್ದೆ, ಒಬ್ಬ ಅಗರ್ಭ ಶ್ರೀಮಂತ ತನ್ನ ಮಗನಿಂದ ಮಾಶಾಸನ ಬೇಕು ಅಂತ ಕೋರ್ಟಿಗೆ ಹಾಕ್ತಾನೆ. ಆ ಕೋರ್ಟಲ್ಲಿ ಜಡ್ಜ್ ಮಗನನ್ನು ಕರೀತಾರೆ, ನಿನ್ನ ಅಪ್ಪ ನಿನ್ನಿಂದ ತಿಂಗಳಿಗೆ ಮಾಶಾಸನ ಕೇಳ್ತಾ ಇದ್ದಾನೆ. ಅವಾಗ ಮಗ ಹೇಳ್ತಾನೆ, ನನ್ನ ಅಪ್ಪನಿಗೆ ಬೇಕಾದಷ್ಟು ಉಂಟು, ಪುನಃ ಯಾಕೆ ಕೇಳ್ತಾ ಇದ್ದಾನೆ? ಇಲ್ಲ, ಅಪ್ಪ ಕೇಳ್ತಾ ಇರುವಂಥದ್ದನ್ನು ನೀನೀಗ ಕೇಳಲೇಬೇಕಾಗಿದೆ ಅಂತ. ಕೋರ್ಟಲ್ಲಿ ಎಲ್ಲರ ಎದುರುಗಡೆ ಅಪ್ಪನಿಗೆ ಜಡ್ಜಿ ಹೇಳ್ತಾರೆ, ನೀನೇನು ಕೇಳ್ತೀಯಾ ಅಂತ. ನನಗೆ ಪ್ರತಿ ತಿಂಗಳು 102 ರೂಪಾಯಿ ಕೊಡಬೇಕು ಅಂತ. ಎಲ್ಲರೂ ನಗಾಡ್ತಾರೆ, ಆಶ್ಚರ್ಯ ಆಗ್ತದೆ ಎಲ್ರಿಗೂ ಕೂಡ. ಆದರೂ ಜಡ್ಜು
ತನ್ನ ಡಿಸಿಷನನ್ನು ಬರೀತಾರೆ. ಪ್ರತಿ ತಿಂಗಳು 2ನೇ ತಾರೀಕಿಗೆ ಬಂದು 102 ರೂಪಾಯಿಯನ್ನು ಕೊಡಬೇಕು ಅಂತ. ಸರಿ, ಜಡ್ಜ್ ಅಲ್ಲಿಂದ ಹೊರಗಡೆ ಬಂದು ರೂಮಲ್ಲಿ ಬಂದು ಶ್ರೀಮಂತನಲ್ಲಿ ಕೇಳ್ತಾರೆ, ಅಲ್ಲಪ್ಪ ಎಷ್ಟೆಲ್ಲ ಇದ್ದವನು ನಿನಗೆ ಪುನಃ 102 ರೂಪಾಯಿ ಬೇಕು ಅಂತ ಕೇಳ್ತೀಯಲ್ಲ ಏನು ಅಂತ. ಆವಾಗ ಶ್ರೀಮಂತ ಅಪ್ಪ ಹೇಳ್ತಾನೆ, ನಾನು ಮಗನನ್ನು ಬೆಳೆಸಿದೆ, ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಟ್ಟೆ, ಈಗ ದೊಡ್ಡ ರೀತಿಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇದರಿಂದಾದರೂ ನನ್ನ ಮಗ ತಿಂಗಳಿಗೆ ಒಂದು ದಿವಸ ನನ್ನ ಮನೆಗೆ ಬರ್ತಾನೆ, 102 ರೂಪಾಯಿ ಕೊಡ್ತಾನೆ. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನಗೆ ಮಗ ನನ್ನ ತಿಂಗಳಿಗೆ ಬಂದು ನನ್ನೊಟ್ಟಿಗೆ ಮಾತಾಡುವಂಥದ್ದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕೋರ್ಟಿಗೆ ನಾನು ಕೇಸ್ ಹಾಕಿದೆ ಅಂತ. ಈ ಮಾತನ್ನು ಕೇಳ್ತಿದ್ದ ಜಡ್ಜಿಗೆ ಆಶ್ಚರ್ಯ ಆಯಿತು. ಅವರು 3 ದಿವಸ ಕೋರ್ಟಿಗೆ ರಜೆ ಹಾಕಿ ಅಲ್ಲಿಂದಲೇ ಅಪ್ಪನಿಗೆ ಫೋನ್ ಮಾಡಿದರು, ಅಪ್ಪ ನಾನು ನಾಳೆ ಊರಿಗೆ ಬರ್ತಾ ಇದ್ದೇನೆ, ಏನು ಬೇಕು ಅಂತ. ಆವಾಗ ಆಚೆಯಿಂದ ಸಣ್ಣ ದನಿಯಲ್ಲಿ ಅಪ್ಪ ಹೇಳ್ತಾರೆ, ಮಗನೇ ನನಗೇನೂ ಬೇಡ, ನೀನು ಬರುವುದನ್ನೇ ಕಾಯ್ತಾ ಇದ್ದೇನೆ, ಬಾ ಅಂತ. ಪ್ರೀತಿಯ ಬಂಧುಗಳೇ, ಈಗ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಪ್ರೀತಿ, ಅಪ್ಪ ಅಮ್ಮ ಮಕ್ಕಳಿಗೆ ಕೊಡುವಂಥ ಪ್ರೀತಿ, ಅದರಿಂದ ಮಕ್ಕಳಿಂದ ಬರುವಂಥ ಪ್ರೀತಿ. ಆ ಪ್ರೀತಿ ಬರಬೇಕಾ ನಮ್ಮ ಮಕ್ಕಳಲ್ಲಿ? ಸುಸಂಸ್ಕೃತರಾಗಿ ಬೆಳಿಬೇಕು ಅಂತಾದರೆ, ಸಂಸ್ಕಾರಯುತವಾಗಿ ಬೆಳಿಬೇಕು ಅಂತಾದರೆ ದೇವರ ಮೇಲಿನ ಭಕ್ತಿ, ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅಂತ ನಂಬಿರ್ತಕ್ಕಂಥವ್ರು. ಅದರಿಂದ ಭಗವಂತನ ಮೇಲೆ ನಾವು ಯಾವತ್ತೂ ಕೂಡ ಭರವಸೆಯನ್ನು ಇಟ್ಟರೆ ಅವ್ರು ನಮಗೆಲ್ಲ ಕೊಡ್ತಾರಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಿದರೆ, ಈ ಚಾತುರ್ಮಾಸದ 4 ತಿಂಗಳಲ್ಲಿ ಮುನಿ ಮಹಾರಾಜರಿಂದ ನಮಗೆಲ್ಲ ಎಷ್ಟು ಸಾಧ್ಯತೆ ಉಂಟ ಅಷ್ಟು ಪಡೀಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಮೂಡುಬಿದ್ರೆಗಿದ ಅವಕಾಶ. ಯಾವತ್ತೂ ಕೆಲವು ಊರುಗಳಿಗೆ ಯೋಚನೆ ಮಾಡ್ತಾರೆ, ಚಾತುರ್ಮಾಸಕ್ಕೆ ಮುನಿಗಳು ಬರಬೇಕು. ಇದು ಭಗವಂತ ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಮಾನ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ, ಮುನಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಸಿಗಲಿ. 4 ತಿಂಗಳು ನಾವು ಒಂದು ಜ್ಞಾನದ ಭಂಡಾರವನ್ನು ನಮ್ಮಲ್ಲಿ ನಾವು ತುಂಬಿಸಿಕೊಂಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ನಮಸ್ತು. ಇದೀಗ ಕಲಶ ಸ್ಥಾಪನದ ದಿವಸ ಉಪಹಾರದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಮತ್ತು 4 ತಿಂಗಳ ಚಾತುರ್ಮಾಸದಲ್ಲಿ ನಮ್ಮಿಂದೇನಾಗಬೇಕು ಅನ್ನುವ ಭಾವನೆ ಮಾಡಿದ್ದಾರೆ. ತುಂಬ ಸಂತೋಷ. ಹೀಗೆ ಮುಂದೆ ಬರುವಂಥ ಶ್ರಾವಕರು ನಮಗೆಲ್ರಿಗೂ ಬೇಕು ಅನ್ನುವ ಭಾವನೆಯನ್ನು ಮಾಡ್ತಾ ಅವರಿಗೆ ಈ ಕಲಶವನ್ನು ಆಚಾರ್ಯರ ಕೈಯಿಂದ ಅವರು ತಗೊಳ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅವರು ಎಕ್ಸಲೆಂಟ್ ಕಾಲೇಜಿನವರು ನಿಮ್ಮನ್ನು ಕರೆದಿದ್ದಾರೆ, ಒಂದ್ಸರಿ ಅಕ್ಟೋಬರಿಗೆ ಹೋಗಬೇಕು. 5 ದುಂಬರ ಬರ್ಕರಿಗೆ ಅವು ಹೆಂಗಿಲ್ಲ ಮಟ್ಟೊಟ್ಟೆ ಇತ್ತು 4 ತಿಂಗಳು ಬಟ್ಟೆ ಬರ್ತಾರೆ. ಇದೀಗ ದಿಗ್ಬಂಧನ ಕಾರ್ಯಕ್ರಮ ಪ್ರಾಯಶಃ ಎಲ್ಲರಿಗೂ ಅಭಿಪ್ರಾಯ ಹಿತ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ಮುಂದೆ ದಿಗ್ಬಂಧನವನ್ನು ಆಚಾರ್ಯರು ಮಾಡಿಕೊಳ್ಳುತ್ತಾ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ವಿದಿಶೆಗಳಾದಂಥ ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯ, ಮೇಲೆ ಮತ್ತು ಕೆಳಗೆ ತಮ್ಮ ಪ್ರಯಾಣ ಕಾಲದಲ್ಲಿ ಮಾಡತಕ್ಕಂಥ ನಿಯಮ ಪೂರ್ಣ ರೂಪದಲ್ಲಿ ಮಾಡುವುದಕ್ಕೆ ದಿಗಂಬರ ಮುನಿಗಳು ಮಾತ್ರ ಅರ್ಹರು. ಹಾಗಾಗಿ ಅವರು ಮಾಡ್ತಾರೆ. ವ್ಯವಹಾರದಲ್ಲಿ ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಬದಲಾಯಿಸುವ ಒಂದು ನಿಯಮವನ್ನು ಇಟ್ಟುಕೊಂಡು ನಮ್ಮ ಪ್ರಯಾಣದಲ್ಲಿ ಚಾತುರ್ಮಾಸ ಕಾಲದಲ್ಲಿ ಹೇಗೆ ನಾವು ಪ್ರಯಾಣವನ್ನು ಮಾಡಬಾರದು ಅನ್ನುವ ನಿಯಮ ಮಾಡ್ತೇವೆ. ಅದೇ ಪ್ರಕಾರವಾಗಿ ಆಚಾರ್ಯರು ತಮ್ಮ ಕಠೋರವಾದ ನಿಯಮಗಳನ್ನು ಈಗ ದಿಗ್ಬಂಧನದ ಮೂಲಕ ಮಾಡ್ತಾರೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬಲೋ ಅನಂತಾನಂದ ಸಿದ್ಧ ಪರಮೇಷ್ಠಿ ಭಗವಾನ್ ಕಿ ಜೈ. ಬಲೋ ಪಾರ್ಶ್ವನಾಥ ಸ್ವಾಮಿ ಭಗವಾನ್ ಕಿ ಜೈ. ಬಲೋ ವೃಷಭಸೇನಾದಿ ಗೌತಮಾಂತ್ಯ ಗಣಧರ ಚರಣ ಕಿ ಜೈ. ಬಲೋ ಆಚಾರ್ಯ ಕುಂದ ಕಿ, ಚಾರಿ ಚಕ್ರವರ್ತಿ ಶಾಂತಸಾಗರ್ महाराज की, आद्य श्री चारुकीर्ति स्वामी जी की, सकल मुनि संघ की, साक्षात विराजमान आचार्य गुलाब भूषण महाराज की. ಮುನಿ ಮಹಾರಾಜರಾಗುವಾಗ ನೀವು 2 ಕೈ ಎತ್ತಿ ಜೋರಾಗಿ ಜೈಕಾರ ಹೇಳ್ತೀರಿ, ನಾವು ಹೇಳಿದ್ರೆ ಹೇಳುವುದಿಲ್ಲ. ಈಗ ಒಮ್ಮೆ ಜೈಕಾರ ಜೋರಾಗಿ ಹೇಳಿ. ಜೈ ಬಲೋ ಅಹಿಂಸಾ ಪರಮೋ ಧರ್ಮ ಕೀ. ಸದ್ಧರ್ಮ ಬಂಧುಗಳೇ, ಚಾತುರ್ಮಾಸ ಅಂದರೆ ಆಷಾಢ ಮಾಸದಿಂದ ಪ್ರಾರಂಭ ಆಗ್ತದೆ ಮತ್ತು ಕಾರ್ತಿಕ ಮಾಸದವರೆಗೆ ಮುನ್ನಡೀತದೆ. ಈ 4 ತಿಂಗಳುಗಳ ಕಾಲ ಈಗಾಗಲೇ ನಾವು ಹೇಳಿದ ಹಾಗೆ
ತ್ರಸ ಜೀವಗಳು ಅಂದರೆ ಏಕೇಂದ್ರಿಯದ ಜೀವ. ಅದು ಸ್ಥಾವರ ಜೀವ ಅಂದರೆ ಏಕೇಂದ್ರಿಯ, ತ್ರಸ ಜೀವಗಳಂದರೆ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ ಮತ್ತು 5 ಇಂದ್ರಿಯದ ಜೀವಗಳು. ಸ್ಥಾವರ ಜೀವಗಳು ಒಂದೇ ಇಂದ್ರಿಯ ಉಳ್ಳದ್ದಾಗಿದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಮಾಡಲು ಆಗುವುದಿಲ್ಲ ಸುಲಭವಾಗಿ. ಆದರೆ ತ್ರಸಜೀವಿಗಳು ಸ್ಪರ್ಶ ಮತ್ತು ರಸನ, ಸ್ಪರ್ಶ ರಸನ ಮತ್ತು ಗ್ರಾಣ, ಸ್ಪರ್ಶ ರಸನ ಗ್ರಾಣ ಮತ್ತು ಚಕ್ಷು, ಹಾಗೆಯೇ ಕರ್ಣ ಅನ್ನುವ 5 ಇಂದ್ರಿಯಗಳುಳ್ಳಂಥ ಜೀವಿಗಳಿಗೆ ಹೇಳ್ತಾರೆ. ಈ ಜೀವಭೇದಗಳಲ್ಲಿ ಮನುಷ್ಯನಾಗಬೇಕಾದ್ರೆ ಅನಂತ ಬಹುವನ್ನು ಪಡೆದಿರಬೇಕು. ಯಾರು ತಮ್ಮ ಜೀವಿತಾವಧಿಯಲ್ಲಿ ವಿವೇಕದಿಂದ ವರ್ತನೆಯನ್ನು ಮಾಡಿ ತಮ್ಮ ಪೂರ್ಣ ಜೀವನವನ್ನು ಅಹಿಂಸಾಮಯವಾಗಿ ಗೊಳಿಸುವುದಕ್ಕೆ ತೀರ್ಥಂಕರ ಭಗವಂತರಿಂದ ತಿಳಿಸಿದಂಥ ಅಮೃತದ ವಾಣಿಯನ್ನು ತಿಳಿದುಕೊಂಡು ತಮ್ಮ ಜೀವನವನ್ನು ಸುಧಾರಣೆ ಮಾಡುವುದಕ್ಕೆ, ಕಲ್ಯಾಣ ಮಾಡುವುದಕ್ಕೆ ಪ್ರಯತ್ನಶೀಲರಾಗ್ತಾರೋ ಅವರಿಗೆ ಶ್ರೇಷ್ಠರು, ಮಹಾತ್ಮರು, ಸಾಧಕರು ಎಂದು ನಾವು ಪೂಜಿಸ್ತೇವೆ. ಅಂಥ ಸಾಧಕರಲ್ಲಿ ಮಹಾತ್ಮರಾದವರು ದಿಗಂಬರ ಮುನಿಗಳು. ಅವರು ತಮ್ಮ ಪ್ರಯಾಣ ಕಾಲದಲ್ಲಿ ಅಹಿಂಸಾ ಮಹಾವ್ರತವನ್ನು ಧಾರಣೆ ಮಾಡಿರುವುದರಿಂದ ಈ ವರ್ಷ ಕಾಲವನ್ನು ಪ್ರಯಾಣಕ್ಕೆ ನಿಷೇಧದ ಕಾಲ, ಹೆಚ್ಚಾಗಿ ಒಂದೇ ಸ್ಥಳದಲ್ಲಿ ಇದ್ದು ಆತ್ಮಕಲ್ಯಾಣವನ್ನು ಮಾಡುವಂಥ ಕಾಲ, ಸ್ವಾಧ್ಯಾಯವನ್ನು ಮಾಡುವ ಕಾಲ, ತಪಸ್ಸನ್ನು ಮಾಡುವ ಕಾಲ, ಇಂದ್ರಿಯ ನಿಗ್ರಹವನ್ನು ಮಾಡಿ ಷಡ್ರಸಗಳಲ್ಲಿ ತಮ್ಮ ನಿಯಂತ್ರಣವನ್ನು ಮಾಡುವ ಕಾಲ, ಶರೀರದ ಪೋಷಣೆಯ ಬದಲಾಗಿ ಆತ್ಮನ ಪೋಷಣೆಯನ್ನು ಮಾಡುವ ಕಾಲ ಅನ್ನುವುದಕ್ಕಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಭಾರತದ ಭೌಗೋಳಿಕ ದೃಷ್ಟಿಯಿಂದ ನೋಡಿದಾಗ ಸುಮಾರಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ 4 ತಿಂಗಳುಗಳ ಕಾಲ ಈ ಒಂದು ವರ್ಷ ಕಾಲ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ. ಅದು ಗುರುಪೂರ್ಣಿಮೆಕ್ಕಿಂತ ಮುಂಚಿನ ದಿನ ಅಥವಾ ಗುರುಪೂರ್ಣಿಮೆಯ ದಿನ. ಅಂದರೆ ಭಗವಾನ್ ಮಹಾವೀರ ಸ್ವಾಮಿಯ ವಚನಗಳನ್ನು ಕೇಳಿ ಕೇವಲ ಜ್ಞಾನವನ್ನು ಗೌತಮ ಗಣಧರ ಸ್ವಾಮಿ ಪಡಿತಾರೆ. ಮತ್ತು 66 ದಿನಗಳ ಕಾಲ ಮಹಾವೀರ ಸ್ವಾಮಿಗೆ ಏನು ಜ್ಞಾನ ಆಗಿದ್ರೂ ಕೂಡ ದಿವ್ಯಧ್ವನಿ ಹೊರಡುವುದಿಲ್ಲ. ಕಾರಣ ಸರಿಯಾದ ಪ್ರಶ್ನಿಸುವಂಥ ವ್ಯಕ್ತಿಗಳೇ ಇರಲಿಲ್ಲ. ಅಂಥ ಒಂದು ವ್ಯಕ್ತಿ ವಿಶೇಷ, ಅಂಥ ಒಂದು ತಪಸ್ಸಿನ ಶಕ್ತಿ ವಿಶೇಷ ಗೌತಮ ಗಣಧರರಾಗಿದ್ದರು. ಆ ಗೌತಮ ಗಣಧರರು ಭಗವಂತನಲ್ಲಿರುವ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಮಾಡಿದ ದಿನವೇ ವಿಶೇಷವಾದಂಥ ದಿವ್ಯಧ್ವನಿ ನಮಗೆ ಸಿಕ್ಕಿದಂಥ ವೀರಶಾಸನ ಸಿಕ್ಕಿದಂಥ ದಿನ. ಆ ದಿನವನ್ನೇ ಗುರುವಿನ ಉಪಕಾರಕ್ಕಾಗಿ ನಾವು ಗುರುಪೂರ್ಣಿಮೆ ಎಂದು ಆಚರಿಸುತ್ತೇವೆ. ಆ ದಿನದಿಂದ 4 ತಿಂಗಳುಗಳ ಕಾಲ ಚಾತುರ್ಮಾಸವನ್ನು ಈಗಿನ ವರ್ತಮಾನ ಕಾಲದ ಆಚಾರ್ಯರು ಮತ್ತು ಚತುರ್ಥ ಕಾಲದ ಅಂತಿಮ ಕಾಲದ ಆಚಾರ್ಯರು ನಡೆಸ್ತಾ ಇದ್ದರು. ಇದು ಕಾರಣ ಹೇಳಿದ್ದೇವೆ. ಈ ನೆಲೆಯಲ್ಲಿ ನಮ್ಮಲ್ಲಿ ಅನೇಕ ರೀತಿಯ ತರುಲತೆಗಳು, ಹುಲ್ಲು ಮತ್ತು ನಮ್ಮ ಸುತ್ತಮುತ್ತ ಅನೇಕ ಮೃದ್ವಂಗಿಗಳು ಹುಡ್ತವೆ. ಅನೇಕ ಏಕೇಂದ್ರಿಯ ಜೀವಗಳು ಗೊತ್ತಿದ್ದು ಗೊತ್ತಿಲ್ಲದೆಯೋ ನಮ್ಮ ಕಾಲ್ನಡೆಗೆ ಬಿದ್ದು ಸಾಯ್ತವೆ. ಹಾಗಾಗಿ ಮಹಾವ್ರತಿಗಳಿಗೆ ತುಂಬ ಇದರಿಂದ ನೋವಾಗ್ತದೆ. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ, ಪ್ರತಿಕ್ರಮಣವನ್ನು ಮಾಡಿಕೊಳ್ತಾರೆ, ಪ್ರತ್ಯಾಖ್ಯಾನವನ್ನು ಮಾಡ್ತಾರೆ. ಆದರೂ ಈ ಸಂದರ್ಭದಲ್ಲಿ ವಿಪರೀತ ಜೀವಗಳು ಬರುವುದರಿಂದ ಒಂದೇ ಕಡೆ ತಪಸ್ಸನ್ನು ಆಚರಿಸುವುದು ಅವರಿಗೆ ಹೆಚ್ಚು ಅನುಕೂಲಕರ. ಈ ನೆಲೆಯಲ್ಲಿ ಈ ಬಾರಿಯ ಚಾತುರ್ಮಾಸವನ್ನು ಗುಲಾಬಭೂಷಣ ಮಹಾರಾಜರು ಕೊಲ್ಲಾಪುರದಲ್ಲಿ ತಮ್ಮ ಅಧ್ಯಯನ ನಿರತರಾಗಿದ್ದರು. ಕೊಲ್ಲಾಪುರ ಮಠದಲ್ಲೇ ಇದ್ದು ಆ ಬಾಲಕ ತಾನು ಒಬ್ಬ ಬ್ರಹ್ಮಚಾರಿಯಾಗಿ ಮುನಿಯಾಗಬೇಕು, ನಮಗೆ ಸ್ವಾಮಿಗಳಾಗಬೇಕು ಅನ್ನುವ ಭಾವನೆಯನ್ನು ಮಾಡ್ತಾ ಇದ್ರು. ಆ ಭಾವನೆ ಮಾಡಿದಂಥ ಉಪಾಧ್ಯಾಯರ ಪರಂಪರೆ ವಿಶೇಷವಾಗಿ ಸ್ವಾಧ್ಯಾಯ ನಿರತರಾಗ್ತಾರೆ. ಕೊಲ್ಲಾಪುರದ ಮಠದ ಪರಂಪರೆಯ ಪೂರ್ಣ ಜ್ಞಾನವನ್ನು ಗಳಿಸ್ತಾರೆ. ಸ್ವಾಮಿಗಳು ಹೇಗಿರ್ತಾರೆ, ಭಟ್ಟಾರಕರಿಗೆ ಯಾವೆಲ್ಲ ಜವಾಬ್ದಾರಿ ಇದೆ, ಮಠಗಳ ಜೀರ್ಣೋದ್ಧಾರ, ಮಂದಿರಗಳ ಜೀರ್ಣೋದ್ಧಾರ ಹೇಗೆ ನಡೆಸಬೇಕು ಅನ್ನೋ ಭಾವನೆ ಬರ್ತದೆ. ಅಷ್ಟು ಹೊತ್ತಿಗೆ ಅಲ್ಲಿ ಸ್ವಾಮಿಗಳಿಗೆ ಒಂದು ಭಾವನೆ ಬರ್ತದೆ. ಕೊಲ್ಲಾಪುರದ ಭಟ್ಟಾರಕರು ಹೇಳ್ತಾರೆ, ನಮಗೆ ಇಲ್ಲಿ ಭಟ್ಟಾರಕರಿಗೆ ಒಬ್ಬರು ಅಸಿಸ್ಟೆಂಟ್, ಒಬ್ಬ ಸಹಾಯಕ ಅಂತ ಬೇಕು. ನಿಮ್ಮಲ್ಲಿ ಆ ಎಲ್ಲ ರೀತಿಯ ಯೋಗ್ಯತೆಗಳಿರುವುದರಿಂದ ನಿಮ್ಮನ್ನು ನಾವು ಭಟ್ಟಾರಕರು ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಹೇಳಿ ಅವರು ವಿಮಲ ಸಾಗರ ಮಹಾರಾಜರಲ್ಲಿ ಕಳಿಸ್ತಾರೆ. ಆದರೆ ಮುನಿ ಧರ್ಮವನ್ನು ನೋಡಿದಂಥ ಮಹಾರಾಜರಿಗೆ ವಿಶೇಷವಾಗಿ ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕದ ಸಹಸ್ರಾಬ್ದಿ ಮಹೋತ್ಸವದ ಒಂದು ಶ್ರೇಷ್ಠ ಉತ್ಸವದಲ್ಲಿ ಪಾಲ್ಗೊಳ್ಳುವ ತವಕ.
ಹಾಗೆ ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಕ್ಷುಲ್ಲಕ ದೀಕ್ಷೆಯನ್ನು ಪಡಿತಾರೆ. ಕ್ಷುಲ್ಲಕ ದೀಕ್ಷೆಯನ್ನು ಪಡೆದ ಮೇಲೆ ಕೊಲ್ಲಾಪುರ ಮಠದಲ್ಲಿ ಬರ್ತಾರೆ. ಅಲ್ಲಿಯ ಎಲ್ಲ ಆಗು ಹೋಗುಗಳನ್ನು ನೋಡ್ತಾರೆ. ದಶಕಗಳು ಸಂದ ಮೇಲೆ ಅವರಿಗೆ ಇವತ್ತು ನಾಳೆ ಭಟ್ಟಾರಕರು ಆಗ್ತಾರೆ ಅಂತ ಹೇಳಿದರೆ ಭಟ್ಟಾರಕರಾಗಿಲ್ಲ. ಆ ನಂತರ ಅವರು ಅದಕ್ಕಿಂತ ದೊಡ್ಡದಾದ ಹುದ್ದೆ ಮುನಿ ಧರ್ಮವನ್ನು ಪಡೆಯುವವರಿದ್ದರು. ಹಾಗಾಗಿ ಅವರು ಒಂದು ದಿನ ಹೇಳದೆ ಕೇಳದೆ ಮಠದಲ್ಲಿ ಹೋಗಿಬಿಟ್ರು. ಎಲ್ಲಿಗೆ ಹೋಗಿದ್ರು ಅಂದರೆ ಬಡಗಾಂವ್ಗೆ ಹೋದರು. ಆ ಬಡಗಾಂವ್ಗೆ ಹೋದಂಥ ಯಾವ ಮುನಿಪುಂಗವರಿದ್ದಾರೆ ಅದು ಈ ನಮ್ಮ ಗುಲಾಬಭೂಷಣ ಮಹಾರಾಜರು. ಅವರು 2000ನೇ ಇಸ್ವಿಗೆ ಈ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡು ಭಟ್ಟಾರಕರೆಲ್ಲರೂ ಶ್ರಾವಕರೆಲ್ಲರೂ ನಮಸ್ಕರಿಸುವಂಥ ಒಂದು ದೊಡ್ಡ ದೀಕ್ಷೆಯನ್ನೇ ಧಾರಣೆ ಮಾಡ್ತಾರೆ ಮತ್ತು ವಿಹಾರ ಮಾಡುತ್ತಾ ದಕ್ಷಿಣ ಭಾರತದ ಕಡೆಗೆ ಹೋಗ್ತಾರೆ. ಅವರ ತಪಸ್ಸು ಅತ್ಯಂತ ಕಠಿಣವಾದ ತಪಸ್ಸುಗಳನ್ನು ಮಾಡ್ತಾರೆ. ಕೆಲವರಿಗೆ ಜ್ಞಾನ ಹೆಚ್ಚಿದೆ, ಕೆಲವರಲ್ಲಿ ಚಾರಿತ್ರ್ಯ ಹೆಚ್ಚಿದೆ, ಕೆಲವರಲ್ಲಿ ಶ್ರದ್ಧೆ ಹೆಚ್ಚಿದೆ. ಇದು ಮೂರೂ ಒಂದೆಡೆ ಸೇರಿದರೆ ಅದು ಅತ್ಯಂತ ಶ್ರೇಷ್ಠ. ಹಾಗಂತೇಳಿ ತಪಸ್ಸು ನಿರಾಕರಿಸುವಂತಿಲ್ಲ. ಉಪವಾಸ ನಿಯಮ, ಅದಕ್ಕೆಲ್ಲ ನಿಯಮಗಳಿವೆ. ರಾತ್ರಿ ಅಂದರೆ 7:30 8 ಗಂಟೆಯವರೆಗೂ ಮುನಿಗಳು ಮಾತಾಡ್ಬೋದು. ಆ ನಂತರ ಮಾತಾಡಲಿಕ್ಕಿಲ್ಲ ಅನ್ನೋದು ಶಾಸ್ತ್ರದಲ್ಲಿ ಅನೇಕ ಪದ್ಧತಿಗಳಿವೆ. ಈ ನೆಲೆಯಲ್ಲಿ ನಮ್ಮ ಬೀಸ್ಪಂಥಿ, ತೇರಾಪಂಥಿ, ಕಾಂಜಿಪಂಥಿ ಎಷ್ಟು ತಲೆಗಳಿವೆಯೋ ಅಷ್ಟು ತಲೆಗಳ ಅಭಿಪ್ರಾಯಗಳಿರ್ತವೆ. ಅದು ಒಂದಿದ್ರೆ ಕೊನೆಯ ನಿರ್ಣಯದ ತಲೆ ಒಂದಿರ್ತದೆ, ಅದು ಅದನ್ನು ಮಾಡಿಕೊಳ್ತದೆ. ಹಾಗಾಗಿ ನಾವು ಪ್ರವಚನದ ಕಾರ್ಯಕ್ರಮವನ್ನು 5ರಿಂದ 6 ಅಥವಾ 4ರಿಂದ 5 ಈ ರೀತಿಯಾಗಿ ಮಾಡ್ಬೋದು ಅನ್ನೋ ಅಭಿಪ್ರಾಯ ಖಂಡಿತ ತಪ್ಪಲ್ಲ. ಇದೆಲ್ಲ ಒಳ್ಳೆಯದೇ. ಆದರೆ ಅನುಕೂಲಕರ ದೃಷ್ಟಿಯಲ್ಲಿ ಆರತಿಯ ಸಮಯ 7:00 ಆಗಿರ್ತದೆ. ಆ ಸಮಯಕ್ಕೆ ಸ್ವಲ್ಪ ಜನ ಬರ್ತಾರೆ ಅಂತ ಹೇಳಿ ಆಶೀರ್ವಾದ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಹೊರತು ಇನ್ನೇನು ಇಲ್ಲ. ಹಾಗಾಗಿ ಇವತ್ತು ಕೂಡ ಉಪವಾಸ, ಅಷ್ಟಮಿ ಚತುರ್ದಶಿ, ಅದೇ ರೀತಿಯಾಗಿ 16 ಭಾವನೆಗಳ ಉಪವಾಸ, ದಶಲಕ್ಷಣದ ಉಪವಾಸ ಇತ್ಯಾದಿ ಅನೇಕ ಉಪವಾಸಗಳನ್ನು ಮಾಡಿದಂಥ ಸಾಧುಗಳು ತುಂಬ ವಿರಳ ಸಿಗುವುದು. ಅಂಥ ವಿರಳ ಸಾಧುಗಳಲ್ಲಿ ಮಹಾನ್ ತಪಸ್ವಿಯಾದಂಥ ಗುಲಾಬಭೂಷಣ ಮಹಾರಾಜರು ಕೂಡ ಒಬ್ಬರು. ಮತ್ತು ಉಪ್ಪಿನ ಬಿಡುವುದು, ಹುಳಿ ಬಿಡುವುದು, ಆಮೇಲೆ ಸಿಹಿ ಬಿಡುವುದು, ತುಪ್ಪ ಬಿಡುವುದು, ಮಜ್ಜಿಗೆ ಬಿಡುವುದು, ಈ ರೀತಿಯಾಗಿ ನಿಯಮಗಳನ್ನು ಮಾಡುವುದು. ಆಮೇಲೆ ದಶಲಕ್ಷಣದ ನೌಂಪಿಗಳು, ಆನಂತರ ಸೋಲಾಕಾರಣ ಭಾವನೆಯ ನೌಂಪಿಗಳು, ಈ ರೀತಿಯ ನಿಯಮಗಳಲ್ಲೇ ಇದ್ದು ತಮ್ಮ ಆತ್ಮಕಲ್ಯಾಣದಲ್ಲಿ ಪೋಷಣೆ ಮಾಡುತ್ತಾ ಸ್ವಾಧ್ಯಾಯ ನಿರತರಾಗ್ತಾ ನಮಗೆ ಧರ್ಮೋಪದೇಶವನ್ನು ಮಾಡಿ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂಥ ಯೋಗ ಭಾಗ್ಯಗಳು ನಮಗೆ ಶ್ರಾವಕರೇ ಇಲ್ಲಿ ಬಂದು ವಿಶೇಷವಾಗಿ ಇಲ್ಲಿ ಒಂದು ಚಾತುರ್ಮಾಸ ಆಗಲೇಬೇಕು ಅಂತೇಳಿ ಶಕುಂತಲರವರು, ಇಲ್ಲಿ ಆ ಶೈಲೇಂದ್ರರವರು, ಪಟ್ನಶೆಟ್ಟರು ಎಲ್ಲರೂ ಬಂದು ಹೇಳಿದರು. ಅವರು ಹೇಳಿದೆವು, ಜವಾಬ್ದಾರಿ ನೀವು ತಗೊಳ್ಳೋದಿದ್ರೆ ಚಾತುರ್ಮಾಸ ಇಲ್ಲಿ ಆಚರಿಸೋದಕ್ಕೆ ಏನೂ ಅಭ್ಯಂತರ ಇಲ್ಲ, ಮಠ ನಿಮ್ಮದು, ಸ್ವಾಮಿಗಳು ನಿಮ್ಮದೇ ಅಂತ. ಹೀಗೆ 2 ಭಾವನೆಗಳಿಂದ ಇಲ್ಲಿ ಚಾತುರ್ಮಾಸ ಆಗಿದೆ. ಇವತ್ತು ಅಭಿಪ್ರಾಯಗಳು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಈ 2 ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಮ್ಮದೇ ಮುನಿಗಳಲ್ಲಿ ಯಾವುದೇ ಅಪೇಕ್ಷೆಗಳು ಇಲ್ಲ. ಈ ಜಗತ್ತಿನಲ್ಲಿ ನಡೆದದ್ದು 3 ಕಾರಣಗಳಿಂದ ಜಗಳ. ಒಂದು ಹೆಣ್ಣು, ಒಂದು ಹೊನ್ನು, ಒಂದು ಮಣ್ಣು. ಈ 3ರಿಂದ ಎಲ್ಲರೂ ತಮ್ಮ ಪರಿಪೂರ್ಣತೆಯನ್ನು ಕಳ್ಕೊಂಡಿದ್ದಾರೆ. ಆ ಸತ್ಯ ಈ 3ರಿಂದ ನೀವು ಪಾರಾದರೆ ನಿಮಗೆ ಆ ಸತ್ಯ ಸಿಗ್ತದೆ ಅನ್ನೋದು ಬೆಳಗ್ಗಿನ ಇವತ್ತಿನ ಉಪದೇಶದಲ್ಲಿ ಮಹಾರಾಜರು ಹೇಳಿದರು. ಅದು ಸತ್ಯವೂ ಕೂಡ. ಹಾಗಾಗಿ ನಾವು ಈ 3ನ್ನು ಬಿಟ್ಟವರು ಯಾರು ಅಂದರೆ ಸಾಧು ಸಂತರು. ಹಾಗಾಗಿ ಆ ಸಾಧು ಸಂತರು ಮಾತ್ರ ನಮಗೆ ಅಂಥ ಉಪದೇಶವನ್ನು ಕೊಡುವುದಕ್ಕೆ ಸಿದ್ಧಹಸ್ತರು. ಹಾಗಾಗಿ ನಾವು ಯಾರೂ ಶಾಶ್ವತವಲ್ಲ. ನಮ್ಮೆಲ್ಲರಲ್ಲೂ ಒಂದು ಆತ್ಮನಿದ್ದಾನೆ. ಆ ಆತ್ಮನ ಕೆಲಸ ಏನಂದರೆ ಬಹಿರಾತ್ಮನಿಂದ ಅಂತರಾತ್ಮನಾಗುವುದು, ಅಂತರಾತ್ಮನಿಂದ ಪರಮಾತ್ಮನಾಗುವುದು. ಪರಮಾತ್ಮನಾಗುವುದಕ್ಕೆ ನಮಗೆ ತೀರ್ಥಂಕರ ಭಗವಂತ ಬೇಕಾದಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮದಾಗಿಸಿಕೊಳ್ಳಲಿಕ್ಕೆ ಬಿಡುವು ಬೇಕು ಅಷ್ಟೇ, ಮತ್ತು ಮನಸ್ಸು ಬೇಕು. ಮನಸ್ಸಿಲ್ಲದೆ ಬಿಡುವು ಇದ್ರೂ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಭಗವಂತ ನಮಗೆ ಅಂಥ ದೊಡ್ಡ ಗಟ್ಟಿಯಾದ ಮನಸ್ಸನ್ನು ಕೊಡು, ನಮಗೆ ಬಿಡುವನ್ನು ಕೊಡು ಅಂತ ಹೇಳಿ ಈ ಚಾತುರ್ಮಾಸದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ನಮಗೂ ಕೂಡ ವಿದೇಶದಲ್ಲಿ ಕರೆದಿದ್ದಾರೆ ದಶಲಕ್ಷಣದ ಸಂದರ್ಭ. ಆದರೆ ಹೇಗೆ ಯಾವ ರೀತಿಯ ಅವಕಾಶಗಳಿದೆ ಗೊತ್ತಿಲ್ಲ. ಆದರೂ ನಾವು 15 ದಿನದ ನಿಯಮಗಳನ್ನು ಮಾಡಿಕೊಂಡು ಹೆಚ್ಚಿನ ಸಮಯವನ್ನು ಈ ಚಾತುರ್ಮಾಸ ಕಾಲದಲ್ಲಿ ಮೂಡುಬಿದ್ರೆಯಲ್ಲೇ ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಕೆನಡಾದಲ್ಲಿ ದಶಲಕ್ಷಣದ ಒಂದು ರವೀಂದ್ರ ಜೈನ್ ಸಿಂಗರ್ ಅವರ ತಮ್ಮ ಸಹೋದರರು ನಮಗೆ ಈ ಬಾರಿ ಕರೆದಿದ್ದಾರೆ. ಚಿಕಾಗೋಗೆ ಅಮೆರಿಕದಲ್ಲಿ ಕನ್ವೆನ್ಷನ್ ಇತ್ತು, ಅದನ್ನು ಹೋಗಿಲ್ಲ. ಮತ್ತು ಸಿದ್ಧಾಚಲಂನಲ್ಲಿ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠೆ, ಅದಕ್ಕೂ ಕೂಡ ನಾವು ಹೋಗಿಲ್ಲ. ಆದರೆ ಮುಂದಿನ ನಿರೀಕ್ಷೆಗಳು ಜಾಸ್ತಿ ಇವೆ. ಈಗ ಭಟ್ಟಾರಕರು ಕೂಡ ತಯಾರಾಗಿದ್ದಾರೆ.
ಹಾಗಾಗಿ ನಾವೇ ಹೋಗಬೇಕಂತೇನಿಲ್ಲ, ಯಾರು ಬೇಕಾದರೂ ಹೋಗ್ಬೋದು. ಈ ಅವಕಾಶಗಳಿಂದಾಗಿ ಈ ಒಂದು ಆಚಾರ್ಯರೇ ನಮ್ಮ ಮನೆ ಬಾಗಿಲಿಗೆ ಬಂದಾಗ, ಮಠಕ್ಕೆ ಕ್ಷೇತ್ರಕ್ಕೆ ಬಂದಾಗ ಅವರ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ತಪಸ್ಸನ್ನು, ಅವರಲ್ಲಿ ನಾವು ಸಮ್ಯಕ್ ದರ್ಶನ ನೋಡ್ತೇವೆ, ಜ್ಞಾನ ನೋಡ್ತೇವೆ, ಚಾರಿತ್ರ್ಯ ನೋಡ್ತೇವೆ. ಎಷ್ಟು ಕೊಡ್ತಾರೆ ಅಷ್ಟು, ನಮ್ಮ ಪಾತ್ರ ಎಷ್ಟು ದೊಡ್ಡದಿದೆ ಅಷ್ಟನ್ನು ತಗೊಳ್ಳೋದು. ಮತ್ತೊಬ್ಬರಿಗೆ ಹೋಲಿಕೆ ಮಾಡಬಾರ್ದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಇರ್ತದೆ. ನಾವು ಈ ಬಸ್ತಿ ಒಳ್ಳೆಯದು, ಆ ಬಸ್ತಿ ಚಂದವು ಅಂತ ಹೇಳುವುದಲ್ಲ. ಭಗವಂತ ಎಲ್ಲ ಕಡೆಯೂ ಒಂದೇ. ಹಾಗಾಗಿ ನಮ್ಮಲ್ಲಿ ಪರಿಪೂರ್ಣವಾಗುವುದಕ್ಕೆ ಇದೊಂದು ಅವಕಾಶ. ಈ ತೀರ್ಥಗಳನ್ನು ಹಿಂದಿನವರು ಮಾಡಿದ್ದಾರೆ, ಪೂಜ್ಯರು ತಪಸ್ಸು ಮಾಡಿದ್ದಾರೆ, ಧಾರ್ಮಿಕರು ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದ್ದಾರೆ. ನಾವು ಅದನ್ನು ಮತ್ತಷ್ಟು ಕಟ್ಟಿ ಬೆಳೆಸುವುದು ಕೆಲಸ ಅಷ್ಟೇ. ಹಿಂದಿನ ನಿಮ್ಮ ತಾತಂದಿರಿದ್ದು ಇಂದು ನೀವಿದ್ದೀರಾ, ಹಿಂದೆ ನಮ್ಮ ಪೂರ್ವಾಚಾರ್ಯರಿದ್ದರು, ಇಂದು ನಾವಿದ್ದೇವೆ. ನಾವು ನೀವು ಎಷ್ಟು ಮಂಥನ ಮಾಡ್ತೇವೆ, ನಾವು ನೀವು ಎಷ್ಟು ಭುಜಕ್ಕೆ ಭುಜ ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಮುನ್ನಡಿತೇವೆ, ಅಷ್ಟು ನಮ್ಮ ಸಮಾಜ ಒಳ್ಳೆಯದಾಗ್ತದೆ. ಒಬ್ಬನಿಂದ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಂಘ ಎಲ್ಲರೂ ಒಂದೇ ಮನಸ್ಸಿನಿಂದ ಮುಂದೆ ಬಂದಾಗ ಮಾತ್ರ ಇಂಥ ಒಂದು ಅಪೂರ್ವವಾದ ಕ್ಷಣವನ್ನು ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಚಾತುರ್ಮಾಸ ಕಾಲದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮನಸ್ಸುಗಳು, ಎಲ್ಲ ಭುಜಗಳು, ಎಲ್ಲ ಒಳ್ಳೆಯ ಭಾವನೆಗಳು ನಮ್ಮ ಜೊತೆಗಿದ್ದಾವೆ ಅನ್ನುವ ಭಾವನೆಯೊಂದಿಗೆ ಪ್ರತಿ ರವಿವಾರ ಒಂದು ಉಪದೇಶದ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ಮಾಡಬೇಕು ಅನ್ನೋದು ಅಪೇಕ್ಷೆಯನ್ನು ಮಹಾರಾಜರಲ್ಲಿ ನಿವೇದಿಸಿಕೊಂಡಿದ್ದೇವೆ. ಆ ಸಮಯಕ್ಕೆ 3 ಗಂಟೆಯಿಂದ 5 ಗಂಟೆ ಆ ಸಮಯಕ್ಕೆ ನಾವೆಲ್ಲ ನಮ್ಮನ್ನು ಹೊಂದಿಸಿಕೊಳ್ಳೋಣ. ಆ ನಂತರ ತಿಂಗಳಿಗೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಚಾತುರ್ಮಾಸದ ಪ್ರವಚನವನ್ನು ಕಾರ್ಯಕ್ರಮ ಮಾಡಬೇಕು, ಆರಾಧನೆ ಮಾಡಬೇಕನ್ನುವ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಎಲ್ಲದಕ್ಕೆ ತಥಾಸ್ತು ಹೇಳುವವರು ಮಹಾರಾಜರು, ಅವರ ಒಪ್ಪಿಗೆಯಿಲ್ಲದೆ ಏನೂ ನಾವು ಮಾಡುವುದಿಲ್ಲ. ಆದರೆ 16 ಸಿದ್ಧಚಕ್ರ ವಿಧಾನ ಮತ್ತು ಇತರ ಅನೇಕ ವಿಧಾನಗಳನ್ನು ಪ್ರತಿ ರವಿವಾರ ಅವರು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ನಮ್ಮ ಅನುಮೋದನೆ ಇದೆ. ನಾವು ಎಲ್ಲರೂ ಬೆಂಬಲವಾಗಿರೋಣ. ಮತ್ತು 16 ದಿನದ ಶಾಂತಿಚಕ್ರ ವಿಧಾನ ಇದೆ, ಅದಕ್ಕೂ ನಾವು ಬೆಂಬಲಿಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಸಾಮಗ್ರಿಗಳು ಹೆಚ್ಚು ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಅದರ ಫಲವನ್ನು ಹೆಚ್ಚು, ಈಗ ಬೋನ್ಸಾಯಿ ಅಂತ ಇದರಲ್ಲಿ ಸಹಜ ಕೃಷಿ ಅಂತ ಒಂದಿದೆ ಅಲ್ಲ ಜಪಾನ್ನಲ್ಲಿ ಮಾಡುವ ಹಾಗೆ, ನಮ್ಮಲ್ಲಿ ಸಹಜವಾದಂಥ ಧರ್ಮಾಮೃತವನ್ನು ಕೊಡುವಂಥ ಕೆಲಸವನ್ನು ಮಹಾರಾಜರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮೊಗೆದಷ್ಟು ನಮಗೆ ಅದು ಕಡಿಮೆ, ಅವರು ಮೊಗೆದು ಕೊಡಲಿ, ನಾವು ಅದನ್ನು ತುಂಬಿಸಿಕೊಳ್ಳೋಣ ಅನ್ನುವ ಭಾವನೆಯನ್ನು ಮಾಡ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೊಡ್ತೇವೆ. ಇನ್ನು ದಿಗ್ಬಂಧನದ ಮಂತ್ರ ನಡೀತದೆ, ಆಮೇಲೆ ಆಚಾರ್ಯ ಪ್ರವಚನ ನಡೀತದೆ, ಆಮೇಲೆ ಆರತಿ ಕಾರ್ಯಕ್ರಮ ಇದೆ, ಆನಂತರ ಉಪಹಾರ ಇದೆ, ಆತ್ಮನನ್ನು ಜಾಗೃತಿಗೊಳಿಸುವಂಥದ್ದು. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಕನ್ನಡದಾಗ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತದೆ ಆಗಿಲ್ಲ ಗೊತ್ತಿಲ್ಲ. ನಾವು ಕನ್ನಡ ನಮ್ಮ ಬೇರೆ, ನಮ್ಮ ಮಿಕ್ಸ್ ಕನ್ನಡ ಮರಾಠಿ ಮಿಕ್ಸ್ ಹಿಂದಿ. ಜಯಂತಿ ಯಸ್ಯಾತ್ವರತೋಪಿ ಭಾರತಿ ವಿಭೂತಯಸ್ತಿ ತಕೃತೋಪನಿಹಿತು ಶಿವಾಯ ಧಾತ್ರೆ ಸುಗತಾಯ ವಿಷ್ಣುವೆ जिनाय तस्मे सकलात्मने नमः। जो अनंत अनंत परम सिद्ध भगवान की, जो 2400 भगवान की, जो पार्श्वनाथ भगवान की, जो श्री शांतिनाथ भगवान की, जो 1000 श्री महावीर भगवान की, चारि चकोती आचार्य शांति सागर जी महाराज की, आचार्य रत्न श्री देशभूषण जी मुनि महाराज की, आचार्य रत्न श्री विमल सागर जी महाराज की, आचार्य श्री विद्या गंधराचार्य श्री कुंतु सागर जी महाराज की, विद्याभूषण आचार्य श्री सन्मति सागर जी महाराज की, 3 कम 9 करोड़ मुनिराज की, अहिंसामयी विश्व धर्म की, साक्षात विराजमान आचार्य गुलाब भूषण महाराज की। ವರ್ಷದಲ್ಲಿ ಋತು ಎಷ್ಟಿದವು? 6 ಋತು ಇದು. 6 ಋತು: ವಸಂತ ಋತು, ಗ್ರೀಷ್ಮ ಋತು, ಹೇಮಂತ ಋತು, ವರ್ಷಾ ಋತು, ಶಿಶಿರ ಋತು ಮತ್ತು ಶರದ್ ಋತು. ಅತ್ರ ಮುಖ್ಯ 3 ಇದ್ದವು: ವರ್ಷಾ, ಶೀತ ಮತ್ತು ಗ್ರೀಷ್ಮ. ಈ 3 ವೃತ್ತ ಗ್ರೀಷ್ಮ ಋತು ಇದ್ದಾವೆ. ಈ 3 ಋತುದಲ್ಲಿ ಪ್ರಾಕೃತಿಕ ರೂಪದಿಂದ ವರ್ಷ, ಶೀತ ಮತ್ತು ಗ್ರೀಷ್ಮ ಋತುದಲ್ಲಿ ಹೆಚ್ಚಿರ್ತಿದೆ. ವರ್ಷ ಇದ್ರೆ ವರ್ಷನೂ ಹೆಚ್ಚಿರ್ತಿದೆ, ಗ್ರೀಷ್ಮ ಇದ್ರೆ ಗ್ರೀಷ್ಮ ಹೆಚ್ಚಿರ್ತಿದೆ,
ಮತ್ತು ಶೀತ ಅಂದರೆ ಶೀತ ಹಚ್ಚಿರ್ತದೆ. ಪರಂತು ಬಾಕಿತ ಏನು 3 ಇರ್ತವು ಅಥವಾ ಅರ್ಧ ಅರ್ಧ ಇರ್ತವೆ ಅಂತ ಈ 3 ಋತು ಹೆಚ್ಚು ಹೇಳಿದಾರು. ವರ್ಷ ಋತುದಲ್ಲಿ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸ ಇರ್ತಿದೆ. ಶ್ರಾವಣ ಮತ್ತು ಭಾದ್ರಪದ ತಿಂಗಳ ವರ್ಷ ಋತುವಾಗಿ ಇರ್ತದೆ. ಮತ್ತು ಆದಿಂದ ಜಲವೃಷ್ಟಿ ಹೆಚ್ಚಾಗ್ತದೆ, ಮಳೆ ಹೆಚ್ಚಾಗ್ತದೆ ಈಗ ವರ್ಷ ಋತುದಲ್ಲಿ ಈ 2 ತಿಂಗಳ. ಮತ್ತು ಅದರಿಂದ ವರ್ಷದಿಂದ ಅನ್ಗಣಿತ ಸೂಕ್ಷ್ಮ ಜೀವದ ಉತ್ಪತ್ತಿ ಆಗ್ತದೆ. ಆ ಕಾರಣದಿಂದ ಅದೇನಾಗ್ತೈತಿ, ಜಾರ್ಕೋದ ಮತ್ತು ಹತ್ರ ಕಾಯಿ ಜೀವ ಆಗ್ತಾವೆ. ಹಸ್ರು ಹಣ್ಣು ಕಾಯಿ ಇರ್ತೈತಿ, ಜಾರ್ಬೇಕು ಹಂಗೆ ಅದ್ರಾಗೆಲ್ಲ ಭಾಳ ಜೀವ ಜಂತು ಇರ್ತವೆ ಅಂತ. ಈ ಕಾರಣದಿಂದ ಮತ್ತು ಹೊಳಗೆ ನೀರ್ಗ ಮತ್ತು ರಸ್ತೆ ನಡೆಯೋದ್ರೆ ಭಾಳ ಕಠಿಣ ಆಗ್ತಿದೆ. ಆಳಕ್ಕೆ ಆ ಜೀವರಾಶಿಗೋದ ಘಾತ ಆಗಬಾರ್ದಂತ ಈ 4 ತಿಂಗಳ ತನಕ ಸಾಧುಗಳು ಒಂದು ठिकाण ಇರ್ತಾರು. ಮತ್ತು ಆ ಹೇಳಕ ನದಿ ನೀರ, ಹೊಳಿ ನೀರ ಮತ್ತು ಹೊಳಿ ನೀರೆಲ್ಲ ಭಾಳ ಬರ್ತಾವು. ಆ ಕಾರಣದಿಂದ ಆವಾಗಮನ ಮಾಡೋದು ಅವಾಗ ಕಠಿಣ ಆಗ್ತಿದೆ. ಪ್ರಾಸುಕ್ ಮಾರ್ಗ ಇರೋದಿಲ್ಲ. ಆಡಕ ಪ್ರಾಸುಕ್ ಮಾರ್ಗ ಇದ್ದ ಕಾರಣದಿಂದ ಆ ಜೀವರಾಶಿ ಹೆಚ್ಚಾಗದ ಕಾರಣ ಮುನಿಗಳ ಸಾಧು ಸಂತ ಇರ್ತಾರೋ ಮುನಿ ಹರಿಕ, ಶ್ರಾವಕ ಶ್ರಾವಿಕ. ಇವರು ಮುನಿ ಹರಿಕ, ಚುಲ್ಲಕ್ ಚುಲ್ಲಿಕ ಈ 4 ಸಂಘ ಇದೆ. ಇವರು 4 ತಿಂಗಳಾಗ ಒಂದೇ ಸ್ಥಾನದಾಗ ಇರ್ತಾರು. ಒಂದೇ ಸ್ಥಾನ ಇದ್ದ ನಂತರ ಸುದ್ದ ಅದೆಲ್ಲ ಧ್ಯಾನದಾಗ ಇಟ್ಕೊಂಡ ಅಹಿಂಸಾ ಪಾಲನೆ ಮಾಡುವಂಥ ಕರ್ಣವಾನ್ ಸಮ್ಯಕ್ ಚಾರಿತ್ರವಾಲೆ ಮುನಿಯಾರಿಕ, ಚುಲ್ಲಕ್ ಚುಲ್ಲಿಕ ಇವರೆಲ್ಲರೂ ಏನು ಮಾಡ್ತಾರೋ ಆ ಧ್ಯಾನದಾಗ ಇಟ್ಕೊಂಡ ಒಂದು ಜಾಗ ನಿತ್ತ ಸ್ವಾಧ್ಯಾಯ ಮತ್ತು ಆತ್ಮ ಸಾಧನೆ ಮಾಡ್ತಾರು. ಈ 4 ತಿಂಗಳಲ್ಲಿ ಮಳೆಗಾಲ ಕಾಲದಾಗ ಶ್ರಾವಕರಿಗೆ ಎಲ್ಲ ವ್ಯಾಪಾರ ಮಂದಿರ್ತಿದೆ, ತೋಟದಾಗ ಭೀ ಮಂದಿರ್ತಿದೆ. ಅದಕ್ಕೆ ಅವ್ರು ಖಾಲಿ ಇರ್ತಾರು. ಆ ಖಾಲಿ ಇದ್ದಿನ ಕಾರಣದಿಂದ ಈ ಸಾಧುಗಳು ಚಾತುರ್ಮಾಸ ಇರ್ತಿದೆ. ಅವರು 4 ತಿಂಗಳದಾಗ ಒಂದು ಸ್ಥಾನದಾಗ ಇರ್ತಾರೋ ಮತ್ತು ಸ್ಥಾನದಾಗ ಹೋಗೋ ಶಕ್ಯ ಇಲ್ಲ 4 ತಿಂಗಳ ತನಕ. ಆನಂತರ ಆ ಶ್ರಾವಕರಿಗೆ ಧರ್ಮ ಲಾಭ ಆಗ್ತಿದೆ. ಮತ್ತು ಮುನಿಗಳದ ವಾಣಿ ಸಿಗ್ತಿದೆ ಕೇಳಕ್ಕ. ಆ ವಾಣಿ ಕೇಳಿ ಸಿಗ್ದಿನ ಕಾರಣದಿಂದ ಆತ ವರ್ತ ಧರ್ಮ ಧ್ಯಾನ ಮಾಡ್ಕೋತಾ ನಮ್ಮ ಟೈಮ್ ಸಿಗ್ತಿದೆ ಅಂತ. ಶ್ರಾವಕರ ಮುನಿಗಳದ ಎಲ್ಲಿ ಶ್ರಾವಕ ಇದ್ದಾರೋ ಅಲ್ಲಿ ಮುನಿಗಳು ಇದ್ದಾರೋ, ಎಲ್ಲಿ ಮುನಿಗಳು ಇಲ್ಲ ಅಲ್ಲಿ ಶ್ರಾವಕರು ಇಲ್ಲ, ಇದಾರು ಇಲ್ಲ. ಪರಂತು ಇವತ್ತು ಈ ವರ್ಷಯೋಗದಿಂದ ಶ್ರವಣ ಪರಂಪರಾದಲ್ಲಿ ಆಷಾಢ ಸುದಿ ಚತುರ್ಥಿಯಿಂದ ಪ್ರಾರಂಭ ಆಗ್ತದೆ. ಮತ್ತು ಯಾವಾಗ ಲಾಸ್ಟ್ ಯಾವಾಗ ಆಗ್ತದೆ, ಕಾರ್ತಿಕ ವದಿ ಅಮಾವಾಸ್ಯ ಅಂದ್ರೆ ನಿರ್ವಾಣ ಲಾಡು, ಭಗವಂತನ ನಿರ್ವಾಣ ಲಾಡು ಎಷ್ಟಿದೆ ಅವನ ತನಕ ಚಾತುರ್ಮಾಸ ಇರ್ತಿದೆ. ಅಲ್ಲಿಂದ ಆದ್ದರಿಂದ ಆಷಾಢ ಮಾದಿ ಅಷ್ಟನಿಕ ಮತ್ತು ಕಾರ್ತಿಕ ಮಾ ಅಷ್ಟನಿಕ ಅರ್ಥಾತ್ 4 ಮಾಡ್ತಂಗ ಸಮಯವಧಿ ಹಿಡ್ಕೊಂಡ ಚಾತುರ್ಮಾಸ ಶಬ್ದ ಪ್ರಯೋಗ ಮಾಡ್ತಾರು. ಅಂದ್ರು ಶ್ರಾವಣ ಭಾದ್ರಪದ, ಅಶ್ವಿನ ಕಾರ್ತಿಕ ಮತ್ತು ಕಾರ್ತಿಕ ಶುಕ್ಲ ಪಕ್ಷದಿಂದ ಅಷ್ಟಾನಿಕ ಪರ್ವ. ಈ ಪ್ರಕಾರ ಈ 4 ತಿಂಗಳ ತನಕ ಚಾತುರ್ಮಾಸ ಕಾಲ ಹೇಳ್ತಾರು. ಆ ಕಾಲದಲ್ಲಿ ಚಾತುರ್ಮಾಸ ಶಬ್ದ ಪ್ರಯೋಗ ಮಾಡ್ತಾರು. ಸಾಧು ಸಂತರು ಇರ್ತರು. ಅವರು ಒಂದು ठिकाण ಒಂದು ದೀರ್ಘಕಾಲೀನ ಪ್ರವಾಸ ಇರ್ತಿದೆ. ಭಾಳ ದಿವಸ ತನಕ ಒಂದೇ ಸ್ಥಾನದಾಗ ನಿಲ್ತಾರೆ ಅವ್ರ. ಆ ಥರಾಗ ತ್ಯಾಗಿ ತಪಸ್ವಿ ಜನ ಪಾಠನ್ ಲೇಖನ ಎಲ್ಲ ಮಾಡ್ತಾರೋ 4 ತಿಂಗಳಲ್ಲಿ. ಮತ್ತು ಸ್ವಾಧ್ಯಾಯ ಸಾಧನ ಮತ್ತು ಅದೇ ದೀರ್ಘಕಾಲ ತನಕ ಆ ಟೈಮ್ ಹೆಚ್ಚು ಸಿಗ್ತದೆ. ಆದ್ದರಿಂದ ಧರ್ಮದ ಸೌತಲಾಗಿ ಶ್ರಾವಕರ ಸಮಾಜಗೆ ದೊಡ್ಡ ಪ್ರವಾಸ ಸಿಗ್ತಿದೆ. ಆದ್ದರಿಂದ इसलिए वर्षायोग के लिए श्रावक और श्राविका उभय पक्षों की दृष्टि से महत्वपूर्ण माना गया है. कृषि कार्य करने वाला किसान अंदर कृषि ಮಾಡೋರ ಏನಂತ ರೈತರ ಮಾಡೋರಿಗೆ 4 ತಿಂಗಳ ತನಕ ಅವ್ರ ಕೆಲಸ ಕಡಿಮೆ ಇರ್ತಿದೆ. ಮತ್ತು ಯಾಕಂದ್ರೆ ಆ ಸಮಯದ ಉದ್ಯಮ ವರ್ಷ ಪ್ರಮುಖ ಆಧಾರ ಇತ್ತು. ಶ್ರಾವಕರು ಏನು ಮಾಡ್ತಾರೋ 8 ತಿಂಗಳ ತನಕ ಚಾತುರ್ಮಾಸ ಬಿಟ್ಟ 8 ತನಕ ಅವರೆಲ್ಲ ಎಷ್ಟು ಕೆಲಸ ಮಾಡಿ ತೋಟದಾಗ ವ್ಯಾಪಾರ ಮಾಡಿ ಧನ ಸಂಪದ ಎಲ್ಲ ಪ್ರಾಪ್ತ ಮಾಡಿರ್ತಿದೆ. ಆ ಥರದ ಅವ್ರು 4 ತಿಂಗಳ ತನಕ ಧರ್ಮ ಕಾರ್ಯದಲ್ಲಿ ತ್ಯಾಗಿ ಸಾಧು ಸಂತ ಸಾಧನದಲ್ಲಿ ಅವರ ಸಾನ್ನಿಧ್ಯದಲ್ಲಿ ತಮ್ಮ ವರ್ತ ವಿಧಾನ ಅದು ಮಾಡ್ಕೊಂತ ತಮ್ಮದ ಏನು ಹುಡ್ಸಿಂದಾನೆ ದುಡ್ಡಿದೆ ಆ ಖರ್ಚು ಮಾಡ್ತಾರು. ಅದರಿಂದ ಅವ್ರಿಗೆ 4 ತಿಂಗಳದಾಗ ಎಷ್ಟು ಪುಣ್ಯ ಲಾಭ ಆಗ್ತೈತಿ ಅದು ವರ್ಷ ತನಕ ಕೂತು ತಿಂತಾರು ಅಂತ. ಈ ಲಾಭ ತಗೋಸಲಾಗಿ 4 ತಿಂಗಳ ತನಕ ಚಾತುರ್ಮಾಸದಾಗ ಸಾಧುಗಳ ಒಂದು ठिकाण ಇರ್ತಾರು. ಮತ್ತು ಇಷ್ಟೇ ಹೇಳಿದರು ಕೃಷಿ ಮತ್ತು ಕಾರ್ಯಕ್ರಮ ಉತ್ತಮ ಇದೆ. ವೈಸೆ ಭಾರತೀಯ ಸಂಸ್ಕೃತಿಯಲ್ಲಿ
ಪರಂಪರಾ ನೋಡ್ರಿ ಶ್ರಾವಣ ಮತ್ತು ಭಾದ್ರಪದ ತಿಂಗಳ ವಿಶಿಷ್ಟ ಪರ್ವ ಅಂದ್ರೆ 2 ತಿಂಗಳದಾಗ ಶ್ರಾವಣ ತಿಂಗಳದಾಗ ಭಾದ್ರಪದ ತಿಂಗಳದಾಗ ಎಲ್ಲ ಹಂಸ ಎಲ್ಲ ಏನಂತಾರೋ ಭಕ್ತಿ ಪೂಜಾ ಸಮಯ 4 ತಿಂಗಳದಾಗ ಪರ್ವ 2 ತಿಂಗಳದಾಗ ಇರ್ತಾವ ಎಲ್ಲ ಪರ್ವ ಅಷ್ಟಾನಿಕ ಪರ್ವ ಮತ್ತೆ ಇನ್ನು ದಶಲಕ್ಷಣ ಪರ್ವ ಮತ್ತು ದೀಪಾವಳಿ ಅಂತ ಮಹಾನ್ ಪರ್ವಗಳ ಈ 2 ತಿಂಗಳದಾಗ ಬರ್ತವೆ ಭಾದ್ರಪದ ಮತ್ತು ಶ್ರಾವಣ ತಿಂಗಳದಾಗ ಅಂತ ಮತ್ತೆ ಈ ತರ ಚಾತುರ್ಮಾಸದ ಅವಸರ ವರ್ಷ ತನಕ ಪ್ರಭಾವನೆ ಕೇಂದ್ರ ಆಗ್ತಿದೆ ಈ ವ್ರತದಿಂದ ಹೊರತು ಈ ದಿವಸದಾಗ ಹೊರತು ಉಪವಾಸ ಪೂಜಾ ವಿಧಾನ ಅದೇ ಅನುಷ್ಠಾನ ಮಾಡಿ ಶ್ರಾವಕಾಮ ಸಮಾಜ ಧರ್ಮ ಪ್ರಭಾವ ಮಾಡ್ತಾರು ಈ ಕಾರಣದಿಂದ ಮುನಿ ಸಂಘದಲ್ಲಿ ಧರ್ಮ ದೇಶನ ಧರ್ಮ ಉಪದೇಶ ಕೇಳ್ಕೊಂಡ ಆಚಾರ ವಿಚಾರ ವ್ಯವಹಾರ ವ್ಯಾಪಾರ ಅದರ ಶುದ್ಧತಾ ಮಾಡೋದ ಪ್ರಯತ್ನ ಮಾಡ್ತಾರು चातुर्मास बड़ी उपलब्धि ये है कि 4 माह में 4 तिंग तक आहार विचार व्यवहार व्यापार शुद्धि जुड़ जाती है यही शुद्धता इधे शुद्धता इधे गृह जीवनदाग चातुर्मास वर्षायोग सार्थकता ಆಗ್ತಿದೆ बल्कि तन्ना आचार व्यवहार तिळ्कोंड व्यक्ति आपोआप समझने लगे अतः मुनि संघ विराजमान है इन्होंने सामीप्य सेवा का लाभ सचमुच लिया श्रावक समाज इन दिनों श्रावक समाज ಈ ದಿವಸದಾಗ ಸಂಘದ ಪರಿಚಯ ನೋಡ್ಕೊಂಡ ಸಹಾಯಕ್ಕಾಗಿ ಸೇವಾ ಭಾವನಾದಿಂದ ಧರ್ಮ ಪ್ರವಾದ ಮಾಡ್ತಿದೆ इसलिए वर्षा कालದ वातावरण ಹಿಡ್ಕೊಂಡ ಧ್ಯಾನ ಇಟ್ಕೊಂಡ ಕಬೀರ ಹೇಳ್ತಾರೋ प्रेम की बदली आने से वर्षा होती है हृदय भीग जाने से जाता है समुद्र धरती भी हरी भरी हो जाती है ಅಂದ್ರೆ ಈ ವರ್ಷಾ ಕಾಲದಲ್ಲಿ ಎಲ್ಲ ಧರತಿ ಹಸರಾಗ್ತಿದೆ ಆದ್ರಿಂದ ठीक ಅದೇ ಪ್ರಕಾರ ವರ್ಷಾದಾಗ झरने वाली गुरुओं के प्रेम करुणामय ಅಂದ್ರೆ ವರ್ಷಾವಾಸದಲ್ಲಿ 4 ತಿಂಗಳ ಚಾತುರ್ಮಾಸದಲ್ಲಿ ಭಗವಂತರದ ಗುರು ಆಚಾರ್ಯ ಭಗವಂತರದ ಮತ್ತು ಸಾಧು ಸಂತರದ ಯಾವ್ದು ಉಪದೇಶ ಇರ್ತಿದೆ ಆ ಉಪದೇಶ ಕರುಣಾಮಯ ಉಪದೇಶ ತಿಳ್ಕೊಂಡ ಧರ್ಮದ ಪ್ರಾಣಿ ಮಾತ್ರದ ಹೃದಯ ಆನಂದಿತ ಆಗ್ತಿದೆ ಮತ್ತು ಈ ಜೀವನ ಧರ್ಮ ಸಂಸ್ಕಾರದಿಂದ ಎಲ್ಲ हसर ಆಗ್ತಿದೆ ಮತ್ತೆ ಆಗम शास्त्र अनुसार वर्षा की स्थापना करने के लिए क्षेत्र काल पूरा पर परिस्थिति विचार माडे श्रावक समाज सहमति तಗೊಂಡ ಚಾತುರ್ಮಾಸ ಸ್ಥಾಪನಾ ಘೋಷಣೆ ಮಾಡ್ತಾರು ಅಂದ್ರೆ ಚಾತುರ್ಮಾಸ ಮಾಡೋದು ವಿಚಾರ ಇದ್ರೆ ಬಿ ಎಲ್ಲ ಶ್ರಾವಕ ಸಮಾಜ ಕೂಡಿ ಮುನಿಗಳ ಸಾನ್ನಿಧ್ಯದಲ್ಲಿ ಹೋಗ್ತಾರೋ ಎಲ್ಲಿ ಮುನಿಗಳು ಇದ್ದಾರೋ ಯಾವ ಸ್ಥಾನದಾಗ ಇದ್ದಾರೋ ಅವರಂತಲೇ ಹೋಗಿ ಚಾತುರ್ಮಾಸ ವಿನಂತಿ ಪ್ರಾರ್ಥನಾ ಮಾಡ್ತಾರೋ ಮಹಾರಾಜ್ ನಮ್ಮಲ್ಲಿ ಊರದಲ್ಲಿ ಬಿ ಧರ್ಮಪುರ ಆಗೋ ಸಲುವಾಗಿ ನಿಮ್ಮ ಧ್ಯಾನ ನಮ್ಮ ಧರ್ಮ ಉಪದೇಶ ಸಿಕ್ತು ನಿಮ್ಮ ಧರ್ಮ ಉಪದೇಶದಿಂದ ನಮ್ಮೆಲ್ಲ ಜೀವದ ಆತ್ಮಕಲ್ಯಾಣ ಆಗ್ಬೇಕು ಸಲುವಾಗಿ ನೀವು ನಮ್ಮೂರಲ್ಲಿ ಚಾತುರ್ಮಾಸ ಬರ್ರಿ ಅಂತ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡ್ಕೊ ಹೋಗಿ ತಿರುಗಾಡ್ತಿರ್ತಾರೋ ಆಡೇಕ ಅಲ್ಲಿ ಅದು ನೋಡ್ಕೊಂಡ ಎಲ್ಲ ಸಮಾಜ ಯಾವ ಪ್ರಕಾರ ಐತಿ ಎಲ್ಲಿ ಐತಿ ಅದು ನೋಡ್ಕೊಂಡ ಮುನಿಗಳ ಚಾತುರ್ಮಾಸ ಸಲುವಾಗಿ ಆಶ್ವಾಸನೆ ಕೊಡ್ತಾರೋ ನಾವು ಚಾತುರ್ಮಾಸ ಸಲುವಾಗಿ ನಾವು ಯಾವಾಗ ಇದು ಪೊನ್ನೂರ್ ಮಲೆ ಚಾತುರ್ಮಾಸ ಮಾಡ್ತೀವಿ ಹಿಂದಕ್ಕಿನ ಚಾತುರ್ಮಾಸ ನಮ್ಮ ಪೊನ್ನೂರ್ ಮಲೆ ತಮಿಳ್ನಾಡಲ್ಲಿ ಆಗಿತ್ತು ಅಲ್ಲಿಂದ ಚಾತುರ್ಮಾಸ ಆದ ನಂತರ ವರೂರದಿಂದ ನಮ್ಮ ಗುಂಡನಂದಿ ಮಹಾರಾಜದ ಆದೇಶ ಇತ್ತು ಈಗ ನೀವು ಚಾತುರ್ಮಾಸ ಮಾಡ್ಕೊಂಡ ಈಗ ನಮ್ಮಲ್ಲಿ ಪಂಚಕಲನಕ್ಕೆ ಬರ್ರಿ ಅಲ್ಲಿ ಅವರ ಹೇಳೋಣ ಪಂಚಕಲನ ಬಂದೆವು ಆ ಬಂದ ನಂತರ ಅಲ್ಲಿಂದ ನಾವು ಅಲ್ಲಿ ಪಂಚಕಲನದಾಗ ಇದ್ದು ಅದ ಹೇಳಕ ಮಹಿಮಾಸಾಗರ ಮಹಾರಾಜದಿಂದ ಈ ನಿಮ್ಮ ಮೂಡಬಿದ್ರಿ ಜೈನ್ ಸಮಾಜದ ಮಹಿಳಾ ಮಂಡಳ ಸಮಾಜ ಅವರೆಲ್ಲ ಬಂದ ಆ ಮಹಾರಾಜ್ಗೆ ಏನು ಹೇಳಿದ್ರು ಮಹಾರಾಜ ನಮ್ಗೆ ಅಲ್ಲಿ ಆಯ್ತು ನಮ್ಮ ಫೋನ್ ಬಂತು ಅಲ್ಲಿ ಇದಕ್ಕೆ ನಮ್ಮ ವರದಲ್ಲಿ ಹೆಂಗೆ ಐತಿ ನಿಮ್ಮ ಚಾತುರ್ಮಾಸ ಮೂಡಬಿದ್ರಿ ಆಗೈತಿ ಪಕ್ಕ ಆಗೈತಿ ಅಲ್ಲಿ ಭಟ್ಟಾರಕ ಮಹಾರಾಜರ ಮಹಿಳಾ ಸಮಾಜ ಬಿ ಎಲ್ಲ ಕೂಡಿ ಹಾ ಅಂದಿದಾರು ಒಂದು ಚಾತುರ್ಮಾಸ ಅಲ್ಲೇ ಹೋಗ್ರಿ ಅಂತ ಆ ವಿಚಾರ ಮಾಡ್ಕೊಂಡ ಅವರೆಲ್ಲರೂ ಹೆಂಗಸರು ಬಂದರು 2-3 ಸರ್ತಿ ಬಂದಿದ್ರು ದಾರಿಯಲ್ಲಿ ಮತ್ತೆ ಹುಂಚಾದಲ್ಲಿನೂ ಬಂದಿದ್ರು ಮತ್ತೆ ಇಲ್ಲಿ ನಿಮ್ಮ ಶಿರ್ಲಾಲ್ದಾಗಿ ಶಿರ್ಲಾಲ್ದಲ್ಲಿ ಬಂದಿದ್ರು ಅಲ್ಲೆಲ್ಲ ಬಂದ ಸ್ವಾಮೀಜಿ ಬಿ ಇಲ್ಲಿ ಯಾವ ಊರದ ಬಾಡ್ನಾಡು ಅಲ್ಲಿ ಬಂದಿದ್ರು ಅಂತ ಅಲ್ಲಿಂದೆಲ್ಲ ಫಿಕ್ಸ್ ಆದ ನಂತರ ನಾವ್ರ 20ನೇ ತಾರೀಕು ಮೂಡಬಿದ್ರಿ ಬಂದ ನಾವು ಪ್ರವೇಶ ಮಾಡಿದೆವು ಅಲ್ಲಿಂದ ನಾವ್ರು ಈ ಚಾತುರ್ಮಾಸ ಸ್ಥಾಪನಾ ಮಾಡೋ ಸಲುವಾಗಿ ಇಲ್ಲಿ ಬಂದಿದ್ದೇವೆ ಈ ಸಮಾಜ ಎಲ್ಲ ಚೆನ್ನಾಗಿ ಕಾಣಿತು ಅಂತ ನಾವ್ರ ಚಾತುರ್ಮಾಸ ಮಾಡಕ್ಕೆ ಇಲ್ಲಿ ಬಂದಿದ್ದೇವೆ ಈ ಪ್ರಕಾರ ನಮ್ಮ ಚಾತುರ್ಮಾಸ ವಿಚಾರ ಬಂದ ನಾವ್ರು ಇಲ್ಲಿ ಬೆಳೆದೆವು ಮತ್ತೆ ದೊಡ್ಡ ನಮಗೂ ಏನೈತಿ ಇಚ್ಛಾ ಇತ್ತು ಈ
ದೊಡ್ಡ ಶರೀರ ಇರಬೇಕು, ಪ್ರಭಾವನಾ ಶರೀರ ಇರಬೇಕು, ಪ್ರಾಚೀನ ಶರೀರ ಇರಬೇಕು. ಅಂತ ಪ್ರಾಚೀನ ಶರೀರದಲ್ಲಿ ನನ್ನ ಮೊದಲ ಚಾತುರ್ಮಾಸ ವಿಚಾರ ಇತ್ತು ಚಿಕನ್ ಕೊಡ್ಗೆ, ಕರ್ನಾಟಕದಲ್ಲಿ ಚಿಕನ್ ಕೊಡ್ಗೆ ಹೊರನಾಡು ಅಂತೇಳಿ ಅಲ್ಲಿ ವಿಚಾರ ಇತ್ತು. ಪರಂತು ಅಲ್ಲಿ ಏನಾಯ್ತು, ಅಲ್ಲಿ ಚಾತುರ್ಮಾಸ ಮಾಡಿದ್ರೆ ಪಕ್ಕ 2-3 ವರ್ಷದಲ್ಲಿ ನಮ್ಮ ದುಮಾಲ್ ಹತ್ತಿದ್ರು ಅವರ ಚಾತುರ್ಮಾಸ ಮಾಡಿ ನಮ್ಮಲ್ಲಿ ಬರಬೇಕು. ಪರಂತು ಅಲ್ಲಿ ಆಯ್ತೇನ, ಅಲ್ಲಿ ಕಳಸದಲ್ಲಿ ಪಂಚಕಲನ ಕೆತ್ತು, ಅಲ್ಲಿ ಆಚಾರ್ಯ ಗೊಂಡದನ್ ಮಾಡಿದ್ರೆ ಸಂಘ ಸಹಿತ ಚಾತುರ್ಮಾಸ ಬಂದಿದ್ರು. ಅಂಡ್ ಅಲ್ಲಿ ಕಮಿಟಿದವ್ರ ಎಲ್ಲಾರು ಕೂಡಿ ವಿಚಾರ ಮಾಡಿದ್ರು. ಕಮಿಟಿ ಎಲ್ಲ ಊರೆಲ್ಲ ವಿಚಾರ ಮಾಡಿದ್ರು, ಮಾರ ಇಲ್ಲ ನಮ್ಮ ಮಹಾರಾಜನ ಚಾತುರ್ಮಾಸಕ್ಕೆ ಇಲ್ಲೇ ತರೋದ. ಪರಂತು ಕಮಿಟಿ ಅಧ್ಯಕ್ಷ ಅವ್ರೇನು ಹೇಳಿದ್ರು, ಅವ್ರೇನ್ ಮಾಡ್ರು, ಇಲ್ಲಿ ನಮ್ಗ 3 ಚಾತುರ್ಮಾಸ ಪಂಚಕಲನಕ್ಕಿದ್ದು, ಒಂದು ಕಳಸ, ಒಂದು ಸಂಶಯ, ಮತ್ತೆ ಒಂದು ಅದ್ಯಾವ ಊರು ಇರುತ್ತೆ ಮತ್ತೊಂದ ಮಾಯಸಂದ್ರ, ಹಿಂಗೆ ಯಾವ ಊರ ಹೆಸರಿದೆ ಅಲ್ಲ, ಬೋಳಂಬ ಇಲ್ಲ, ಬೇರೆ ಮತ್ತೊಂದಿತ್ತು. ಆ 3 ಇದ್ದು 3 ಚಾತುರ್ಮಾಸದಾಗ ಆಸ್ಪಾಸ್ ಊರಿದ್ದೇವೆ ಅಂತ ನಮ್ಗಲ್ಲಿ ಅಲ್ಲಿ ಗುಲ್ಬರ್ಗದಿಂದ ಮಹಾರಾಜ ಎಲ್ಲ ಹೇಳಿದ್ರು, ಇವ್ರ ಆಸ್ಪಾಸ್ ಎಲ್ಲ ಬಂದ ಇಲ್ಲಿ ಸಹಯೋಗ ಮಾಡ್ಬೇಕು ಅಂತ. ಸಹಯೋಗ ಮಾಡೋ ಸಲುವಾಗಿ ಅವ್ರಂದ್ರು ಈ ವರ್ಷ ಬೇಡ, ಮುಂದಿನ ವರ್ಷ ನೋಡ್ತೇವೆ, ಈ ವರ್ಷ ನಮ್ಗೆಲ್ಲ ಈ ಚಾತುರ್ಮಾಸ ಕಳಿಸ್ದವ್ರೀಗ ನಮ್ಗೆಲ್ಲ ಸಹಯೋಗ ಮಾಡೋದೈತಿ ಅಂತ, ಈ ಚಾತುರ್ಮಾಸ ಬೇಡ ಅಂತ ಅವ್ರು ಹೇಳಿದ್ರು. ಆ ನಂತರ ಮಹಿಮಾ ಸಾಗರ್ ಫೋನ್ ಹೋಯ್ತು, ಅವ್ರು ವಿಚಾರ ಮಾಡಿ ಅವ್ರು ಇಲ್ಲಿ ಪಕ್ಕ ಮಾಡಿದ್ರು. ಅಲ್ಲಿ ಮಹಿಳಾ ಮಂಡಲ್ಗ ಸ್ವಾಮೀಜಿಗೆ ಅವ್ರವ್ರದ್ದು ಏನ್ ಮಾತಾಗಿತ್ತು ಅವ್ರು ನಿಮ್ಗೆ ಗೊತ್ತಾ. ಪರಂತು ಮಹಿಮಾ ಸಾಗರ್ ಅಲ್ಲೆಲ್ಲರೂ ಹೇಳಿದಾರು, ಚಾತುರ್ಮಾಸ ಎಲ್ಲರೂ ಸಮಾಜ ಅಂದಿದಾರು ಅಂತ ನಾವು ಇಲ್ಲಿ ಮೂಡಿಬಿದ್ರಿಗೆ ಬಂದೆ. ಈ ಪ್ರಕಾರ ಇಲ್ಲಿ ಚಾತುರ್ಮಾಸದ ನಿಶ್ಚಿತ ಆಯ್ತು. ಈ ಪ್ರಕಾರ ನಮ್ದು ಏನೈತಿ ಅಲ್ಲ ಪ್ರಯಾಸ ಮಾಡ್ತಾರ ನಾವೆಲ್ಲ. ಶ್ರಾವಕ ಸಮಾಜ ಪೂರೇ 4 ತಿಂಗಳ ತನಕ ಉತ್ಸವ ರೂಪ ನಮ್ಗೆ ಸಹಯೋಗ ನೀವು ಇರಬೇಕು. ಈ ಚಾತುರ್ಮಾಸ ಎಲ್ಲ ಸಂಪೂರ್ಣ ಉತ್ತಮ ರೀತಿಯಿಂದ ಪಾರು ಮಾಡೋ ಸಲುವಾಗಿ ನೀವು ಎಲ್ಲರೂ ತಯಾರಿ ಇರಬೇಕು. ಈ ಪರಪೂಜೆ ಚಾತುರ್ಮಾಸ ಕ್ಷಣದಲ್ಲಿ ನಾವ್ರೆಲ್ಲರೂ ಹೃದಯದಿಂದ ನೀವು ತಾಕತ್ ಕೊಡಬೇಕು. ನೀವು ಎಲ್ಲರೂ ಬಂದ ದಿವಸ ಎಲ್ಲರೂ ಬಂದ ಈ ಚಾತುರ್ಮಾಸದಾಗ ನೀವರೆಲ್ಲ ಪ್ರವಚನ ಉಪದೇಶ ಕೇಳಕ್ ಬರಬೇಕು, ವ್ರತ ಉಪವಾಸ ಧಾರಣ ಮಾಡಬೇಕು ಅಂತ ನಿಮ್ಗೆ ಎಲ್ಲರಿಗೂ ನಾವ್ರ ಹೇಳ್ತೇವೆ. ಈ ಪ್ರಕಾರ ನಾವು ಜಬಲ ಆದಿನಾಥ್ ಭಗವಾನ್ ಕಿ ಮತ್ತಿನ ಈ ಚಾತುರ್ಮಾಸ ದಿಗ್ಬಂಧನ್ ಇನ್ನು 4 ತಿಂಗಳ ತನಕ ನಾವು 10 ದಿಶಾದಲ್ಲಿ, ಪೂರ್ವ ದಿಶಾದಲ್ಲಿ 10 ಕಿಲೋಮೀಟರ, ಉತ್ತರ ದಿಶಾ ದಕ್ಷಿಣ ದಿಶಾ ಕಡೆ 10 ಕಿಲೋಮೀಟರ, ಪಶ್ಚಿಮ ದಿಶಾ ಕಡೆ 10 ಕಿಲೋಮೀಟರ, ಉತ್ತರ ದಿಶಾ ಕಡೆ 10 ಕಿಲೋಮೀಟರ, ಆಗ್ನೇಯ ದಿಶಾಲಿ 10, ಆಗ್ನೇಯ ನೈಋತ್ಯ ದಿಶಾಲಿ, ವಾಯವ್ಯ, ಈಶಾನ್ಯ, ಈ ಪ್ರಕಾರ ಈ 4 ದಿಶೆಯಲ್ಲಿ 10 ಕಿಲೋಮೀಟರ, ಊರ್ದಿನವೇ 10 ಕಿಲೋಮೀಟರ್, ತೆಳಗೆ 10 ಕಿಲೋಮೀಟರ. ಇನ್ನು 10 ದಿಶೆಯಲ್ಲಿ ನಾವು 10 ಕಿಲೋಮೀಟರ್ ಅಂತರ ಇಡ್ತೇವೆ. ಬಾಕಿದ್ದೆಲ್ಲ ನಾವ್ರ ದಿಗ್ಬಂಧನ್ ಇದೆ. ಅದ್ರ ಮುಂದಿನವ್ರು ಯಾರು 4 ತಿಂಗಳ ತನಕ ಎಲ್ಲಿ ಹೋಗೋದಿಲ್ಲ. ನೀವು ಹೋಗಂದ್ರೆ ಭೀ ಹೋಗೋದಿಲ್ಲ. ಹೇಳ್ತಾ ಮತ್ ಮಹಾರಾಜ್ ಇನ್ನು ದಕ್ಷಿಣಕ್ಕೆ ದಕ್ಷಿಣ ಶಾಸನ ಮುಂದೆ, ಪಶ್ಚಿಮಕ್ಕೆ ಪಶ್ಚಿಮ ದಿಕ್ಕು ಶಾಸನ ಮುಂದೆ, ಉತ್ತರಕ್ಕೆ ಉತ್ತರ ದಿಕ್ಕು ಸಮೃದ್ಧ ಯೋಗಿ ಶಾಸನ ಮುಂದೆ ಇತಿ 4 ದಿಕ್ಕುಗೆ ಒಂದ್ಸಾರಿ ಸುತ್ತು ಬನ್ನಿ. ಹಾಗೆ ಅಲ್ಲೇ ನಿಂತಲ್ಲಿ ನಮಸ್ಕಾರಂ ಕುರ್ಯಾತ್. ತಲೆಯ ಮೇಲೆ ನಮಸ್ಕಾರವನ್ನು ಮಾಡಿಕೊಂಡು ನಾವು 4 ದಿಕ್ಕಿಗೆ ನಮಸ್ಕಾರ ಮಾಡಿ ಅಲ್ಲಿರುವಂತಹ ಎಲ್ಲ ಅರಾಂತ ಸಿದ್ಧ ಆಚಾರ್ಯರಿಗೆ ನಮಸ್ಕರಿಸಿ, ನಮ್ದು ಪ್ರಯಾಣ ನೀವು ಮಾಡಬೇಡಿ, ಮಾಡಿದ್ರೆ ನಮ್ಗೆ ನೀವೇ ಅದಕ್ಕೆ ಹೊಣೆ. ನಾವು ನಮ್ಮ ಪ್ರಯಾಣವನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಬದಲಾಯಿಸ್ತೇವೆ. ಆಚಾರ್ಯರಾಗೆ ಪೂರ್ಣ ರೂಪದಲ್ಲಿ 40 ಕಿಲೋಮೀಟರ್ ಮಾಡುವುದಿಲ್ಲ. ಆದರೆ ದಶಲಕ್ಷಣದ ಪ್ರಾರಂಭ ದಿವಸದವರೆಗೆ ನಮಗೆ ಈ ನಿಯಮ ಕಾಯಂ ಇರ್ತದೆ. ಮತ್ತೆ ದೂರದ ಊರಿಗೆ ಹೋಗ್ಬೇಕಂತ ಅನಿವಾರ್ಯ ಕಾರಣ ಇದ್ದಲ್ಲಿ ನಾವು ಹೋಗ್ತೇವೆ. ಮಹಾರಾಜರು 10 ಕಿಲೋಮೀಟರ್ಗೆ ಮಾಡಿದ್ದಾರೆ. ಅಂದ್ರೆ ಕಲ್ಲಬೆಟ್ಟುವರೆಗೆ ಹೋಗ್ಬೋದು, ಪೂರ್ವದಲ್ಲಿ ಮಾರ್ನಾಡ್ವರೆಗೆ ಹೋಗ್ಬೋದು, ದಕ್ಷಿಣದಲ್ಲಿ ಪುತ್ತಿಗೆವರೆಗೆ ಹೋಗ್ಬೋದು. ಮಹಾರಾಜರೇ ಇಚ್ಛಾಮಂತೆ ಸಿದ್ಧಭಕ್ತಿ ಕಾವತ್ತು ಸಾಲೆ ಚೋಮ್ ಸಮನಾಣ ಸಮಚಾರಿತ ವಿತ್ತಾಣಂ ಅಟುಮಿಕಾಣಂ ಅಟ್ಟುಗುಣ ಸಂಬಂಧಾಣಂ ಮುಟ್ಟುಲಮಿತಿ ಮಿಟ್ಯಾಣಂ ತೋ ಸಿದ್ಧಾಣಂ ನೇ ಸಿದ್ಧಾಣಂ ಸಂಯಮಿದ್ದಾಣಂ ಚಾರಿತ ವಿದ್ದಾಣಂ ಅತ್ತಣಾಗದ ವಟ್ಟವಾಣ ಕಾಲತೆ ಸಿದ್ಧಾಣಂ ಸವ ಸಿದ್ಧಾಣಂ ಚಿಕಾಲಮಂ ಚೇಂ ಪೂಜ್ಯ ಮುಂದಾಂ ನಮಸ್ಸಾಮಿ ದುಃಖ ಕೋಕಮಕ ಬೋಲಾವು ಸುಗಾಯ ಗಮನಂ ಜಮಾಯ ಮರಣಂ ಜಿನಗುಣ ಸಂಪತ್ತಿ ಹೇವು ಮಜ್ಜಂ. ಓಂ ಚತ್ತ ನಮೋ ಅರಿಯಂತಾಣಂ ನಮೋ ಸಿದ್ಧಾಣಂ ಎಲ್ಲರೂ ಹೇಳಿ. ನಮೋ ಆಯಿರ್ಯಾಣಂ
नमो वज्जायाणं नमो लोये सवसावणं चत्तारि मंगलम अर्यंता मंगलम सिद्धा मंगलम सावो मंगलम केवली पन्नतो दमो मंगलम चत्तारि लोगुत्तमा अर्यंत लोगुत्तमा सिद्धा लोगुत्तमा साहो लोगुत्तमा केवली पन्नतो दमो लोगुत्तमा चत्तारि शरणं पवज्जामि अर्यन्ते शरणं पवज्जामि सिद्धे शरणं पवज्जामि साहो शरणं पवज्जामि केवली पन्नतो दम्मं शरणं पवज्जामि मुद्देषु पंधारसकं भूमिषु जावरंतान भयवंतानम आदिरान तितिरान जनान जनुत्मानम केवल्यान सिद्धान बुद्धान प्रणुदान तेदान पारडान दमरंदम देशांदम नागानंदम ओरचारुंच कोट्टिनम देवाय देवानां दर्शनां चरितां सदा करेमि क्रियमं करेमि बंते सामायिं सवसाव जगम पच्चकामि जाजवंतवेन मन सवसा काळेन अन्नं करंतं पि समनुनां तस्मन्ते विचारम पडिकमां निंदामि करामि अपानं जावरंतान भयवंतानं पजिवासं करेमि ताव कालं पावकं उच्चरमो स्वामी नवबानोकान जिनवरें दित्तेरे केवली अनंत जिने नारपौरलो यमये व्यमरले मापण्णे लोय सुजय रे दमं तित्तंकरे जिने वंदे अरंत किति संचवि संचैव केवलीनो उसामज्यंच वंदे संभवाभिनंदनंच समयंच पौम पौम सुवासं जिणंच चंदपहं वंदे सूयंच पुपयंत सियला सेयंच वासपूज्यंच विमलमनंतं वयमं धम्मं शान्तिंच वंदामि कुन्तुंच जिनवरिन्दं अरंच मल्लिंच सुवयंच नमिं वंदे अरिटणेमिं तापासं वड्डमाणंच एवमय भूताय मूला पै जन्मना च विसंपि जिनवरातिते रामि पश्यन्तु केते वंदे मय्यायद लोकोत्तमा जना सिद्धा रोगनारलांदन्तु समाहिंच मे ओहिं चंदे हिम निमले राय चे भया संता सायुर्म गंभीरा सिद्धा सिद्धिम संतो जाति जे रोग वर्णातुर शोक सहस्र पिता दुसर मलक पतन सदत्या पति बुद्धि चेत सा जीवित बंबु चंदु बिंबर चपलम तत्वसाय भूतया सकल विद विचिंत मनिया प्रसिमाय वनांत मासिता वत समिति गुप्त संयुता समसक मादाय मनस्वीत मोहा ध्यान अध्ययन वसंगता विषदे कर्मणाम तपस्यारंते जनकर किरण कर संतप्त शीलान जन स्पृहा बल पटला वलितना शीतलित कर्म बंधना विमुक्त मदन दर्पतिक साय गरुत मत्सरा गिरिशिखरे चंड क्रीडाभिमुख सितो दिगंबरा सज्ञानामृत पावि शांति पयाशिच मान पुण्यकाय दित संतो छत्र के स्थाप चौरते सहिते मुनिंद्रे शीघ्र कज्जलाल मिलिंद चित्रते भीम चंडासन शीतल रुष्ट भी गगनतलम विलोक जलदे सहितम शिरसा तपोधना पुनरपीता तुलेशु विषमासु निशासु विशंकमासते जलधारा सिर ताड़ता न चलंती चरता सदा नरसिंहा संसार दुख वीरवा परिचार गाते न प्रवीरा अवृत भारत कनवार पुतंग प्रातने धर्मत सात्कार वे पुरुषराजनिष्ठया ये समराध देवता शिशिरिसाम तुषार विश्वाम गौमे ती चतुपते शिता इति युगोत्रेतः न सकल तपशालना प्रवृद्ध पुण्यकाया परमान सुखेशा समदो बदंता प्रावट काले स्वादिवासा हेमंते रातबदे काष्ठवत तक्त देहा ग्रीष्मे शिवराष्ट्रप्ता गिरीशग्रस्तान कोटंतरस्ता ते धनुर्ना निश्चयनिभूता गिम्मे गिरिशरत्ता वृक्तुरणीसु सैनाते साबंदी मोगिचम गिरिकंदर दुर्गेशु वसंते गंबरा पाणिपातरास्ते अंतिम पुरामतिम इच्छामते युगो भक्ति काउदसलचम अड्डा दिवसमुदेशु पंधारसकमुविसु आदवन कुल अभोष्टान मो विरासने कपास गुणासन चौतान योगजुतानम सौसानम शयान चिकाल मंचे में पूजे में बंदामि नमम सामी दुख को कम को भूइलाउ सुखे गमनम समामरणम जिन गुण संपत्तियो मज्जम अतः क्रियायाम अतः वर्षायोग प्रतिष्ठापन क्रियायाम पूर्वाचरण सकम चातम भावजा वंदनास्तवतम श्रीमत चैत्य भक्ति कायसर्गम करो में साक्षात भगवते नमोकार मंत्र जपा वर्षेषु वर्षांतर पर्वतेषु नंदीरचयानसमंदरेषु यावंसे तयत्न लोके सर्वाणि वन्दे जिनपुंगवानाम् अमुचलगतानां कृतिमानां मनोभगतानां देवैमानिकानां ये मुजगतानां देवराजात्तानां जनोन्दलियानां भावतो स्मरामि जम्बूदातक पुष्पराज पुष्पराक्षेत्रत्रैव वा चन्द्राभूषकण्ठकण्ठकन प्रावगणा भाजना सम्यक् ज्ञानचरित लक्षणधरा दग्धाष्टकर्मेन्द्रा भूतानागत वर्तमान समय तेभ्यो जनेभ्यो नमः श्रीमन्मेरो कुलाद्रो रतिगुरे शान्मलो जम्बवृक्षे वक्षारे चैतवृक्षे रतिवृक्षे कुण्डले मानुषाङ्के ईश्वाकारे जनाद्रो दद्दुसुकरे वन्तरे सर्गलोके ज्योतिलोके भुवन्दे भुवनमतले यानि चैत्यालयानि
देवासुरेन्द्र नाग समर्चितेभ्य पाप प्रणाशकर भव्य मनोहरभ्य घंटाध्वजादि परिवार विभूषितेभ्यो नित्यानो जगति सर्वजनालेभ्य इच्छामन्ते चैवते काउतसालोचम अहलो यतिलुलभे किटमा किटमाणि जाणजिंच्याण ताण सवाण तिसुलवेश भवन वासुवाण तज्योष्य कपोषेति शिवाजपर दिवेन नानेन दिवेन गंधेन दिवेन अख्येन दिवेन पुपेन दिवेन चुण्डेन दिवेन 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 वासेन नित्यकालमञ्चन्ते पूजन्ते वन्दन्ति चै महाकल्याण पूजन करन्ति अहमेव सन्तो तत्सन्तांसि कालमञ्चेमि पूजयामि वन्दामि नमस्सामि दुःखको कमको भोयिराहु सुखे गमने समायमनं जिनगुण संपत्तियो मज्जम अत वर्षा प्रतिष्ठापन किया पूर्वाचरण सकम चातम भाव जवन श्रीमत् पंचमहा गुरु भक्ति काय सर्गम करोमि हम काय सर्ग श्रीमद बरेन्द्र मुकुट प्रकटित मन किरण वारि धारा भी प्रक्षार्य परोगिला प्रणमामि जनेश्वरान् भक्त्या अष्टगुण समपेतान् पुनष्ट दुष्टाष्ट कर्म समितिन सिद्धांत सिद्धमनन्तान् नमस्कारो मिष्ट तुष्ट संसिद्धे साचार जल दिन पतिर शुद्धोच्चारण निरतानाम् आचार्याणां पद कमलानि सदेशिर्षिमेहम् मिथ्यावादे मधोग्रह ध्वांत पद्वंश वचन संदर्भान उपदेशकान प्रपद्ये दूरितारि प्रणाशाय सम्यक दर्शन दीप प्रकाश काम ये बोध संभूता बोरी चरित पताकास्तु साधु गुणासुने पांतो सिद्ध सिद्ध सूर्य देशक साधु वरान मल गुणगुणो पेतान पंच नमस्कार पदेस्ति संध्यम विमोक्षलाभाय ऐसा पंच नमस्कार सर्व पाप प्रणाशना मंगलान सर्वेषां प्रथम मंगलम भवेत् अरस सिद्धाचार्योपाध्याय सर्व साधुआ कुर्वन्तु मंगलान् सर्वे निर्वाण परमश्रियं सर्वान् जनेन्द्र चन्दान् सिद्धान् आचार्य पाठकान् साधुन् रत्नत्रयं च वन्दे रत्नत्रय सिद्धे भक्त्या पान्तु श्रीपाद पद्मानि पंचान परमेष्णां लालितानि सुरादि च चूडामणिमरिचिवे प्रातिहारे जिना सिद्धान् गुणेश्वरे समाधवे पाठकान् साधु गणष्ठिस्तुवे इच्छामन्ते पंचमते काउतसालोचम अट्टमसंस्थानम् अरन्तानम् अट्टगुण संपन्नानो डुलमत्तं पेट्यान् सिद्धानम् अट्टमसंस्थानम् आयर्यानम् आयरादिसुदानस्य वज्जायनम् तेरन गुण पारयानम सवसावनम श्रेयानिच कालमंचेमि पूजयामि वन्दामि नमस्सामि दुःखको कमको भुइलाओ सुखे गमनम समाय मरणम जिन गुण संपत्तियो मज्जम अत वर्षा प्रतिष्ठां क्रियां पूर्वाचरण सकम चार्तम भावजा वंदनास्तव समेतम श्रीमत् शांति भक्ति काय स्वर्गम करोमि नमो नमो अष्ट नव मंगल द्रव्य ಒಂಬತ್ತು ಜಪ ಒಂಬತ್ತು ಬಾರಿ ನಮೋ ಹರಿಯಂತಾಣಂ ನಮೋ ಸಿದ್ಧಾಣಂ ನಮೋ ಹರಿಯಂತಾಣಂ ನಮೋ ಸಿದ್ಧಾಣಂ ನಮೋ ಹರಿಯಂತಾಣಂ रत्न प्रतिवर्गे पद्वस्तिघात कर्माना केवल ज्ञान भास्करा कुर्वन्तु जगतां शांति स्वादनेश्वरा इच्छामन्ते शांतिमत्ते काउतसालोचम पंचमा कल्याण सपनानम अठमा पाठ सय्यानम चौथी सात विशेषम बत्तीस देवेंद्र मणिमोड भव्यान बलदेव वाय चक्कर शिवनि जय अनकर गोडानम उषाय चक्वचंदिकालमंचेमि पूजयामि वन्दामि नमो स्वामी दुःखको कमको भोइलाओ सुखे गमनम समायमणम जिनगुण संपत्तियो मज्जम अत वर्षायोग प्रतिष्ठापन किया पूर्वचरण सकल चार्तम भावजा वंदनास्तव समेतम श्रीमत सिद्ध भक्ति योगी भक्ति चैत्य भक्ति पंचवती शांति भक्ति तत्व तदिना दोषिता मात्र उत्तम समाधि भक्ति काय सर्गम करो हम काय नव काय सर्ग स्वात्माविक समिति लक्षण चक्षा पश्यन पश्याम देवत्वाम केवल्यान चक्षा शास्त्राभ्यासो जनपतिनुते संगते सर्वदारे सदृत्तानां गुणता दोषवादे च मौनम सर्वस्यापि पितवचो भावना चाद्दत्ते संपद्यतामो यावदेते बोरगा जैन मार्ग ऋषण मार्ग निर्वेगता जन्मस्तोमति निष्कलंक विमुक्ति भावना संभवन्तु जन्म जन्मी गुरुमूले यत्नित्य यत्य सिद्धांत साथ सद्गोचे मम भवतु जन्म जन्मनि सन्नसम समन्वितं मरणम जन्म जन्म कृतं पापम जन्म कोटि समारितं जन्मोपचारा मूलम अन्नते जन बंधनात् आबाल्या जन देव देवता श्रीपादो सेवया सेवा सक्तमने कल्पतया कालो दयावद्गता त्वां तस्या फलमरेतजना प्राण प्रयाण क्षणे त्वन्नाम प्रतिबद्ध पठने कंठो सुकुंठ मम तौ पादो मम हृदयं तव पदद्वये लीनं
तिष्ठ जनेन्द्र तावद्यावन् निर्वाण संप्राप्ति एकापि समर्थयं जनभक्त दुर्गतिं निवारयितुं पुण्यार्थ पूरयितुं दान्तमुक्तस्य कृतिना पंच अरिंजय नामे पंचे मदिसाय रेजिने वंदे पंच सोयर नामे पंचे सिमंदरे वंदे रणत्यंच वंदे च विजनि सौदा वंदे पंच गुरुना वंदे चारणं चरणं सदा वंदे अरमित्यक्षर ब्रह्मवाचकं परमेष्ठिनः सिद्ध चक्र सद्बीजं सर्वता प्रदद्महे कर्माष्टकं निर्मुक्तं मोक्षलक्ष्मी कीर्तनं सम्यक्त्वादिगुणोपेतं सिद्धचक्रं नमाम्यहम् आकृष्टं सुरसम्पदामुदते मुक्तिस्य वशतां मुच्चाटं पुनर्जगत्वां विद्वेषमात्मेन साम् स्तम्भं दूरमनं प्रतिप्रेणतो मोहस्य सम्मोहनं पायात् पञ्चनमस्क्रियाक्षरमयीक्षाराधना देवता अनन्तानन्त संसार सन्तति छेदकारणं निन्दराजपदाम्बोज स्मरणं शरणं मम अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्षाजनेश्वर नहि त्राता जगत्रे वीतरागात् परो देवो न भूतो न भविष्यति जनेर्भक्ति जने सदामेस्तु भवे भवे याचेहं जनतौ चरणारविन्दयोर्भक्तिं याचेहं पुनरपितामेव तामेव इच्छानौकापलयं यान्ति शाकिनी भूतबन्धगा विषं निर्विष्टां यान्ति स्तुतिमाने जनेश्वरे इच्छामन्ते समाविते कावतसर्वोच्च सर्व परमब्जालकरणं समावितं कालमध्यमे पूजयामि वन्दामि नमामि दुःखकोकमकोवैलाव सुगमनं स्मरणं संपत्ति मज्जं चलो पार्श्वनाथ भगवान की ಇನ್ನು 4 ತಿಂಗಳು ತಗೊಂಡವ್ರು ಪಕ್ಕ ಅದು ನೀವು ಹೋಗಂದ್ರೆ ಭೀ ಹೋಗೋದಿಲ್ಲ ನೀವು ಕೈ ತೆಗೆದ್ರೆ ಹೋಗಂದ್ರೆ ನೀವು ಹೋಗೋದಿಲ್ಲ ಯಾಕ 4 ತಿಂಗಳು ತಗೊಂಡವ್ರು ಯೋಗ ಮಾಡ್ಕೊಂಡು ಇರೋರಲ್ಲ 4 ತಿಂಗಳು ಯೋಗ ಆ ಯೋಗದಾಗ ಹುಲಿ ಬಿ ಇರಲಿ ಯಾವುದು ಬರಲಿ ತಿನ್ನಕತ್ರ ಭೀ ನಾವು ಹೋಗೋದು ಇಲ್ಲ ಅಲ್ಲೇ ನಿಂತು ಬಿಡೋದು ಈ ಪ್ರಕಾರ ಚಾತುರ್ಮಾಸ 4 ತಿಂಗಳು ಸ್ಥಾಪಿತ ಆಯ್ತು ನೀವು ಇನ್ನೆಲ್ಲಿ ಹೋಗೋದ್ರೆ ಹೋಗೋ ಶಕ್ಕಿಲ್ಲ ದೃಢವಾದ ನಿರ್ಧಾರ 4 ತಿಂಗಳು ತಗ ಕಟ್ಟಿಬಿಟ್ಟಿನವ್ರ ಇನ್ನು ಎಲ್ಲಿ ಹೋಗೋದಿಲ್ಲ ಅಂತೆ ಹಾಕೋಣ ಜೈ ಬೋಲೋ ಗುಲಾಬ್ ಮಹಾರಾಜ್ ಕಿ 4 ತಿಂಗಳು ತಗ ನಮ್ನ ನೀವು ಕಟ್ಟಿರಿ ನಾವು ಕಟ್ಟಿದೆವು ನೀವು ಬಿ 4 ತಿಂಗಳಾಗ ನೀವ್ರಿಗೆ ಬಿಟ್ಟಲ್ಲಿ ಹೋಗಬಾರ್ದು ಎಲ್ಲಿ ಹೋಗೋದಾಯ್ತ್ರ ಗುರುಗಳು ಹೇಳಿ ಹೋಗ್ಬೇಕು ಮಹಾರಾಜರು ಕೆಲಸತೆ ನಾವು ಹೊರಟಿದೆವು ಮಹಾರಾಜರು ಹೋಗೋದಿಲ್ಲ ನೀವು ಕೂಡ ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ 4 ತಿಂಗಳು ಅವ್ರ ಜೊತೆಗೆ ಇರ್ಬೇಕಂತ ಹೇಳ್ತಾ ಇದ್ದಾರೆ ಮನೆ ಮಠ ಎಲ್ಲ ಮಠದ ಹತ್ರನೇ ಕಟ್ಟಿಕೊಂಡ್ರೆ ಆಯ್ತು ಇದೆ ಯಾರಾದ್ರೂ ಇಲ್ಲೇ ನಿಲ್ಲುವವರಿದ್ರೆ ವ್ಯವಸ್ಥೆ ಇದೆ ಇಲ್ಲ ಈ ದಿವಸ ಜಪ ಮಾಡ್ಕೊಂಡು ಮಹಾರಾಜ್ಗೆ ಒಂದು ಜಪ ಮಾಡ್ತಾರ ಶಾಸ್ತ್ರದಾನ ಶ್ರೀಯುತ ಪುಷ್ಪರಾಜ್ ಜೈನರವರು ಬಂದಿದ್ದಾರೆ ಅವರು ಬಂದು ಈ ಶಾಸ್ತ್ರದಾನವನ್ನು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ ಜಪಸರ ಪಟ್ನಶೆಟ್ಟರು ಬಂದು ಜಪಸರವನ್ನು ನೀಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ ಪುಷ್ಪರಾಜ್ ಜೈನರವರು ಶಾಸ್ತ್ರದಾನ ಮಾಡಬೇಕಾಗಿ ಬಾವಲಿ ಪ್ರಸಾದ್ರವರು ಒಂದು ಜಪಸರ ನೀಡಬೇಕಾಗಿ ಅಪೇಕ್ಷೆ ಇನ್ನು ಎಲ್ಲರೂ ಎದ್ದು ನಿಲ್ಲಿ ಶಾಂತಿ ಮಂತ್ರ ಪಠಣ ಪಾದೂರು ಸುದರ್ಶನ್ ಇಂದ್ರ ಅವರಿಂದ ಪ್ರೊಫೆಸರ್ ಜ್ಯೋತಿಷ್ಯ ರತ್ನ ಪಾದೂರು ಸುದರ್ಶನ್ ಇಂದ್ರ ಅವರಿಂದ
क्षेमं सर्वप्रजानां प्रभवतु बलवान् धार्मिको भूमिपालः काले काले च सम्यग् वर्षतु मघवा व्याधयो यान्तु नाशं दुर्भिक्षं जोरमारी क्षणमपि जगतां आस्मभूज्जीवलोके जैनेन्द्रं धर्मचक्रं प्रभवतु सततं सर्वसौख्यप्रदायी प्रध्वस्तागातिकर्माणा केवलज्ञानभास्कराः कुर्वन्तो जगतः शान्तिः वृषभाद्या जिनेश्वराः ओम शांति शांति शांति। भगवान की जय हो। विश्वनाथ भगवान की ಚಾತುರ್ಮಾಸ ವಿಶೇಷ ಮಹೋತ್ಸವ ಕಿ ಗುರುಪೂರ್ಣಿಮೆ ಇದೆ ನಾಳೆ. ಎಲ್ಲರೂ ಗುರುಪೂರ್ಣಿಮೆಗೆ ಬರಬೇಕು. ಈ ಗುಲಾಬಭೂಷಣ್ ಮಹಾರಾಜರದು ಆರತಿ ನೀವು ಹೇಳಬೇಕು. ಅವರಿಗೊಂದು ಮೈಕ ಕೊಡಿ, ಒಂದು ಆರತಿ ಕೊಡಿ, ತಟ್ಟೆಯಲ್ಲಿ ಆರತಿ ಬೆಳಿಗ್ಗೆ. ಮತ್ತು